ಯನ್ನು ಸ್ಮರಿಸುತ್ತಾ ಶಾಲಾ ವಾರ್ಷಿಕೋತ್ಸವ 2025ರ ಸೃಜನ ಸಂಭ್ರಮಕ್ಕೆ ಇಲ್ಲಿ ನೆರೆದಿರುವ ಎಲ್ಲರಿಗೂ ಶುಭ ದಿನದ ಶುಭ ನಮನಗಳು. ಒಂದು ಕೊಡದಲ್ಲಿ ಇದ್ದಷ್ಟೇ ಇದ್ದು ಇನ್ನೊಂದು ಕೊಡವನ್ನು ಕೂಡ ತುಂಬಬಲ್ಲಂಥದ್ದು ಜ್ಞಾನ ಎಂಬ ಉಕ್ತಿಯಂತೆ ರೆವರೆಂಡ್ ಫಾದರ್ ಆರ್ ಟಿ ಸಿಕ್ವೇರರವರ ಕನಸಿನ ಕೂಸು ರೆವರೆಂಡ್ ಫಾದರ್ ಆಂಟನಿ ಪತ್ರೋರವರ ಕಾಲದಲ್ಲಿ ಹೆಮ್ಮರವಾಗಿ ಬೆಳೆದು ಇದೀಗ 88ರ ಹೊಸ್ತಿಲಲ್ಲಿದೆ. ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿ ಸಹಸ್ರ ವಿದ್ಯಾರ್ಥಿಗಳನ್ನು ಬೆಳಗಿಸಿದ ಜ್ಞಾನ ದೇಗುಲವೇ ನಮ್ಮ ಮಾಯ್ದೆ ದೇವಸ್ ಹಿರಿಯ ಪ್ರಾಥಮಿಕ ಶಾಲೆ. 2025-26ನೇ ಶೈಕ್ಷಣಿಕ ಸಾಲಿನ ಶಾಲಾ ವಾರ್ಷಿಕೋತ್ಸವ ಸೃಜನ ಸಂಭ್ರಮ ಕಾರ್ಯಕ್ರಮಕ್ಕೆ ನಾವಿಂದು ಇಲ್ಲಿ ಜೊತೆ ಸೇರಿದ್ದೇವೆ. ಜ್ಞಾನ, ಕೌಶಲ್ಯ ಮತ್ತು ಮೌಲ್ಯಗಳ ಸಂಗಮವಾದ ನಮ್ಮ ಶಾಲೆಯಲ್ಲಿ ಇಂದು ತೋರುವ ಪ್ರತಿಯೊಂದು ಪ್ರತಿಭೆಯ ಹಿಂದೆಯೂ ಶಿಕ್ಷಕರ ಶ್ರದ್ಧೆ, ಪೋಷಕರ ಬೆಂಬಲ ಮತ್ತು ಮಕ್ಕಳ ಪರಿಶ್ರಮ ಅಡಕವಾಗಿದೆ. ಆ ಪ್ರಯತ್ನಗಳ ಸಂಭ್ರಮವೇ ಇಂದಿನ ನಮ್ಮ ಸೃಜನ. ಇಂದು ನಾವು ಕಾಣಲಿರುವ ಕಾರ್ಯಕ್ರಮಗಳು ಕೇವಲ ಮನೋರಂಜನೆಯಲ್ಲಿ ಮಕ್ಕಳ ಕಲ್ಪನೆ, ಅವರ ಕನಸು ಹಾಗೂ ಅವರ ಭವಿಷ್ಯದ ಪಯಣದ ಸುಂದರ ಆರಂಭ. ಸುಜ್ಞಾನದ ದೀವಿಗೆಯು ಕಂಗೊಳಿಸುತ್ತಿರಲು ಕೈ ಬೀಸಿತು ಬೆಳಕು, ತನ್ನಯ ಹೊಸಲಿಗೆ ಬರಲು ಶಿರವ ತಗ್ಗಿಸಿ. ವೇದಿಕೆಯ ಮುಂದೆ ನಮ್ಮ ಶಾಲಾ ವಾದ್ಯವೃಂದದೊಂದಿಗೆ ಆಗಮಿಸುತ್ತಿರುವ ಅತಿಥಿ ಗಣ್ಯರಾದಂತಹ ಅಧ್ಯಕ್ಷರು ಅತಿ ವಂದನೀಯ ಡಾಕ್ಟರ್ ಪ್ರವೀಣ್ ಲಿಯೋ ಲಸ್ರದು, ಕಾರ್ಯದರ್ಶಿಗಳು ಕತ್ತೋಲಿಕ್ ಶಿಕ್ಷಣ ಮಂಡಳಿ ಮಂಗಳೂರು, ಗೌರವ ಉಪಸ್ಥಿತಿಯಲ್ಲಿರುವಂತಹ ವಂದನೀಯ ಲಾರೆನ್ಸ್ ಮಸ್ಕರಿನ ಸಂಚಾಲಕರು, ಮಾಯ್ದೆ ದೇವಸ್ ಹಿರಿಯ ಸಮೂಹ ಶಿಕ್ಷಣ ಸಂಸ್ಥೆಗಳು ಪುತ್ತೂರು, ವಂದನೀಯ ಮರ್ವಿನ್ ಪ್ರವೀಣ್ ಲೋಬೋ ಸಹಾಯಕ ಧರ್ಮಗುರುಗಳು, ಶ್ರೀಯುತ ಜೆರಾಲ್ಡ್ ಡಿಕೋಸ್ತಾ ಉಪಾಧ್ಯಕ್ಷರು, ಮಾಯ್ದೆ ದೇವಸ್ ಹಿರಿಯ ಪ್ರಾಥಮಿಕ ಶಾಲೆ ಪುತ್ತೂರು, ನಮ್ಮ ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ಜಾನೆಟ್ ಡಿಸೋಜಾ, ರಕ್ಷಕ ಶಿಕ್ಷಕಂತ ಉಪಾಧ್ಯಕ್ಷೆ ಶ್ರೀಮತಿ ರಂಬ್ಲತ್ಯಂ ಹಾಗೂ ನಮ್ಮ ವಿದ್ಯಾರ್ಥಿ ನಾಯಕ ಶ್ರೇಯಕ್ ಭಂಡಾರಿ ಇವರಿಗೆ ಆತ್ಮೀಯವಾಗಿ ನಾವು ಸ್ವಾಗತಿಸುತ್ತೇವೆ. ದಯವಿಟ್ಟು ಮುಂದೆ ಇರುವ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಂದನೆಗಳು. ನಮ್ಮ ಶಾಲಾ ಪಾಲಕಿ ದೇವಮಾತೆಯ ಮಡಿಲಿನಲ್ಲಿ ವಿದ್ಯಾರ್ಚನೆ ಪಡೆಯುವ ನಮ್ಮ ಶಾಲಾ ವಿದ್ಯಾರ್ಥಿಗಳ ಪ್ರತಿಭೆಗಳ ಅನಾವರಣಕ್ಕೆ ಈ ವೇದಿಕೆ ಸಿದ್ಧವಾಗಿದೆ. ದೇವಮಾತೆಯ ಕೃಪೆಯನ್ನು ಕೋರಿ ನಿಮ್ಮ ವಂದಿಪೆ, ನಿಮ್ಮ ಪಾದಕೆರಗುವೆ ಎಂದು ಹಾಡಿ ಶಾಂತಿಯಿಂದ ನಾವು ಬದುಕಿ ನಮ್ಮ ಬಾಳು ಸವಿಯವಾಡು ಎಂದು ಪ್ರಾರ್ಥಿಸಲು ಮುಂದೆ ಬರುವರು ನಮ್ಮ ಶಾಲಾ ವಿದ್ಯಾರ್ಥಿಗಳು. ದೇವಮಾತೆಯೇ ನಿಮ್ಮ ವಂದಿಪೆ, ದೇವತಾಯಿಯೇ ನಿಮ್ಮ ಪಾದ ಕೆರಗುವೆ. ದೇವಮಾತೆಯೇ ನಿಮ್ಮ ವಂದಿಪೆ, ದೇವತಾಯಿಯೇ ನಿಮ್ಮ ಪಾದ ಕೆರಗುವೆ. ಅಮ್ಮ 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 ಅಮ್ಮ
ಮಾತೆಯೇ ನಿಮ್ಮ ವಂದಿಪೆ, ದೇವತಾಯಿಯೇ ನಿಮ್ಮ ಪಾದ ಕೆರಗುವೆ. ಅಮ್ಮ 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 ಅಮ್ಮ. ದೇವಮಾತೆಯೇ ನಿಮ್ಮ ವಂದಿಪೆ, ದೇವತಾಯಿಯೇ ನಿಮ್ಮ ಪಾದ ಕೆರಗುವೆ ಎಂಬ ಮೊರೆಯೊಂದಿಗೆ ದೇವರ ಆಶೀರ್ವಾದಗಳನ್ನು ಬೇಡಿಕೊಳ್ಳಲು ನಮಗೆಲ್ಲರಿಗೂ ಸಹಾಯ ಮಾಡಿದ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ವಂದನೆಗಳು. ಸಿದ್ಧಗೊಂಡ ವೇದಿಕೆಯನ್ನು ಅಲಂಕರಿಸಲು ಮಾನ್ಯರಾದ ಅತಿಥಿಗಳನ್ನು ಮುಖ್ಯ ಶಿಕ್ಷಕಿ ಹಾಗೂ ಶಾಲಾ ನಾಯಕ ವೇದಿಕೆಗೆ ಕರೆತರಬೇಕಾಗಿ ವಿನಂತಿ. ಸಭಾ ಕಾರ್ಯಕ್ರಮದ ಅಧ್ಯಕ್ಷರುಗಳಾದ ಅತಿ ವಂದನೀಯ ಡಾಕ್ಟರ್ ಪ್ರವೀಣ್ ಲಿಯೋ ಲಸ್ರಾದು, ಕಾರ್ಯದರ್ಶಿಗಳು ಕಥೋಲಿಕ್ ಶಿಕ್ಷಣ ಮಂಡಳಿ ಮಂಗಳೂರು, ಗೌರವ ಉಪಸ್ಥಿತಿ ಅತಿ ವಂದನೀಯ ಲಾರೆನ್ಸ್ ಮಸ್ಕರೇನಸ್, ಸಂಚಾಲಕರು ಮಾಹಿತಿ ದೇವ ಸಮೂಹ ಶಿಕ್ಷಣ ಸಂಸ್ಥೆಗಳು ಪುತ್ತೂರು, ವಂದನೀಯ ಮಾರ್ವಿನ್ ಪ್ರವೀಣ್ ಲೋಬೋ, ಸಹಾಯಕ ಧರ್ಮಗುರುಗಳು ಶ್ರೀಯುತ ಜೆರಾಲ್ಡ್ ರೋಡ್ರಿಗಸ್ ಡಿಕೋಸ್ತಾ, ಉಪಾಧ್ಯಕ್ಷರು ಮಾಹಿತಿ ದೇವಸ್ ಚರ್ಚ್ ಪಾಲನಾ ಸಮಿತಿ ಹಾಗೂ ಮುಖ್ಯ ಶಿಕ್ಷಕಿ ಜಾನೆಟ್ ಡಿಸೋಜಾ, ಶ್ರೀಮತಿ ರಮ್ಲತ್ಯಂ, ಶ್ರೇಯಂಗ್ ಭಂಡಾರಿ, ದಯವಿಟ್ಟು ನಿಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆಸನಗಳನ್ನು ಸ್ವೀಕರಿಸಿದ ಗಣ್ಯರಿಗೆ ವಂದನೆಗಳು. ಸಂತಸದ ಸುಗಂಧ ಹರಡಿದ ಈ ಕ್ಷಣದಲ್ಲಿ ನಮ್ಮ ಈ ಸೃಜನಾ ಉತ್ಸವದ ಬೆಳಕನ್ನು ಮತ್ತಷ್ಟು ಉಜ್ವಲಗೊಳಿಸಲು ಬಂದಿರುವ ಎಲ್ಲ ಅತಿಥಿ ಬಂಧುಗಳಿಗೂ ಸ್ವಾಗತ ಕೋರಲು ಬರುವರು ಸಹಶಿಕ್ಷಕಿಯಾದ ಶ್ರೀಮತಿ ತುಳಸಿ ಇವರು. ಎಲ್ಲರಿಗೂ ಶುಭ ನಮನಗಳು. ಸೃಜನಶೀಲತೆ ಎಂದರೆ ಕೇವಲ ಉಪಕರಣಗಳ ಆವಿಷ್ಕಾರವಷ್ಟೇ ಅಲ್ಲ, ಮಾನವನ ಅಂತರಂಗದಲ್ಲಿ ಸುಪ್ತವಾಗಿರುವ ಅಗಾಧ ಶಕ್ತಿಯ ಸಮಗ್ರ ಅಭಿವ್ಯಕ್ತಿಯೇ ವಿಕಾಸವೆನಿಸುವುದು. ಈ ವಿಕಾಸಕ್ಕೆ ನಮ್ಮ ಶಾಲೆಯು ನಮ್ಮ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದೆ. ಮನೆಗೆ ಬಂದ ಅತಿಥಿಗಳನ್ನು ನಾವು ಅಕ್ಕರೆಯಿಂದ ಯಾವ ರೀತಿ ಸ್ವಾಗತಿಸುತ್ತೇವೆಯೋ ಅದೇ ರೀತಿ ನಮ್ಮ ಇಂದಿನ ಸೃಜನ 2025 ಸಂಭ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಅತಿಥಿ ಗಣ್ಯರನ್ನು ಸ್ವಾಗತಿಸುವಂತಹ ಅಮೃತ ಘಳಿಗೆ. ಒಬ್ಬ ವ್ಯಕ್ತಿಯ ಯಶಸ್ಸಿನ ಹಿಂದೆ ಬೆಟ್ಟ ಹತ್ತಿದಂತಹ ಶ್ರಮವಿರುತ್ತದೆ. ನಡೆದು ಬಂದ ದಾರಿಯಲ್ಲಿ ಹೇಳಿಕೊಳ್ಳಲಾಗದ ನೋವಿರುತ್ತದೆ. ಅದೇ ಸಫಲತೆಯ ದಾರಿಯಾಗಿರುತ್ತದೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ಪ್ರವೀಣ್ ಲಿಯೋ ಲಸ್ರಾದೋ ಇವರು, ಕಾರ್ಯದರ್ಶಿಗಳು ಕೆಥೋಲಿಕ್ ಶಿಕ್ಷಣ ಮಂಡಳಿ ಮಂಗಳೂರು ಇವರು, ಬಂಟ್ವಾಳ ತಾಲೂಕು ಬರಿಮಾರಿನ ದಿವಂಗತ ಫ್ರಾನ್ಸಿಸ್ ಲಸ್ರಾದೋ ಮತ್ತು ದಿವಂಗತ ಮಸ್ರಿನ್ ಕ್ರಾಸ್ತಾ ಇವರ ಸುಪುತ್ರರು. ಡಯಾಸಿಸ್ ಮಂಗಳೂರು ರೋಮನ್ ಕ್ಯಾಥೋಲಿಕ್ ಡಯಾಸಿಸ್, ಜಾತ್ಯತೀತ ಶಿಕ್ಷಣ, ವಿಜ್ಞಾನದಲ್ಲಿ ಪದವಿ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತಶಾಸ್ತ್ರ. ಸಂಗೀತ ಶಿಕ್ಷಣ ಲಂಡನ್ನ ಟ್ರಿನಿಟಿ ಕಾಲೇಜಿನಲ್ಲಿ 5ನೇ ದರ್ಜೆಯಲ್ಲಿ ಸಂಗೀತ ಹಾಗೂ 3ನೇ ದರ್ಜೆಯಲ್ಲಿ ಪಿಟೀಲು. ಸೆಮಿನರಿ ರಚನೆ ತತ್ವಶಾಸ್ತ್ರ ಮತ್ತು ಮಂಗಳೂರಿನ ಸೇಂಟ್ ಜೋಸೆಫ್ ಸೆಮಿನರಿಯಲ್ಲಿ ದೇವತಾಶಾಸ್ತ್ರದಲ್ಲಿ ಸ್ನಾತಕೋತ್ತರ. ಸಚಿವಾಲಯ ಮತ್ತು ಖಾತೆಗಳು ಪಂಬೂರಿನ ಹೋಲಿ ಕ್ರಾಸ್ ಚರ್ಚ್ನಲ್ಲಿ ರೀಜೆನ್ಸಿ, ಅವರ್ ಲೇಡಿ ಆಫ್ ಹೆಲ್ತ್ ಚರ್ಚ್ನಲ್ಲಿ ಡಯಾಕನೇಟ್ ಸೇವೆ, ಬಿಜೈನ ಸೇಂಟ್ ಫ್ರಾನ್ಸಿಸ್ ಸೇವಿಯರ್ ಚರ್ಚ್ನಲ್ಲಿ ಸಹಾಯಕ ಧರ್ಮಗುರುಗಳು.
ಪಾಂಗ್ಲಾದ ಸೇಂಟ್ ಜಾನ್ ದಿ ಇವ್ಯಾಂಜಲಿಸ್ಟ್ ಚರ್ಚ್ನಲ್ಲಿ ಸಹಾಯಕ ಧರ್ಮಗುರುಗಳಾಗಿಯೂ, ಮಂಗಳೂರಿನ ಸೇಂಟ್ ಜೋಸೆಫ್ ಸೆಮಿನರಿಯಲ್ಲಿ ನೈತಿಕ ದೇವಶಾಸ್ತ್ರದ ಪ್ರಾಧ್ಯಾಪಕರಾಗಿ, ಸೇಂಟ್ ಜೋಸೆಫ್ ಸೆಮಿನರಿಯ ಆಡಳಿತಾಧಿಕಾರಿಯಾಗಿ, ಮಂಗಳೂರು ಡಯಾಸಿಸ್ನ ಸಣ್ಣ ಸೆಮಿನರಿಯಾದ ಗ್ಲಾಡ್ಸಮ್ ಹೋಮ್ನ ರೆಕ್ಟರ್ ಆಗಿ, ಮಂಗಳೂರು ಡಯಾಸಿಸ್ ವೊಕೇಶನ್ ಪ್ರಮೋಷನ್ ನಿರ್ದೇಶಕರಾಗಿ, ಕ್ಯಾಥೋಲಿಕ್ ಶಿಕ್ಷಣ ಮಂಡಳಿಯ ನಿಯೋಜಿತ ಕಾರ್ಯದರ್ಶಿಗಳಾಗಿ 2024ರಿಂದ ಇಂದಿನವರೆಗೆ ಕ್ಯಾಥೋಲಿಕ್ ಶಿಕ್ಷಣ ಮಂಡಳಿಯ ಕಾರ್ಯದರ್ಶಿಗಳಾಗಿಯೂ ಸೇವೆ ಸಲ್ಲಿಸುತ್ತಾ ಇದ್ದಾರೆ. ಇವರು 2024ರಿಂದ ಮಂಗಳೂರು ಡಯಾಸಿಸ್ ಕನ್ಸಲ್ಟರ್ಗಳ ಕಾಲೇಜಿನ ಸದಸ್ಯರು, ಪುರೋಹಿತರ ಸೆನೆಟ್ನ ಉಪಕಾರ್ಯದರ್ಶಿಗಳು, 2022ರಿಂದ 2025ರವರೆಗೆ ಭಾರತದ ನೈತಿಕ ದೇವತಾಶಾಸ್ತ್ರಜ್ಞರ ಸಂಘದ ಕಾರ್ಯದರ್ಶಿಗಳು ಹಾಗೂ ಫಾದರ್ ಮುಲ್ಲರ್ಸ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ನೈತಿಕ ಸಮಿತಿಯ ಉಪಾಧ್ಯಕ್ಷರು ಮತ್ತು ದೇವತಾಶಾಸ್ತ್ರಜ್ಞರಾಗಿ ಸೇವೆ, ಮಂಗಳೂರು ಡಯಾಸಿಸ್ನ ವೈಯಕ್ತಿಕ ಮಂಡಳಿಯ ಕಾರ್ಯದರ್ಶಿ, ಫಾದರ್ ಮುಲ್ಲರ್ಸ್ ಶತಮಾನೋತ್ಸವ ಚಾರಿಟೇಬಲ್ ಸೊಸೈಟಿಯ ಮಂಡಳಿಯ ಸದಸ್ಯ, ಸೇಂಟ್ ಜೋಸೆಫ್ ವರ್ಕ್ಶಾಪ್ ಮತ್ತು ಶಾಂತಿ ಕೇಂದ್ರದ ಆಡಳಿತ ಮಂಡಳಿ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಆಸಕ್ತಿಗಳು: ರೋಮ್ನ ವ್ಯಾಟಿಕನ್ ರೇಡಿಯೋದಲ್ಲಿ 5 ವರ್ಷಗಳ ಕಾಲ ಸಾಪ್ತಾಹಿಕ ಯುವ ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ. ವಿವಿಧ ಗುಂಪುಗಳಿಗೆ ಹಲವಾರು ಸೆಮಿನಾರ್ಗಳು ಮತ್ತು ಭಾಷಣಗಳನ್ನು ನಡೆಸಿದ್ದಾರೆ. ನೈತಿಕ ದೇವತಾಶಾಸ್ತ್ರದ ವಿಷಯಗಳ ಕುರಿತು 20ಕ್ಕೂ ಹೆಚ್ಚು ಸೆಮಿನಾರ್ಗಳಲ್ಲಿ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಟಿವಿ ಭಾಷಣಗಳು ಮತ್ತು ಧರ್ಮೋಪದೇಶಗಳನ್ನು ನೀಡಿದ್ದಾರೆ. ಭಾರತದ ವಿವಿಧ ನಿಯತಕಾಲಿಕೆಗಳಲ್ಲಿ ನೈತಿಕ ದೇವತಾಶಾಸ್ತ್ರದ ಕುರಿತು 15ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ಬರೆದಿದ್ದಾರೆ. ಮೌಲ್ಯ ಆಧಾರಿತ ಸ್ಕಿಟ್ಗಳು ಮತ್ತು ನಾಟಕಗಳನ್ನು ಬರೆದು ನಿರ್ದೇಶಿಸಿದ್ದಾರೆ. ಕೊಂಕಣಿ ನಿಯತಕಾಲಿಕೆಗಳಲ್ಲಿ ವಿವಿಧ ವಿಷಯಗಳ ಕುರಿತು ಅನೇಕ ಲೇಖನಗಳನ್ನು ಬರೆದಿದ್ದಾರೆ. ಸಂಗೀತದಲ್ಲಿ ಆಸಕ್ತಿ ಮತ್ತು ಸಂಗೀತ ವಾದ್ಯಗಳಲ್ಲಿ ಪ್ರವೀಣರು. ಉದಾಹರಣೆಗೆ ಕೀಬೋರ್ಡ್, ಗಿಟಾರ್, ಪಿಟೀಲು ಮತ್ತು ಅಕಾರ್ಡಿಯನ್. ಪಶುಸಂಗೋಪನೆ ಮತ್ತು ಕೃಷಿಯಲ್ಲಿ ವಿಶೇಷ ಆಸಕ್ತಿ. ಇಷ್ಟೆಲ್ಲ ಸಾಧನೆಗೈದು ಯಶಸ್ಸಿನ ಉತ್ತುಂಗಕ್ಕೆ ಏರಿರುವ ಇವರು ನಮಗೂ ಆದರ್ಶಪ್ರಾಯರು. ಪೂಜ್ಯರೇ, ತಮಗಿದು ನಮ್ಮ ಸಂಭ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಸತ್ಯ, ನಿಸ್ವಾರ್ಥತೆ ಮತ್ತು ಆಂತರಿಕ ಪರಿಶುದ್ಧತೆ ಯಾರಲ್ಲಿ ಈ 3 ಶ್ರೇಷ್ಠ ಗುಣಗಳಿರುತ್ತವೆಯೋ ಅಂತಹವರನ್ನು ಈ ಬ್ರಹ್ಮಾಂಡದ ಯಾವ ಶಕ್ತಿಯೂ ಅಲುಗಾಡಿಸಲಾರದು. ಉದಾತ್ತ ಚಿಂತನೆಗಳಿಂದ ಉತ್ತಮ ಗುರಿಯೆಡೆಗೆ ಸಾಗುತ್ತಿರುವ ಈ ನಮ್ಮ ಸೃಜನ ಸಂಭ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನು ಅಲಂಕರಿಸಿರುವ ನಮ್ಮ ಶಾಲಾ ಸಂಚಾಲಕರಾಗಿರುವ ಅತಿ ವಂದನೀಯ ಲಾರೆನ್ಸ್ ಮಸ್ಕರೇನಸ್ ಸಂಚಾಲಕರು, ಮಾಯ್ದೆ ದೇವಸ್ ಸಮೂಹ ಶಿಕ್ಷಣ ಸಂಸ್ಥೆಗಳು, ಪುತ್ತೂರು. ಇವರು ನಮ್ಮ ಶಾಲಾ ಶ್ರೇಯೋಭಿವೃದ್ಧಿಗಾಗಿ ನಿರಂತರ ಶ್ರಮಿಸುವವರಾಗಿದ್ದಾರೆ. ಇಂತಹ ಮಾರ್ಗದರ್ಶಕರನ್ನು ಪಡೆದ ನಾವೇ ಧನ್ಯರು. ಪೂಜ್ಯರೇ, ಈ ಶುಭ ಸಂದರ್ಭದಲ್ಲಿ ಶಾಲಾ ಪರವಾಗಿ ತಮಗೆ ಆದರಣೀಯ ಸ್ವಾಗತ. ಗುರುವೇ ದಾರಿ, ಗುರುವೇ ಪಥ, ಗುರುವೇ ನೀಡುವ ಹಿತಕರ ವ್ಯಕ್ತಿತ್ವ ಎನ್ನುವಂತೆ ಹಿತಕರವಾದ ವ್ಯಕ್ತಿತ್ವ ಹೊಂದಿರುವ ನಮ್ಮ ಮಾಯಿದೆ ದೇವಸ್ ಚರ್ಚಿನ ಸಹಾಯಕ ಧರ್ಮಗುರುಗಳು ಆಗಿರುವ ವಂದನೀಯ ಮರ್ವಿನ್ ಪ್ರವೀಣ್ ಲೋಬೋ ಇವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವರು. ಪೂಜ್ಯರೇ, ತಮಗೂ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಮನದಾಳದ ಸ್ವಾಗತ. ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಸಂಚಾಲಕರ ಜೊತೆಗೂಡಿ ನಮಗೆ ಉತ್ತಮವಾದ ಸಲಹೆಯನ್ನು ನೀಡುವವರು ಮಾಯ್ದೆ ದೇವ್ಸ್ ಚರ್ಚ್ ಪಾಲನಾ ಸಮಿತಿಯ ಉಪಾಧ್ಯಕ್ಷರಾಗಿರುವ ಶ್ರೀ ಜೆರಾಲ್ಡ್ ಡಿಕೋಸ್ತಾ ಇವರು. ಶ್ರೀಯುತರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ಇಂದಿನ ಸೃಜನ ಸಂಭ್ರಮದಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ಶಾಲಾ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷೆ ಶ್ರೀಮತಿ ರಮ್ಲತ್ ಎಂ ಇವರು. ನಮ್ಮ ಶಾಲೆಯ ಪ್ರತಿಯೊಂದು ಕೆಲಸಗಳಿಗೆ ಉತ್ತಮ ಸಹಕಾರ ನೀಡುತ್ತಿರುವ ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಶಾಲೆಯ ಎಲ್ಲ ಚಟುವಟಿಕೆಗಳಲ್ಲಿ ಹೊಸತನವನ್ನು ಅಳವಡಿಸುತ್ತಾ ಉತ್ಸಾಹದಿಂದ ಕೆಲಸ ಕಾರ್ಯಗಳನ್ನು ನಡೆಸಿಕೊಂಡು ಹೋಗುತ್ತಿರುವ ಮತ್ತು ನಮ್ಮ ಶಾಲೆಯ ಆಧಾರ ಸ್ತಂಭವಾಗಿರುವ ನಮ್ಮ ನೆಚ್ಚಿನ ಮುಖ್ಯ ಶಿಕ್ಷಕಿ ಶ್ರೀಮತ್ ಜಾನೆಟ್ ಡಿಸೋಜಾ ಇವರು. ಮೇಡಮ್, ತಮಗೂ ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸುತ್ತೇನೆ.
ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಶಾಲಾ ನಾಯಕ ಶ್ರೇಯಾಂಕ್ ಭಂಡಾರಿ ಇವರಿಗೂ ಪ್ರೀತಿಪೂರ್ವಕ ಸ್ವಾಗತ. ಇಂದಿನ ಸಂಭ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಧರ್ಮಗುರುಗಳು ಹಾಗೂ ಧರ್ಮ ಭಗಿನಿಯರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮಾಯ್ದದೇವ್ ಸಮೂಹ ಶಿಕ್ಷಣ ಸಂಸ್ಥೆಗಳಿಗೆ ಒಳಪಟ್ಟ ಎಲ್ಲ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವರು. ತಮಗೆಲ್ಲರಿಗೂ ಮನದಾಳದ ಸ್ವಾಗತ. ನಮ್ಮ ಶಾಲೆಯ ಮೇಲಿನ ಅಭಿಮಾನದಿಂದ ನಮ್ಮನ್ನು ಪ್ರೋತ್ಸಾಹಿಸಿ ಹುರಿದುಂಬಿಸಲು ಆಗಮಿಸಿದಂತಹ ನಿವೃತ್ತ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರಿಗೂ ಆದರಣೀಯ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಶಾಲಾ ವಾಹನದ ಎಲ್ಲ ಚಾಲಕರಿಗೂ ಸಿಬ್ಬಂದಿ ವರ್ಗದವರಿಗೂ ಆದರದ ಸ್ವಾಗತ. ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಶಾಲಾ ಕಾರ್ಯಕ್ರಮಗಳನ್ನು ನೆರವೇರಿಸಲು ಸಹಕಾರ ಮನೋಭಾವದಿಂದ ಧನ ಸಹಾಯವನ್ನು ನೀಡಿದ ಎಲ್ಲ ದಾನಿಗಳಿಗೂ, ಮಕ್ಕಳ ಪ್ರತಿಭೆಗಳನ್ನು ವೀಕ್ಷಿಸಿ ಆನಂದಿಸಲು ಆಗಮಿಸಿದ ಮಕ್ಕಳ ಹೆತ್ತವರಿಗೂ, ಪೋಷಕರಿಗೂ, ವಿದ್ಯಾಭಿಮಾನಿಗಳಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಮಾಯ್ದದೇವ್ ಸಂಸ್ಥೆಗಳ ಶಿಕ್ಷಕ ವೃಂದದವರನ್ನು, ಅಡುಗೆ ಸಿಬ್ಬಂದಿಯವರನ್ನು ಕೂಡ ಈ ಸಂಭ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಇಂದಿನ ಶಾಲಾ ವಾರ್ಷಿಕೋತ್ಸವ ಸೃಜನ ಸಂಭ್ರಮವನ್ನು ನೇರ ಪ್ರಸಾರ ಮಾಡುತ್ತಿರುವ ಸುದ್ದಿವಾಹಿನಿಯವರಿಗೂ, ಛಾಯಾಗ್ರಾಹಕರಿಗೂ, ಮಾಧ್ಯಮ ಮಿತ್ರರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಸೃಜನ ಸಂಭ್ರಮ ವಾರ್ಷಿಕೋತ್ಸವದಲ್ಲಿ ಉತ್ತಮ ಪ್ರದರ್ಶನ ನೀಡುವವರು ನಮ್ಮ ಶಾಲೆಯ ಪ್ರೀತಿಯ ವಿದ್ಯಾರ್ಥಿಗಳು. ನಿಮ್ಮನ್ನೂ ಸಹ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಮಗದೊಮ್ಮೆ ಆಗಮಿಸಿದ ಸರ್ವರಿಗೂ ಕಾರ್ಯಕ್ರಮಕ್ಕೆ ಮನದಾಳದ ಸ್ವಾಗತ, ಸುಸ್ವಾಗತ, ವಂದನೆಗಳು. ಸರ್ವರನ್ನು ಸ್ವಾಗತಿಸಿದ ತಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವ ಅತಿ ವಂದನೀಯ ಡಾಕ್ಟರ್ ಪ್ರವೀಣ್ ಲಿಯೋ ರಸಾದೋ ಇವರಿಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರ ಪರವಾಗಿ ನಮ್ಮ ಶಾಲಾ ಸಂಚಾಲಕರು ಹೂವಿನ ಗಿಡವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಂದನೆಗಳು ಶಾಲಾ ಮುಖ್ಯ ಸಂಚಾಲಕರಿಗೆ. ಬಾನಹಾದಿಯಲ್ಲಿ ಸೂರ್ಯ ನಿಧಾನವಾಗಿ ಮೇಲೆ ಬರುವಂತೆ ಸಕಾರಾತ್ಮಕ ಆಲೋಚನೆ ಹೊಂದಿದವರು ಒಂದೊಂದಾಗಿ ಯಶಸ್ಸಿನ ಮೆಟ್ಟಲನ್ನು ಏರುತ್ತಾರೆ. ಆತ್ಮವಿಶ್ವಾಸ, ನಿರ್ದಿಷ್ಟ ಗುರಿ ಸಾಧಿಸುವ ಛಲ, ಸತತ ಪ್ರಯತ್ನದಿಂದ ಮುಂದಲೆಗೆ ಬರುತ್ತಾರೆ. ಅಂತೆಯೇ ನಮ್ಮ ಶಾಲೆಯನ್ನು, ಶಿಕ್ಷಕರನ್ನು, ಮಕ್ಕಳನ್ನು ಸಕಾರಾತ್ಮಕ ಚಿಂತನೆಗಳನ್ನಿಟ್ಟು ಯಶಸ್ಸಿನ ಗುರಿಯೆಡೆಗೆ ಮುನ್ನಡೆಸುವವರು ನಮ್ಮ ಶಾಲಾ ಮುಖ್ಯ ಗುರುಗಳಾದ ಶ್ರೀಮತಿ ಜಾನೆಟ್ ಡಿಸೋಜಾ ಇವರು. ಇವರ ಕಾರ್ಯಸಾಧನೆಯಿಂದ ಶಾಲೆಯು ಪ್ರಗತಿಯ ಪಥದಲ್ಲಿ ಸಾಗುತ್ತಿದೆ. 2025-26ನೇ ಶೈಕ್ಷಣಿಕ ಸಾಲಿನ ಕಾರ್ಯಚಟುವಟಿಕೆಗಳ ಪಕ್ಷಿನೋಟವನ್ನು ನಮ್ಮೆಲ್ಲರ ಎದುರು ಇಡುವರು ನಮ್ಮ ಶಾಲಾ ಮುಖ್ಯ ಗುರುಗಳು. ಇದೀಗ ವರದಿ ವಾಚನ. ಸರ್ವರಿಗೂ ನನ್ನ ಪ್ರಣಾಮಗಳು. ಮಾಯ್ದದೇವು ಹಿರಿಯ ಪ್ರಾಥಮಿಕ ಶಾಲೆ ಪುತ್ತೂರು, ದಕ್ಷಿಣ ಕನ್ನಡ ಶಾಲಾ ವಾರ್ಷಿಕೋತ್ಸವ ವಾರ್ಷಿಕ ವರದಿ 2025-26 ದಿನಾಂಕ 3/12/2025 ಬುಧವಾರ. ಅತಿಥಿಗಳನ್ನು ಗೌರವಯುತವಾಗಿ ಕಾಣುವುದು ಭಾರತೀಯರ ಸಂಸ್ಕೃತಿ. ಮಾಯ್ದದೇವು ಶಾಲೆಯ 88ನೇ ಶಾಲಾ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಆಗಮಿಸಿದ ಕಥೋಲಿಕ್ ಶಿಕ್ಷಣ ಮಂಡಳಿ ಮಂಗಳೂರು ಇದರ ಕಾರ್ಯದರ್ಶಿಗಳಾದ ಅತಿ ವಂದನೀಯ ಡಾಕ್ಟರ್ ಪ್ರವೀಣ್ ಲಿಯೋ ಲಸ್ರಾದೋರವರೇ, ಪೂಜ್ಯ ಸಂಚಾಲಕರೇ, ಮಾನ್ಯ ಮುಖ್ಯ ಅತಿಥಿಗಳೇ ಹಾಗೂ ವಿದ್ಯಾಭಿಮಾನಿಗಳೇ, ನಿಮಗೆಲ್ಲರಿಗೂ ವಂದಿಸುತ್ತಾ 2025-26ನೇ ವರ್ಷದ ಶೈಕ್ಷಣಿಕ ವರದಿಯನ್ನು ತಮ್ಮ ಮುಂದೆ ವಾಚಿಸಲು ಸಂತೋಷ ಪಡುತ್ತೇನೆ. ನಿಮ್ಮಿಂದ ಯಾವ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ ಎನ್ನುತ್ತಾರೋ ಅದನ್ನು ಮಾಡಿ ತೋರಿಸಿ.
ಹತ್ತೂರಿನ ಮುತ್ತು ಪುತ್ತೂರಿನ ಹೆಸರನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಅಜರಾಮರವಾಗಿರುವಂತೆ ಸಮಾಜ ಸೇವೆಗೈದ ದಿವಂಗತ ಮೊನ್ಸೆಂಜೋರ್ ಆರ್ ಡಿ ಸಿಕ್ವೇರರವರಿಂದ 1937ರಲ್ಲಿ ಸ್ಥಾಪಿತವಾಗಿ ದಿವಂಗತ ಮೊನ್ಸೆಂಜೋರ್ ಆಂಟನಿ ಪತ್ರಾವರ್ ಅವರಿಂದ ಅಭಿವೃದ್ಧಿಗೊಳಿಸಲ್ಪಟ್ಟು ಪ್ರಸ್ತುತ ಮಂಗಳೂರು ಧರ್ಮ ಪ್ರಾಂತ್ಯದ ಕಥೋಲಿಕ್ ಶಿಕ್ಷಣ ಮಂಡಳಿಯ ಆಡಳಿತಕ್ಕೆ ಒಳಪಟ್ಟಿರುವ ನಮ್ಮ ಸಂಸ್ಥೆಗೆ 6 ವರ್ಷಗಳಿಂದ ಸಂಚಾಲಕರಾಗಿರುವ ಅತಿ ವಂದನೀಯ ಲಾರೆನ್ಸ್ ಮಸ್ಕರೇನಸ್ ರವರ ನಾಯಕತ್ವ ಹಾಗೂ ಸೂಕ್ತ ಮಾರ್ಗದರ್ಶನ ಮುಖ್ಯೋಪಾಧ್ಯಾಯಿನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಜಾನೆಟ್ ಡಿಸೋಜಾ ಹಾಗೂ ಶಿಕ್ಷಕ ಬಳಗ ಈ ಸಂಸ್ಥೆಯ ಸಾಧನೆಯ ರೂವಾರಿಗಳು. ಎಲ್ಲವೂ ಇದ್ದು ಶಕ್ತಿಶಾಲಿಗಳು ಎನ್ನಿಸಿಕೊಳ್ಳುವುದು ದೊಡ್ಡದಲ್ಲ, ಏನೂ ಇಲ್ಲದಾಗಲೂ ತೋರುವ ಧೈರ್ಯವೇ ನಿಜವಾದ ಶಕ್ತಿ. ಇಲಾಖೆಯಿಂದ ಸರಕಾರದಿಂದ ಯಾವುದೇ ಆರ್ಥಿಕ ಸೌಲಭ್ಯಗಳಿಲ್ಲದೆ, ದೊಡ್ಡ ಮೊತ್ತದ ಡೊನೇಷನ್ ಇಲ್ಲದೆ ಇಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಅನುದಾನಿತ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಅತಿ ಹೆಚ್ಚಿನ ದಾಖಲಾತಿ ಹೊಂದಿರುವ ನಮ್ಮ ಶಾಲೆಯಲ್ಲಿ ಪ್ರಸ್ತುತ 1ರಿಂದ 7ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ 14 ವಿಭಾಗಗಳು ಹಾಗೂ 6 ಮತ್ತು 7 ತರಗತಿಗಳಲ್ಲಿ ಆಂಗ್ಲ ಮಾಧ್ಯಮದ ತಲಾ 1 ವಿಭಾಗವನ್ನು ನಡೆಸಲಾಗುತ್ತಿದ್ದು 2025-26ನೇ ಶೈಕ್ಷಣಿಕ ವರ್ಷದಲ್ಲಿ 732 ವಿದ್ಯಾರ್ಥಿಗಳಿಗೆ 3 ಕಾಯಂ ಶಿಕ್ಷಕರು, ಕನ್ನಡ ಮಾಧ್ಯಮ ವಿಭಾಗಕ್ಕೆ 13 ಗೌರವ ಶಿಕ್ಷಕರು, ಆಂಗ್ಲ ಮಾಧ್ಯಮಕ್ಕೆ 2 ಗೌರವ ಶಿಕ್ಷಕರು, ದೈಹಿಕ ಶಿಕ್ಷಣ, ಕಂಪ್ಯೂಟರ್, ಚಿತ್ರಕಲೆಗೆ ತಲಾ 1 ಶಿಕ್ಷಕರು ಹಾಗೂ ಶಾಲಾ ಸಹಾಯಕಿಯಾಗಿ 1, ಹೀಗೆ ಒಟ್ಟು 22 ಮಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಾಲ ಎನ್ನುವುದು ನಿಂತ ನೀರಲ್ಲ, ಹರಿಯುತ್ತಿರುವ ಪ್ರವಾಹ. ಈ ಪ್ರವಾಹದಲ್ಲಿ ಮುನ್ನುಗ್ಗಲು ನಮಗೆ ಶಕ್ತಿಯಾಗಿರುವ ಶಾಲಾ ಆಡಳಿತ ಮಂಡಳಿ, ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷೆಯಾಗಿರುವ ಶ್ರೀಮತಿ ರಮ್ಲತ್ ಹಾಗೂ ಸರ್ವ ಸದಸ್ಯರಿಗೂ ನಾವು ಅಭಾರಿಗಳು. ಶ್ರಮವೂ ನಿನ್ನದೇ, ಸಮಯವೂ ನಿನ್ನದೇ. ಸಾಧಿಸುವ ಛಲವಿದ್ದರೆ ಪ್ರತಿಫಲ ಕೂಡ ನಿನ್ನದಾಗುವುದು. ಕ್ಲಸ್ಟರ್ ಹಂತದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಪ್ರತ್ಯೂಷ್ ಛದ್ಮವೇಷ, ರೋವಿನ್ ಸಿಕ್ವೇರಾ ಕ್ಲೇ ಮಾಡಲಿಂಗ್ ಹಾಗೂ ಪೃಥ್ವಿನ್ ಡಿಸೋಜಾ ಮಿಮಿಕ್ರಿಯಲ್ಲಿ ಪ್ರಥಮ ಸ್ಥಾನದೊಂದಿಗೆ ಪುತ್ತೂರು ತಾಲೂಕು ಮಟ್ಟಕ್ಕೆ ಅರ್ಹತೆ ಪಡೆದುದಲ್ಲದೆ ನಮ್ಮ ವಿದ್ಯಾರ್ಥಿಗಳು ಹಲವು ಬಹುಮಾನಗಳನ್ನು ಗಳಿಸಿರುವರು. ಹಿರಿಯ ವಿಭಾಗದ ಸಮಗ್ರ ತೃತೀಯ ಪ್ರಶಸ್ತಿ ಪಡೆದುಕೊಂಡಿದ್ದು ತರಬೇತಿ ನೀಡಿದ ಶಿಕ್ಷಕಿಯರು ಅಭಿನಂದನಾರ್ಹರು. ಪ್ರತಿಭಾ ಕಾರಂಜಿಗೆ ಹಾಗೂ ಇಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬೇಕಾದ ಪೂರಕ ಉಪಕರಣಗಳನ್ನು ತಯಾರಿಸಿಕೊಟ್ಟ ನಮ್ಮ ಚಿತ್ರಕಲಾ ಶಿಕ್ಷಕರಾದ ಶ್ರೀ ಬಾಲಕೃಷ್ಣ ಇವರಿಗೆ ಕೃತಜ್ಞತೆಗಳು. ನಾಳೆ ಎಂಬುದು ನಿನ್ನಿನ ಮನಸ್ಸು, ಮುಂದೆ ಎಂಬುದು ಇಂದಿನ ಕನಸು. ನಮ್ಮ ಸಂಸ್ಥೆಗೆ 100 ಕನಸುಗಳೊಂದಿಗೆ ಕಾಲಿಟ್ಟ ನಮ್ಮ ಮಕ್ಕಳ ಸೃಜನಶೀಲತೆ, ಕಾರ್ಯದಕ್ಷತೆಯನ್ನು ಗುರುತಿಸಿ ಪ್ರೋತ್ಸಾಹಿಸಿ ಬೆಳೆಸುವ ನಿಟ್ಟಿನಲ್ಲಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಪಠ್ಯೇತರ ಚಟುವಟಿಕೆಗಳು, ಸ್ಕೌಟ್ ಗೈಡ್, ನೃತ್ಯ, ಚೆಸ್, ಡ್ರಾಯಿಂಗ್ ತರಬೇತಿಗಳು ನಡೆಸಲಾಗುತ್ತಿದೆ. ಆಕಾಂಕ್ಷ ಟ್ರಸ್ಟ್ ವತಿಯಿಂದ 5ನೇ ತರಗತಿಯ 30 ಮಕ್ಕಳಿಗೆ ನೀಡುವ ಸ್ಪೋಕನ್ ಇಂಗ್ಲಿಷ್ ತರಬೇತಿ ಜೊತೆಯಲ್ಲಿ ವಿದ್ಯಾರ್ಥಿಗಳ ಗಣಿತ ಜ್ಞಾನದ ಕಲಿಕೆಗಾಗಿ ಗಣಿತ ಕಿಟ್ ನೀಡಿರುತ್ತಾರೆ. ಶಾಲಾ ಮಂತ್ರಿಮಂಡಲ, ಮಕ್ಕಳ ಶೈಕ್ಷಣಿಕ ಪ್ರವಾಸ, ಹಬ್ಬಗಳ ಆಚರಣೆ, ವಾರ್ಷಿಕ ಕ್ರೀಡಾಕೂಟ, ಕಂಪ್ಯೂಟರ್ ಶಿಕ್ಷಣ, ಪೋಷಕರ ದಿನ, ಪ್ರತಿಭಾ ಕಾರಂಜಿ, ಪೋಷಕರ ಸಭೆ, ಬ್ಯಾಂಡ್ ತರಬೇತಿ, ಮೆಟ್ರಿಕ್ ಮೇಳಗಳನ್ನು ಆಯೋಜಿಸಲಾಗುತ್ತಿದೆ. ಮಳೆಯ ಹನಿ ಸಣ್ಣದಿರಬಹುದು, ಅದು ಬಿಡದೆ ಸುರಿದರೆ ದೊಡ್ಡ ದೊಡ್ಡ ನದಿಗಳೇ ಉಕ್ಕಿ ಹರಿಯುತ್ತವೆ. ಪ್ರಯತ್ನ ಸಣ್ಣದಾದರೂ ಪರವಾಗಿಲ್ಲ, ನಿರಂತರವಾಗಿದ್ದರೆ ದೊಡ್ಡ ಸಾಧನೆ ಮಾಡಲು ಸಾಧ್ಯವಿದೆ. ಇಲಾಖಾ ನಿಯಮದಂತೆ ಈ ಶೈಕ್ಷಣಿಕ ವರ್ಷದಲ್ಲಿ ವಯೋಮಾನ ಆಧಾರದಲ್ಲಿ ಕ್ರೀಡಾ ಸ್ಪರ್ಧೆಗಳು ನಡೆದಿದ್ದು ನಮ್ಮ ಮಕ್ಕಳು ಪ್ರೌಢಶಾಲೆಯ 14ರ ವಯೋಮಾನದ ಮಕ್ಕಳೊಂದಿಗೆ ಸ್ಪರ್ಧೆ ಮಾಡುವ ಅನಿವಾರ್ಯತೆ ಇದ್ದರೂ ನಮ್ಮ ದೈಹಿಕ ಶಿಕ್ಷಕಿ ಕುಮಾರಿ ಶರಣ್ಯ ಇವರ ಪ್ರೋತ್ಸಾಹ, ತರಬೇತಿಯ ಫಲವಾಗಿ ವಲಯ ಮಟ್ಟದ ಹಲವು ಸ್ಪರ್ಧೆಗಳಲ್ಲಿ ಪದಕ ಗಳಿಸಿದಲ್ಲದೆ ತಾಲೂಕು, ಜಿಲ್ಲಾ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಅರ್ಹತೆ ಪಡೆದಿರುತ್ತಾರೆ. ಶಾಲಾ ಬಾಲಕಿಯರ ಫುಟ್ಬಾಲ್ ತಂಡವು ತಾಲೂಕಿನಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟದ ಸ್ಪರ್ಧೆಗೆ ಅರ್ಹತೆ ಪಡೆದಿರುತ್ತದೆ. ಇಲಾಖೆಯಿಂದ ಇತರ ಸಂಘ ಸಂಸ್ಥೆಗಳಿಂದ ನಡೆಯುವ ಹಲವು ಸ್ಪರ್ಧೆಗಳಲ್ಲಿ ಪ್ರಶಸ್ತಿ ಗಳಿಸಿದಲ್ಲದೆ 7ನೇ ತರಗತಿಯ ಪವಿಶ್ರೀ, ಅಬ್ದುಲ್ ಅಸ್ರಾರ್, ಆರ್ಯಂ ಕುಶಿತ್, 5ನೇ ತರಗತಿಯ ಅಬ್ದುಲ್ ಹಾಶೀರ್, 3ನೇ ತರಗತಿಯ ಸ್ವರೂಪ್ ಪ್ರಭು ಕರಾಟೆಯಲ್ಲಿ ವಿವಿಧ ವಿಭಾಗಗಳಲ್ಲಿ ರಾಷ್ಟ್ರಮಟ್ಟದ ಪ್ರಶಸ್ತಿಗಳ ಕೀರ್ತಿ ಗಳಿಸಿರುವರು. ನಮ್ಮ ಸಂಸ್ಥೆಯ ಹೆಮ್ಮೆಯ ಪುಟಾಣಿಗಳಿಗೆ ಅಭಿನಂದನೆಗಳು. ಸರ್ಕಾರದಿಂದ ದೊರೆಯುವ ಎಲ್ಲ ವಿದ್ಯಾರ್ಥಿ ವೇತನ, ಪೋಷಕ ಪೌಷ್ಟಿಕ ಆಹಾರ, ಕ್ಷೀರಭಾಗ್ಯ, ಅಕ್ಷರ ದಾಸೋಹ, ಮಧ್ಯಾಹ್ನದ ಬಿಸಿಯೂಟ ಯೋಜನೆಯ ಸೌಲಭ್ಯ ಯಶಸ್ವಿಯಾಗಿ ನಡೆಸಲಾಗುತ್ತಿದೆ. ನಮ್ಮ ಸಾಧನೆಗಳು
ನಮ್ಮ ಕೆಲಸಗಳನ್ನು ತೋರಿಸುತ್ತದೆ. ಪ್ರತಿ ಕೆಲಸದ ಹಿಂದೆ ಪ್ರಾಮಾಣಿಕ ಪರಿಶ್ರಮವಿರಲಿ. ಪೋಷಕರ ಅಪೇಕ್ಷೆಯಂತೆ ಮಕ್ಕಳಿಗೆ ಸಂಚಾಲಕರು, ಶಾಲಾ ಆಡಳಿತ ಮಂಡಳಿಯು ಯಾವುದೇ ಖಾಸಗಿ ಆಂಗ್ಲ ಮಾಧ್ಯಮ ಶಾಲೆಗೆ ಪೈಪೋಟಿ ನೀಡುವಂತೆ ಸರ್ವ ಸುಸಜ್ಜಿತ ಮೂಲಭೂತ ಸೌಕರ್ಯಗಳನ್ನು ನಮ್ಮ ಶಾಲೆಗೆ ಒದಗಿಸಿರುವರು. ಒಳ್ಳೆಯ ಕಾರ್ಯ ಮಾಡಬೇಕೆಂದು ಮಾತುಗಳನ್ನು ಆಡಿದರೆ ಸಾಲದು. ಅದರಂತೆ ನಾವು ಮಾಡುವ ಒಳ್ಳೆಯ ಕಾರ್ಯಗಳು ಇನ್ನೊಬ್ಬರಿಗೆ ಉತ್ತೇಜನ ನೀಡುವಂತಿರಬೇಕು. MCC ಬ್ಯಾಂಕ್ ಮಂಗಳೂರು ಇವರು ಸುಮಾರು 125 ಬಡ ಮಕ್ಕಳಿಗೆ ಕೊಡೆ ನೀಡಿರುವರು. 16 ಬಡ ವಿದ್ಯಾರ್ಥಿಗಳ ಶಾಲಾ ಫೀಸ್, ಸಮವಸ್ತ್ರ, ಪುಸ್ತಕದ ಪ್ರಾಯೋಜಕತ್ವ ವಹಿಸಿದ ಕ್ರಿಶ್ಚಿಯನ್ ಲೈಫ್ ಕಮ್ಯುನಿಟಿ ನಮ್ಮ ಶಾಲಾ ಅಭಿವೃದ್ಧಿಗೆ ಇಂದಿನ ವಾರ್ಷಿಕೋತ್ಸವಕ್ಕೆ ಧನ ಸಹಾಯದೊಂದಿಗೆ ಸಹಕರಿಸಿದ್ದಲ್ಲದೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರನ್ನು ಇಂದು ಕೃತಜ್ಞತಾ ಭಾವದಿಂದ ನೆನಪಿಸಿಕೊಳ್ಳುತ್ತಿದ್ದೇವೆ. ತಪ್ಪು ಎನ್ನುವುದು ಜೀವನದ ಒಂದು ಪುಟ ಮಾತ್ರ, ಸಂಬಂಧಗಳು ಅನ್ನುವುದು ಪೂರ್ತಿ ಪುಸ್ತಕ. ಆ ಒಂದು ಪುಟಕ್ಕೋಸ್ಕರ ಪೂರ್ತಿ ಪುಸ್ತಕವನ್ನು ಕಳೆದುಕೊಳ್ಳಬೇಡಿ. ಪರಿಶ್ರಮ ಮೆಟ್ಟಲಿನಂತೆ, ಅದೃಷ್ಟ ಲಿಫ್ಟಿನಂತೆ. ಅದೃಷ್ಟ ಕೈಗೊಡಬಹುದು, ಆದರೆ ಮೆಟ್ಟಿಲು ಎಂದಿಗೂ ಕೈಗೊಡುವುದಿಲ್ಲ. ನಮ್ಮ ಸಂಸ್ಥೆಯ ಯಶಸ್ಸಿನ ಒಂದು ಭಾಗ ನಮ್ಮ ಗೌರವ ಶಿಕ್ಷಕರು. ಸರಕಾರದ ಅನುದಾನವಿಲ್ಲದೆ ಆಡಳಿತ ಮಂಡಳಿ ನೀಡುವ ಗೌರವ ಧನ ಪಡೆದು ನಿಸ್ವಾರ್ಥ ಸೇವಾ ಮನೋಭಾವದಿಂದ ದುಡಿಯುವ ಗೌರವ ಶಿಕ್ಷಕರಿಗೆ ವಿಶೇಷ ಅಭಿನಂದನೆಗಳು. ಶಾಲೆಯ ಎಲ್ಲ ರೀತಿಯ ಏಳಿಗೆಗೆ ಸಹಕರಿಸುತ್ತಿರುವ ಸಂಚಾಲಕರು, ಆಡಳಿತ ಮಂಡಳಿ, ಕಥೋಲಿಕ್ ಶಿಕ್ಷಣ ಮಂಡಳಿ, ಶಿಕ್ಷಣ ಇಲಾಖಾಧಿಕಾರಿಗಳು, ಶಿಕ್ಷಕ ವೃಂದ, ರಕ್ಷಕ ಶಿಕ್ಷಕ ಸಂಘ ಹಾಗೂ ಹೆತ್ತವರ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸುತ್ತಿರುವ ಪ್ರತಿಯೊಬ್ಬರನ್ನು ಈ ಸಂದರ್ಭದಲ್ಲಿ ವಂದಿಸುತ್ತೇನೆ. ನೀವು ಮಾಡುತ್ತಿರುವ ಕೆಲಸ ನಿಮ್ಮ ಅಂತರಂಗದ ಆನಂದಕ್ಕೆ ಕಾರಣವಾದರೆ ಸಾಕು. ಬೇರೆಯವರನ್ನು ತೃಪ್ತಿಪಡಿಸುತ್ತಾ ಕೂರುವ ಅಗತ್ಯವಿಲ್ಲ. ಈ ಅರಿವು ನಮ್ಮಲ್ಲಿ ಸದಾ ಜಾಗೃತವಾಗಿರಲಿ. ನಮ್ಮ ಮಾಯಿದೆ ದೇವಸ್ ವಿದ್ಯಾ ದೇಗುಲವು ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿಯನ್ನು ಹೊಂದಿ ಸಮಾಜಕ್ಕೆ ಸುಸಂಸ್ಕೃತ ನಾಗರಿಕ ವಿದ್ಯಾರ್ಥಿಗಳನ್ನು ಕೊಡುಗೆಯಾಗಿ ನೀಡಲು ದೇವ ಮಾತೆಯು ಹೆಜ್ಜೆ ಹೆಜ್ಜೆಯಲ್ಲೂ ಪ್ರೇರೇಪಣೆ ನೀಡುತ್ತಿರಲಿ. ಸೋತೆ ಎಂದು ನೀ ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡ. ಏಕೆಂದರೆ ಯಾರಿಗೆ ಗೊತ್ತು, ಆ ಹೆಜ್ಜೆ ನಿನ್ನ ಇತಿಹಾಸವನ್ನೇ ಸೃಷ್ಟಿ ಮಾಡುವ ಹೆಜ್ಜೆಯಾಗಿರಬಹುದು. ಹಿರಿಯರ ಈ ಮಾತನ್ನು ಸದಾ ನೆನಪಿಸುತ್ತಾ ಸರ್ವರಿಗೂ ಮುಂದೆ ಬರುವ ಕ್ರಿಸ್ಮಸ್ ಹಬ್ಬ ಹಾಗೂ ಹೊಸ ವರುಷದ ಶುಭಾಶಯಗಳನ್ನು ಹಾರೈಸುತ್ತಾ ಶಾಲಾ ವಾರ್ಷಿಕ ವರದಿಯನ್ನು ಕೊನೆಗೊಳಿಸುತ್ತೇನೆ. ಥ್ಯಾಂಕ್ ಯು. ವರದಿ ವಾಚಿಸಿದ ಮುಖ್ಯ ಶಿಕ್ಷಕಿಯವರಿಗೆ ವಂದನೆಗಳು. ಎಡಿಸನ್ ಹೇಳುವ ಪ್ರಕಾರ ಪ್ರತಿಭೆ ಎಂಬುದು 99% ಪಾಲು ಬೆವರು, 1 ಪಾಲು ಸ್ಫೂರ್ತಿ. ಹೀಗೆ ಶ್ರಮವಹಿಸಿ ದಿನನಿತ್ಯ ಕಲಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿ ಕಲಿಕೆಯಲ್ಲಿ ಉತ್ತಮ ಸಾಧನೆ ಮಾಡಿದಂತಹ 1ರಿಂದ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆಯಿಂದ ಬಹುಮಾನ ವಿತರಣೆ. ಇದೀಗ ವೇದಿಕೆ ಶ್ರೀಮತಿ ಜ್ಯೋತಿಶ್ರೀ ಹಾಗೂ ಶ್ರೀಮತಿ ಸೌಮ್ಯ ಇವರಿಗೆ. ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ ಕಲಿಕೆಯಲ್ಲಿ ಸಾಧನೆ ಮಾಡಿದ 1ರಿಂದ 4ನೇ ತರಗತಿಗಳ ವಿದ್ಯಾರ್ಥಿಗಳ ಹೆಸರನ್ನು ವಾಚಿಸಲು ಇಚ್ಛಿಸುತ್ತೇನೆ. ಮೊದಲಿಗೆ 1 ಮತ್ತು 2ನೇ ತರಗತಿಯ ಬಹುಮಾನಗಳನ್ನು ಶ್ರೀಯುತ ಜೆರಲ್ಡ್ ಡಿಕೋಸ್ತಾ ಇವರು ವಿತರಿಸಬೇಕಾಗಿ ವಿನಂತಿ. 1ನೇ ಎ ತರಗತಿ ಪ್ರಥಮ ಸಾತ್ವಿಕ್ ಎನ್, ದ್ವಿತೀಯ ಚಿರಾಗ್ ಆರ್, ತೃತೀಯ ಫಾತಿಮತ್ ನಜಿಯಾ. 1ನೇ ಬಿ ತರಗತಿ ಪ್ರಥಮ ತಿಶಾನ್ ಕೆ, ದ್ವಿತೀಯ ಯಶ್ವಿನ್ ಪಿ, ತೃತೀಯ ಇತಶ್ರೀ. 2ನೇ ಎ ತರಗತಿ ಪ್ರಥಮ ಜಸ್ಮಿಕಾ ಜೆಎಸ್, ದ್ವಿತೀಯ ಯಶ್ಮಿತಾ ಡಿಸೋಜಾ, ತೃತೀಯ ವಿಭವ್ ಸಿ. 2ನೇ ಬಿ ತರಗತಿ ಪ್ರಥಮ ಆಯಿಷತ್ ಫೈಜರ್ ಟಿ, ದ್ವಿತೀಯ ಆರ್ ಕಾಶ್ಮಿಕಾ, ತೃತೀಯ ಮುಹಮ್ಮದ್ ಆದಿ.
ಬಹುಮಾನಗಳನ್ನು ವಿತರಿಸಿದ ಅತಿಥಿಗಳಿಗೆ ವಂದನೆಗಳು. ಇದೀಗ ಮುಂದಿನ ಬಹುಮಾನಗಳನ್ನು ವಂದನೀಯ ಮರ್ವಿನ್ ಪ್ರವೀಣ್ ಲೋಬೋ ಇವರು ವಿತರಿಸಬೇಕಾಗಿ ವಿನಂತಿ. 3ನೇ ಎ ತರಗತಿ ಪ್ರಥಮ ಅಮೀನ ಶಮ್ನಾ, ದ್ವಿತೀಯ ಮನಸ್ವಿ ಆರ್, ತೃತೀಯ ಧ್ರುವಿ ಯು ಶೆಟ್ಟಿ. 3ನೇ ಬಿ ತರಗತಿ ಪ್ರಥಮ ಎಂ ಸ್ವರೂಪ್ ರೈ, ದ್ವಿತೀಯ ರೀಮಸ್ ವಿಕ್ವೆರಾ, ತೃತೀಯ ರಶಿಕಾ ಕೆಜಿ. 4ನೇ ಎ ತರಗತಿ ಪ್ರಥಮ ಹರ್ಷಿಕಾ ಕೆ, ದ್ವಿತೀಯ ಪವನ್ ಎನ್, ತೃತೀಯ ಜಾನ್ವಿ ವಿ. 4ನೇ ಬಿ ತರಗತಿ ಪ್ರಥಮ ಖುಷ್ವಿ ರೈ, ದ್ವಿತೀಯ ಪ್ರತಿಜ್ಞಾ ಪಿ, ತೃತೀಯ ಕೌಶಿಕ್. ಬಹುಮಾನಗಳನ್ನು ವಿತರಿಸಿದ ಅತಿಥಿಗಳಿಗೆ ವಂದನೆಗಳು ಹಾಗೂ ಬಹುಮಾನ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಇಲ್ಲಿ ನೆರೆದ ಸರ್ವರಿಗೂ ಶುಭ ಸಂಧ್ಯಾ ನಮನಗಳನ್ನು ಸಲ್ಲಿಸುತ್ತಾ ದೇವಮಾತೆಯ ಆವರಣದಲ್ಲಿ ಸೃಜನದ ಸಂಭ್ರಮವಿಲ್ಲಿ, ಮಕ್ಕಳ ಕಲಿಕಾ ಏಳಿಗೆಯಲ್ಲಿ ಗುರುತಿಸುವೆವು ನಾವು ಅವರ ವಿಜೇತರ ಪಟ್ಟಿಯಲ್ಲಿ ಎನ್ನುತ್ತಾ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಕಲಿಕೆಯಲ್ಲಿ ಸಾಧನೆಗೈದ ಹಿರಿಯ ವಿಭಾಗದ ಅಂದರೆ 5, 6 ಮತ್ತು 7ನೇ ತರಗತಿ ಮಕ್ಕಳ ಪಟ್ಟಿಯನ್ನು ವಾಚಿಸಲು ತಮ್ಮೆದುರು ನಿಂತಿದ್ದೇನೆ. ಈ ಬಹುಮಾನಗಳನ್ನು ನಮ್ಮ ಪೂಜ್ಯ ಸಂಚಾಲಕರಾದ ಅತಿ ವಂದನೀಯ ಸ್ವಾಮಿ ಲಾರೆನ್ಸ್ ಮಸ್ಕರೇನಸ್ ರವರು ತಮ್ಮ ಅಮೃತ ಹಸ್ತದಿಂದ ವಿತರಿಸಿ ಹರಸಬೇಕೆಂದು ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮೊದಲಿಗೆ 5ನೇ ಎ ತರಗತಿ ಪ್ರಥಮ ಮೊಹಮ್ಮದ್ ಮಿಸ್ಹಬ್, ದ್ವಿತೀಯ ಆಯಿಷಾ ಆಲಿಯಾ, ತೃತೀಯ ಮುಹಮ್ಮದ್ ಶಾಜ್ಮಾನ್. 5ನೇ ಬಿ ತರಗತಿ ಪ್ರಥಮ ಸಾನ್ವಿ ಪಿಡಿ, ದ್ವಿತೀಯ ಫಾತಿಮತ್ ಫಹುಮಾ, ತೃತೀಯ ಸನ್ನಿಧಿ. 6ನೇ ಎ ತರಗತಿ ಪ್ರಥಮ CH ವಿನಾಯಕ, ದ್ವಿತೀಯ ವಂಶಿಕಾ JS, ತೃತೀಯ ಧನ್ವಿ. 6ನೇ ಬಿ ತರಗತಿ ಪ್ರಥಮ ಸಜ್ಞಾ ಸಿಜ, ದ್ವಿತೀಯ ಯಶ್ಮಿತಾ ಎ, ತೃತೀಯ ಭವಿಷ್ಯ BN. 6ನೇ ಸಿ ಆಂಗ್ಲ ವಿಭಾಗ ಪ್ರಥಮ ಜಿತೇಶ್ ಕೃಷ್ಣ, ದ್ವಿತೀಯ ಅಮೈರಾ ಖಾನಂ, ತೃತೀಯ ಫಾತಿಮತ್ ನಫಿಯಾ. ಏಳನೇ ಎ ವಿಭಾಗ ಪ್ರಥಮ ಅರ್ಜುನ್ BH, ದ್ವಿತೀಯ ಜೆ ಫಾತಿಮತ್ ಫಿದಾ, ತೃತೀಯ ಎ ಖದೀಜತ್ ರಿಫಾ. 7ನೇ ಬಿ ವಿಭಾಗ ಪ್ರಥಮ ಫಾತಿಮತ್ ರಿಜಾನಾ, ದ್ವಿತೀಯ ಶರಣ್ಯ ಕೆ, ತೃತೀಯ ಆಯುಷತುಲ್ ಅಲ್ಸಾನಾ. 7ನೇ ಸಿ ಆಂಗ್ಲ ವಿಭಾಗ ಪ್ರಥಮ ಶ್ರೇಯಾಂಕ್ ಎ ಭಂಡಾರಿ, ದ್ವಿತೀಯ ರಾಬಿನ್ ಸಿಕ್ವೇರಾ, ತೃತೀಯ ಶ್ರೀಹಾ ಜಿ ಶೆಟ್ಟಿ.
ಬಹುಮಾನಗಳನ್ನು ವಿತರಿಸಿದ ಶ್ರೀಯುತ ಜೆರಾಲ್ಡ್ ಡಿಕೋಸ್ತಾ. ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಶ್ರೀ ಉಮೇಶ್ ನಾಯಕ್ ಪುತ್ತೂರು ಇವರ ಸಹೋದರ ಲಿಮ್ಕಾ ದಾಖಲೆ ಮಾಡಿದ ಸುರೇಶ್ ನಾಯ್ಕ್ ಇವರ ಹೆಸರಿನಲ್ಲಿ ರೂಪಾಯಿ 10,000 ರೂಗಳನ್ನು ದತ್ತಿನಿಧಿ ಇಟ್ಟಿದ್ದು, ಪ್ರಸಕ್ತ ವರ್ಷ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿಶೇಷ ಅಗತ್ಯವುಳ್ಳ ಮಗುವಿಗೆ ಅದರ ಬಡ್ಡಿ ಹಣವನ್ನು ನೀಡಲಾಗುತ್ತಿದೆ. ಅದರಂತೆ ಈ ವರ್ಷ 7ನೇ ತರಗತಿಯಲ್ಲಿ ಕಲಿಯುತ್ತಿರುವ ಅಬ್ದುಲ್ ನಿಹಾದ್ ಇವನಿಗೆ ಈ ಮೊತ್ತವನ್ನು ನೀಡುತ್ತಿದ್ದೇವೆ. ಅವನು ಬಂದು ಈ ಬಹುಮಾನವನ್ನು, ಈ ಅಮೌಂಟನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಉತ್ತಮ ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ಅವಕಾಶವನ್ನಿತ್ತ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ವಿರಮಿಸುತ್ತಿದ್ದೇನೆ. ಬಹುಮಾನಗಳನ್ನು ವಿತರಿಸಿದ ಶ್ರೀಯುತ ಜೆರಾಲ್ಡ್ ಡಿಕೋಸ್ತಾ, ವಂದನೀಯ ಮಾರ್ವಿನ್ ಪ್ರವೀಣ್ ಲೋಬೋ ಹಾಗೂ ಪೂಜಾ ಸಂಚಾಲಕರಿಗೆ ವಂದನೆಗಳು. ಬಹುಮಾನ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಕರ್ತವ್ಯ ಪ್ರಜ್ಞೆ, ಸಾಧಿಸುವ ಛಲ, ನಿರಂತರ ಪ್ರಯತ್ನ ಇದೇ ಯಶಸ್ಸಿನ ಗುಟ್ಟು. ಇಂತಹ ಕರ್ತವ್ಯ ಪ್ರಜ್ಞೆಯಿಂದ ನಿರಂತರ ಸಾಧಿಸುವ ಛಲವನ್ನು ಹೊಂದಿದ್ದು ಯಶಸ್ವಿಯತ್ತವೇ ಗುರಿ ಸಾಧಿಸಿದವರು ನಮ್ಮ ಶಾಲಾ ಸಂಚಾಲಕರು. ಅವರ ಮುಂದಾಲೋಚನೆಯಿಂದ ಮಾಯ್ದೆ ದೇವ್ಸ್ ವಿದ್ಯಾಸಂಸ್ಥೆಗಳ ಚಿತ್ರಣವೇ ಬದಲಾಗಿದೆ. ಅವರ ಕಾರ್ಯಚಟುವಟಿಕೆಗಳಿಗೆ ಶಿರಬಾಗುತ್ತಾ ಮುಂದೆಯೂ ಹೀಗೆಯೇ ಅಭಿವೃದ್ಧಿ ಪಥದತ್ತ ನಮ್ಮನ್ನು ಕರೆದೊಯ್ಯಲಿ ಎಂದು ಆಶಿಸುತ್ತಾ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಹಿತನುಡಿಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮಾಯ್ದೆ ದೇವ್ಸ್ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕ ಹಬ್ಬದ ಈ ಸಮಾರಂಭದಲ್ಲಿ ನಾವೆಲ್ಲರೂ ಸಂತೋಷದಿಂದ ಪಾಲ್ಗೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯದ ಕಥೋಲಿಕ ವಿದ್ಯಾಮಂಡಳಿಯ ಕಾರ್ಯದರ್ಶಿಗಳಾದಂಥ ಅಧಿವಂದನೀಯ ಡಾಕ್ಟರ್ ಪ್ರವೀಣ್ ಲಿಯೋ ಲಸರದ್ರವರು ಅಧ್ಯಕ್ಷರಾಗಿದ್ದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಮಗೆಲ್ಲರಿಗೂ ಸಂತೋಷ. ಹಾಗೆಯೇ ಈ ನಮ್ಮ ಶಾಲೆಯ ಮುಖ್ಯ ಗುರುಗಳಾದಂಥ ಶ್ರೀಮತಿ ಜಾನೆಟ್ ಡಿಸೋಜರವರೇ, ಮಾಯ್ದೆ ದೇವ್ಸ್ ಚರ್ಚಿನ ಸಹಾಯಕ ಗುರುಗಳಾದಂಥ ವಂದನೀಯ ಮೋವಿನ್ ಪ್ರವೀಣ್ ಲೋಬರವರೇ, ನಮ್ಮ ಚರ್ಚಿನ ಪಾಲನಾ ಪರಿಷದಿನ ಉಪಾಧ್ಯಕ್ಷರಾಗಿದ್ದು ಹಾಗೆಯೇ ಆಡಳಿತ ಮಂಡಳಿಯ ಸದಸ್ಯರಾದಂಥ ಶ್ರೀಯುತ ಜೆರಾಲ್ಡ್ ಡಿಕೋಸ್ಟರ್ ಅವರೇ, ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾಗಿರುವಂಥ ಶ್ರೀಮತಿ ರಮ್ಲತ್ ಎಂ ಅವರೇ, ಶಾಲಾ ವಿದ್ಯಾರ್ಥಿ ನಾಯಕ ಶ್ರೇಯಾಂಕ್ ಭಂಡಾರಿ, ಇಲ್ಲಿ ಈ ಸಭಾಂಗಣದಲ್ಲಿ ಇರುವಂಥ ಎಲ್ಲ ಗುರುಗಳೇ, ಧರ್ಮ ಭಗಿನಿಯರೇ, ನಿವೃತ್ತ ಶಿಕ್ಷಕಿಯರೇ, ನಮ್ಮ ಶಾಲಾ ಶಿಕ್ಷಕೇತರ ವೃಂದದವರೇ, ಮಕ್ಕಳ ಹೆತ್ತವರೇ, ಪೋಷಕರೇ, ಎಲ್ಲ ವಿದ್ಯಾಭಿಮಾನಿಗಳೇ ಹಾಗೂ ನನ್ನ ನಲ್ಮೆಯ ವಿದ್ಯಾರ್ಥಿನಿಯರೇ, ಪ್ರಥಮವಾಗಿ ನಿಮಗೆಲ್ಲರಿಗೂ ನಮ್ಮ ಮಾಯ್ದೆ ದೇವ್ಸ್ ಶಾಲೆಯ ವಾರ್ಷಿಕೋತ್ಸವ, ಈ ಶಾಲಾ ಹಬ್ಬದ ಶುಭಾಶಯಗಳನ್ನು ನಾನು ಕೋರ್ತೇನೆ. ಎಲ್ರಿಗೂ ನಿಮಗೆ ಅಭಿನಂದನೆಗಳು, ಶುಭಾಶಯಗಳು. ಗಟ್ಟಿಯಾಗಿ ನಾವು ಚಪ್ಪಾಳೆ ಕೊಟ್ಟು ನಮ್ಮ ಶಾಲಾ ವಾರ್ಷಿಕೋತ್ಸವದ ಸಂತೋಷವನ್ನು ಹಂಚಿಕೊಳ್ಳೋಣ. 1937ರಲ್ಲಿ ಸ್ಥಾಪನೆಗೊಂಡಂಥ ನಮ್ಮ ಮಾಯ್ದೆ ದೇವ್ಸ್ ಶಾಲೆ, ಅಂದಿನ ಗುರುಗಳು ವಂದನೀಯ ಆರ್ ಡಿ ಸಿಕ್ವೆರರವರು ಈ ನಮ್ಮ ಪುತ್ತೂರಿನಲ್ಲಿ ಈ ಚರ್ಚಿನ ಅಧೀನದಲ್ಲಿರುವಂಥ ಪ್ರಥಮ ಶಾಲೆಯನ್ನು ಅವರು ಸ್ಥಾಪಿಸಿದರು. ಈಗ ಎಷ್ಟು ವರ್ಷಗಳಾಯಿತು? 1937 ಅಂದರೆ ಈಗ 88 ವರ್ಷಗಳಾಯಿತು.
88 ವರ್ಷಗಳಿಂದ ಈ ಶಾಲೆ ಇಲ್ಲಿ ಸಾವಿರಾರು ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡಿದೆ. ಇದು ನಮಗೆ ಒಂದು ಅಭಿಮಾನದ ವಿಷಯ. ಹಾಗೆ ಈ ಒಂದು ಶಾಲೆ ಈ ನಮ್ಮ ಪುತ್ತೂರಿಗೆ ಆಸುಪಾಸಿಗೆ ಒಂದು ಕೊಡುಗೆಯಾಗಿದೆ. ಅದರಿಂದ ನಾವೆಲ್ಲರೂ ಅಭಿಮಾನದಿಂದ ಸಂತೋಷದಿಂದ ಇದನ್ನು ಸ್ಮರಿಸಿ, ಇದಕ್ಕೆ ಕಾರಣಕರ್ತರಾದ ಗುರುಗಳಿಗೂ ಕೂಡ ವಂದಿಸಿ, ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂಥ ಎಲ್ಲರನ್ನ ನಾವು ಇದು ಸ್ಮರಿಸ್ತೇವೆ. ದೇವರಿಗೆ ಕೂಡ ಕೃತಜ್ಞತೆಯನ್ನು ನಾವು ಸಲ್ಲಿಸ್ತೇವೆ. ಈ ಶಾಲಾ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಮ್ಮ ಮುಖ್ಯ ಗುರುಗಳು ಶ್ರೀಮತಿ ಜಾನೆಟ್ ಡಿಸೋಜಾ ಅವರನ್ನು ಈ ಶಾಲೆಯ ನೇತೃತ್ವ ವಹಿಸಿ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕನ್ನಡ ಮಾಧ್ಯಮ ಶಾಲೆ 700ಕ್ಕಿಂತಲೂ ಅಧಿಕ ಇರುವಂಥ ಮಕ್ಕಳಿರುವಂಥ ಶಾಲೆ ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆ ಇರುವಂಥ ಮಕ್ಕಳ ಸಂಖ್ಯೆ ಇರುವಂಥ ಶಾಲೆ ಅಂತ ಹೇಳುವುದು ನಮಗೆಲ್ರಿಗೂ ಅಭಿಮಾನ. ಚಪ್ಪಾಳೆ ಕೊಡ್ಬೋದಲ್ಲ? ಈ ಶಾಲೆಯ ಮುಖ್ಯ ಗುರುಗಳಾಗಿ ಸಮರ್ಥವಾಗಿ ನೇತೃತ್ವವನ್ನು ಕೊಡುವಂಥ ಶಿಕ್ಷಕಿಗೆ ನಾವು ಅಭಿನಂದಿಸ್ತೇವೆ. ಹಾಗೆಯೇ ಎಲ್ಲ ನಮ್ಮ ಶಿಕ್ಷಕಿಯರು, ಈ ಶಾಲೆಯಲ್ಲಿ ಇತರ ಸೇವೆಯನ್ನು ಮಾಡುವವರು ಎಲ್ಲರಿಗೂ ಕೂಡ ನಮ್ಮ ಅಭಿನಂದನೆಗಳು. ಮಕ್ಕಳೇ, ಇವತ್ತು ನಿಮ್ಮ ಹಬ್ಬ ಅಲ್ವಾ? ಹೌದು, ನೀವೆಲ್ಲರೂ ತುಂಬ ದಿನದಿಂದ ತಯಾರಿ ಮಾಡಿದ್ದೀರಿ. ಇನ್ನು ಕೆಲವೇ ಸಮಯದಲ್ಲಿ ಇಲ್ಲಿ ವೇದಿಕೆಯಲ್ಲಿ ನಿಮ್ಮ ಪ್ರದರ್ಶನವನ್ನು ನೀಡಲಿಕ್ಕೆ ನೀವು ಕಾತುರರಾಗಿದ್ದೀರಿ. ಆದರೂ ಒಳ್ಳೆಯ ರೀತಿಯಲ್ಲಿ ನೀವು ಕೂತ್ಕೊಂಡು ಇವತ್ತು ಈ ಸಭಾ ಕಾರ್ಯಕ್ರಮವನ್ನು ಕೂಡ ನೀವು ವೀಕ್ಷಿಸ್ತಾ ಇದ್ದೀರಿ. ತುಂಬ ಸಂತೋಷ. ಮಕ್ಕಳೇ, ನೀವು ಈ ಶಾಲೆಯ ಕೇಂದ್ರ. ನೀವಿಲ್ಲದಿದ್ದರೆ ಈ ಶಾಲೆಗೆ ಅರ್ಥ ಇಲ್ಲ. ನೀವು ಕೇಂದ್ರ ಬಿಂದುಗಳು. ಹಾಗೆ ನಿಮ್ಮ ಕುಟುಂಬದಲ್ಲಿ ಕೂಡ ನೀವು ಕೇಂದ್ರ ಬಿಂದುಗಳು. ನೀವು ನಿಮ್ಮ ತಂದೆ ತಾಯಿಗಳ ಪ್ರೀತಿಯ ಮಕ್ಕಳು ಮಾತ್ರ ಅಲ್ಲ, ನೀವೇ ಅವರ ಪ್ರಪಂಚ ಅಂತ ಹೇಳ್ತೇವೆ ಅಲ್ವಾ? ನಿಮ್ಮ ತಂದೆ ತಾಯಿಗಳಿಗೆ ನೀವೇ ಜಗತ್ತು. ಅದಕ್ಕಾಗಿ ಮಕ್ಕಳೇ, ನೀವು ನಿಮ್ಮ ತಂದೆ ತಾಯಿಗಳ ಆ ಪ್ರೀತಿಗೆ ಸದಾ ಋಣಿಗಳಾಗಿರಬೇಕು. ಹಾಗೆಯೇ ಅವರಿಗೆ ವಿಧೇಯರಾಗಿರಬೇಕು. ಅವರ ಆಶೆ ಆಕಾಂಕ್ಷೆಗಳು ಏನಿವೆ, ನಿಮ್ಮ ಮೇಲಿಟ್ಟ ಕನಸುಗಳು ಏನಿವೆ, ಅವುಗಳನ್ನು ಈಡೇರಿಸಲಿಕ್ಕೆ ಸತತ ಪ್ರಯತ್ನವನ್ನು ಮಾಡಬೇಕು. ಅದು ಹೇಗೆ ಮಾಡೋದು? ಚೆನ್ನಾಗಿ ಓದಿ, ಎಲ್ಲ ವಿಷಯಗಳಲ್ಲಿ ನೀವು ಭಾಗವಹಿಸಿ, ಅವರಿಗೆ ವಿಧೇಯರಾಗಿ, ಒಳ್ಳೆಯ ಮಕ್ಕಳಾಗಿ ನೀವು ಬೆಳೆದು ಅವರಿಗೆ ಸಂತೋಷವನ್ನು ಕೊಡುವ ಮಕ್ಕಳಾಗಬೇಕು. ಆಗ ಅವರಿಗೂ ಕೂಡ ಸಂತೋಷ ಆಗ್ತದೆ. ಹಾಗೆ ಎತ್ತವರೇ ನೀವು ಇಲ್ಲಿದ್ದೀರಿ, ನಿಮ್ಮ ಮಕ್ಕಳ ಈ ಶಾಲಾ ವಾರ್ಷಿಕೋತ್ಸವಕ್ಕೆ ನೀವು ಬಂದಿದ್ದೀರಿ. ನಿಮ್ಮ ಮಕ್ಕಳನ್ನು ನೀವು ಪ್ರೀತಿಸ್ತೀರಿ. ನಿಮ್ಮ ಮಕ್ಕಳಿಗೆ ಏನು ಬೇಕು ಅಂತ ನಿಮಗೆ ಗೊತ್ತಿದೆ. ನಿಮ್ಮ ಮಕ್ಕಳು ಹೇಗೆ ಬೆಳೆಸಬೇಕು ಅಂತ ಖಂಡಿತವಾಗಿಯೂ ನಿಮಗೆ ಗೊತ್ತಿದೆ. ಆದರೂ ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನು ನಿಮಗೆ ನೆನಪಿಸಿಕೊಳ್ಳುವಂಥದ್ದು ಒಳಿತಂತ ನನ್ನ ಭಾವನೆ. ನಿಮ್ಮ ಮಕ್ಕಳಿಗೆ ಏನು ಬೇಕು? ಮಕ್ಕಳಿಗೆ ಒಳ್ಳೆ ತಿಂಡಿ ಬೇಕು ಅಲ್ವಾ? ಒಳ್ಳೆ ತಿಂಡಿ ಬೇಕಲ್ಲ ಮಕ್ಕಳಿಗೆ? ಹೌದು. ಮತ್ತು ಅವರಿಗೆ ಆಡಲಿಕ್ಕೆ ಬೇಕು ತುಂಬ ಅಲ್ವಾ? ಹೌದು. ಅಷ್ಟು ಮಾತ್ರ ಸಾಕಾಗುವುದಿಲ್ಲ. ಮಕ್ಕಳಿಗೆ ತಂದೆ ತಾಯಿಗಳ ನಿಮ್ಮ ಪ್ರೀತಿ ಬೇಕು. ನಿಮ್ಮ ಸಮಯ ಬೇಕು, ನಿಮ್ಮ ಮಾರ್ಗದರ್ಶನ ಬೇಕು. ನಿಮ್ಮ ಆ ಒಂದು ಒಳ್ಳೆಯ ರೀತಿಯಲ್ಲಿ ಅವರಿಗೆ ಅವರು ಬೆಳಿಬೇಕಾದರೆ ನೀವು ಮಾದರಿಯಾಗಿರಬೇಕು. ಅವರಿಗೆ ಮಾತು ಸಾಕಾಗೋದಿಲ್ಲ, ನಿಮ್ಮ ಜೀವನವೇ ಅವರಿಗೆ ಒಂದು ಸಂದೇಶ ಆಗಬೇಕು. ಅದಕ್ಕಾಗಿ ಮಕ್ಕಳಿಗೆ ಏನು ಕೊಡಬೇಕು? ತಿಂಡಿ ಕೊಡಬೇಕು, ಬಟ್ಟೆ ಕೊಡಬೇಕು, ಬ್ಯಾಗ್ ಕೊಡಬೇಕು, ಒಳ್ಳೆ ಅವರಿಗೆ ಬೇಕಾದದ್ದು ಕೊಡಬೇಕು. ಅದು ಕೇವಲ ಅಷ್ಟಕ್ಕೆ ಸೀಮಿತವಾಗಬಾರ್ದು. ಅವರು ಉತ್ತಮ ವ್ಯಕ್ತಿಗಳಾಗಿ ಬೆಳಿಬೇಕಾದ್ರೆ, ಎಲ್ಲ ರೀತಿಯಲ್ಲಿ ಸಮಾನವಾಗಿ ಬೆಳಿಬೇಕಾದ್ರೆ, ಸಮತೋಲನದಿಂದ ಬೆಳಿಬೇಕಾದ್ರೆ ಅವರಿಗೆ ನೀವು ದೇವರ ಭಯಭಕ್ತಿ ಕೊಡಬೇಕು. ಅವರಿಗೆ ಸತ್ಯದ
ನೀತಿಯ ರೀತಿಯಲ್ಲಿ ನ್ಯಾಯದ ರೀತಿಯ ಬದುಕಲು ಕಲಿಸಬೇಕು. ಯಾವುದು ಒಳಿತು ಯಾವುದು ಕೆಡುಕುಗಳ ಅರಿವನ್ನು ಅವರಿಗೆ ಕೊಡಬೇಕು. ಅವರು ತಪ್ಪಿದಾಗ ಅವರನ್ನು ತಿದ್ದಿ ಸರಿಪಡಿಸಿ ಅವರು ಸರಿಯಾದ ದಾರಿಯಲ್ಲಿ ಹೋಗುವಾಗ ಕಲಿಸಬೇಕು. ಅವರ ಜೀವನ ಸ್ವಾರ್ಥದಿಂದಲ್ಲ, ಅದು ನಿಸ್ವಾರ್ಥದಿಂದ ಎಲ್ಲರ ಜೊತೆಗೆ ಹಂಚಿಕೊಂಡು ಬದುಕುವಂತೆ ಅವರಿಗೆ ಕಲಿಸಬೇಕು. ಅವರು ದೊಡ್ಡವರಾಗಿ ಈ ಸಮಾಜಕ್ಕೆ ಒಳಿತು ಮಾಡಬೇಕು ಅಂತ ಅವ್ರಿಗೆ ಕಲಿಸಬೇಕು. ಎಲ್ಲರನ್ನು ಪ್ರೀತಿಸಬೇಕಂತ ಅವ್ರಿಗೆ ಕಲಿಸಬೇಕು. ಎಲ್ಲರಿಗೆ ಗೌರವಿಸಬೇಕಂತ ಅವ್ರಿಗೆ ಕಲಿಸಬೇಕು. ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಬಾಳಬೇಕು ಅವರು ಅಂತ ಅವರಿಗೆ ಕಲಿಸಬೇಕು. ಒಳ್ಳೆಯ ವಿಚಾರಗಳನ್ನು ನಾವು ಯಾವ ಮಕ್ಕಳಿಗೆ ಕೊಡ್ತೇವೆಯೋ ಆಗ ಮಕ್ಕಳು ಸರಿಯಾದ ದಾರಿಯಲ್ಲಿ ನಡೀತಾರೆ. ಮಾತ್ರ ಅಲ್ಲ, ಅವರು ನಿಮ್ಮ ಕುಟುಂಬಕ್ಕೂ ಸಂತೋಷ ಕೊಡ್ತಾರೆ, ಸಮಾಜಕ್ಕೂ ಕೂಡ ಒಳಿತನ್ನು ಅವರು ಮಾಡ್ತಾರೆ. ಅದರಿಂದ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ನಿಮಗೆ ದೇವರು ಕೊಟ್ಟಂಥ ಈ ಅಮೂಲ್ಯ ಮುತ್ತುಗಳು ಖಂಡಿತವಾಗಿಯೂ ನಿಮಗೆ ನೆಮ್ಮದಿ, ಆ ಸಮಾಧಾನ, ಸಂತೃಪ್ತಿಯನ್ನು ತಂದು ಕೊಡ್ತದೆ. ಅದಕ್ಕಾಗಿ ಪ್ರತಿ ಮಗುವಿನ ಬೆಳವಣಿಗೆ ಸರಿಯಾಗಿ ಆಗಲಿ. ಅದಕ್ಕೆ ಮಕ್ಕಳೇ, ನಿಮ್ಮ ತಂದೆ ತಾಯಿಗಳನ್ನು ಪ್ರೀತಿಸಿ ಅವರ ಮಾರ್ಗದರ್ಶನ ಪಡೆಯಿರಿ. ಎಲ್ಲರೂ ನೀವು ಚೆನ್ನಾಗಿ ಓದಬೇಕು. ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಅವಕಾಶಗಳನ್ನು ನಿಮ್ಮ ತಂದೆ ತಾಯಿಗೂ ಕೊಡ್ತಾರೆ. ಅದ್ರ ಜೊತೆಗೆ ನೀವು ಸರಿಯಾದ ದಾರಿಯಲ್ಲಿ ನೀವು ನಡೀಬೇಕು. ನಿಮ್ಮ ಜೀವನ ದೇವರಿಗೂ ಮೆಚ್ಚುಗೆ ಆಗಬೇಕು, ತಂದೆ ತಾಯಿಗಳು ಮೆಚ್ಚುಗೆ ಆಗಬೇಕು, ಗುರು ಹಿರಿಯರಿಗೂ ಮೆಚ್ಚುಗೆ ಆಗಬೇಕು, ಹಾಗೂ ನೀವು ದೀಪದಂತೆ ಬೆಳಗಬೇಕು. ಹಾಗೆ ಮಾಡಿದರೆ ಈ ಶಾಲೆಯಲ್ಲಿ ಕೊಡುವಂಥ ವಿದ್ಯೆಗೆ ಒಂದು ಸಾರ್ಥಕತೆ ಇದೆ. ಇವತ್ತು ನಿಮಗೆಲ್ಲರಿಗೂ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಈ ವಾರ್ಷಿಕ ಹಬ್ಬ ನಮಗೆಲ್ಲರಿಗೂ ಇವತ್ತು ಜೊತೆ ಸೇರಲಿಕ್ಕೆ ಒಂದು ಅವಕಾಶ ತಂದುಕೊಟ್ಟಿದೆ. ಇಲ್ಲಿ ನಮಗೆ ಈ ಶಾಲೆಗೆ ನಮಗೆ ಸಹಾಯ ಮಾಡುವಂಥ ಎಲ್ಲರನ್ನು ನಾವು ಇವತ್ತು ಕೃತಜ್ಞತಾ ಭಾವದಿಂದ ನಾವು ಅವರನ್ನು ಸ್ಮರಿಸ್ತೇವೆ. ನಮ್ಮ ರಕ್ಷಕ ಸಂಘ ಇರ್ಬೋದು, ಬೇರೆ ಸಂಘಗಳು ಇರ್ಬೋದು, ಎಲ್ಲರನ್ನ ನಿಮ್ಮ ಸೇವೆಗೆ ನಾವು ಋಣಿಗಳಾಗಿದ್ದೇವೆ. ಈ ಶಾಲೆಯ ಮೇಲೆ ನೀವು ಇಟ್ಟಂಥ ವಿಶ್ವಾಸ, ಶಾಲೆಯ ಮೇಲೆ ಇಟ್ಟಂಥ ಗೌರವ, ಶಾಲೆಯ ಮೇಲೆ ಪ್ರೀತಿಗಾಗಿ ನಿಮಗೆ ನಾವು ವಂದಿಸ್ತೇವೆ. ಹಾಗೆಯೇ ನಮ್ಮ ಇವತ್ತು ನಮ್ಮ ಕಾರ್ಯದರ್ಶಿಗಳು ಇಲ್ಲಿ ಬಂದಿದ್ದಾರೆ. ಅವರು ಈ ಸಂಸ್ಥೆಗಳ ನಮ್ಮ ವಿದ್ಯಾಸಂಸ್ಥೆಗಳು 100 ವಿದ್ಯಾಸಂಸ್ಥೆಗಳಿವೆ. ಅದಕ್ಕೆ ಕಾರ್ಯದರ್ಶಿಗಳನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸುವ ಶಕ್ತಿ ದೇವರು ಕೊಟ್ಟಿದ್ದಾರೆ. ಇನ್ನಷ್ಟು ಕೊಡಲಿ. ನಮ್ಮ ಡಾಕ್ಟರ್ ಲಿಯೋ ಪ್ರವೀಣ್ ಲಸ್ರಾದರವರು, ಅವರು ಚಿಕ್ಕ ಪ್ರಾಯದಲ್ಲಿ ದೊಡ್ಡ ಜವಾಬ್ದಾರಿಯನ್ನು ಪಡೆದುಕೊಂಡವರು. ಹಾಗೆಯೇ ಅವರು ಸಾಧನೆಗಳನ್ನು ಬಹಳಷ್ಟು ಮಾಡಿದ್ದಾರೆ. ಆಗ ಅವರ ಪರಿಚಯ ಮಾಡುವಾಗ ಒಂದು 3-4 ಪೇಜ್ ಓದಿದಾರ ಅಂತ ಅವ್ರದ್ದು ಎಲ್ಲ, ಅಷ್ಟು ಅವರ ಸಾಧನೆ ಇದೆ. ಅವರಿವತ್ತು ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ತುಂಬ ಸಂತೋಷ. ಅವರು ನಮ್ಮ ಕಾಲೇಜಿನಲ್ಲಿ ಕಲಿತ ವಿದ್ಯಾರ್ಥಿ ಕೂಡ. ಅವರು ಸಂತ ಫಿಲೋಮಿನಾ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದುಕೊಂಡು ಇವತ್ತು ಉನ್ನತ ಸ್ಥಾನಕ್ಕೆ ಅವರು ಏರಿದ್ದಾರೆ. ಹಾಗೆಯೇ ಈ ಜವಾಬ್ದಾರಿಯನ್ನು ನಡೆಸ್ತಾರೆ. ದೇವರು ಅವರನ್ನು ಕೂಡ ಅರಸಲಿ. ಎಲ್ಲರಿಗೂ ಮಗದೊಮ್ಮೆ ಶಾಲಾ ವಾರ್ಷಿಕೋತ್ಸವ ಶುಭಾಶಯಗಳು. ದೇವರು ನಮ್ಮನ್ನು, ಈ ಶಾಲೆಯನ್ನು ಹರಸಲಿ. ಧನ್ಯವಾದಗಳು. ಜೈ ಹಿಂದ್. ಮಕ್ಕಳು ಶಾಲೆಯ ಕೇಂದ್ರ, ಹಾಗೆ ಕುಟುಂಬದ ಕೇಂದ್ರ ಕೂಡ. ಅದಕ್ಕಾಗಿ ಹೆತ್ತವರಿಗೆ ಸದಾ ಋಣಿಗಳಾಗಬೇಕು, ವಿಧೇಯರಾಗಬೇಕು ಎಂದು ನುಡಿದು ವಿದ್ಯಾರ್ಥಿಗಳನ್ನು ಆಶೀರ್ವದಿಸಿದ ಅತಿ ವಂದನೀಯ ಫಾದರ್ ಲಾರೆನ್ಸ್ ಮಸ್ಕರೆನಸ್ ಇವರಿಗೆ ವಂದನೆಗಳು. ಪ್ರತಿಭೆಯು ಪೋಲಾಗುವಂತಹ ವಸ್ತುವಲ್ಲ. ನಿಜವಾದ ಪ್ರತಿಭೆಯು ಯಾರಲ್ಲಿದ್ದರೂ ಮನ್ನಣೆ ದೊರೆಯಲೇಬೇಕು, ಇಲ್ಲವಾದರೆ ದೇಶದ ಏಳಿಗೆಯಾಗಲಾರದು. ಬಹುಮಾನಗಳು ಮಕ್ಕಳ ಸಾಧನೆಗೆ ಹಿಡಿದ ಕನ್ನಡಿ. ಮುಂದಿನ ಗುರಿ ಸಾಧಿಸಲು ಈ ಗೆಲುವು ಪ್ರೇರಣೆಯಾಗಲಿ. ಇದೀಗ ಇತರ ಕ್ಷೇತ್ರಗಳಲ್ಲಿ ವಿಶೇಷ ಸಾಧನೆಗೈದ ವಿದ್ಯಾರ್ಥಿಗಳ ಪಟ್ಟಿಯನ್ನು ವಾಚಿಸಲಿದ್ದಾರೆ ನಮ್ಮ ಶಾಲಾ ದೈಹಿಕ ಶಿಕ್ಷಕಿಯಾದ ಕುಮಾರಿ ಶರಣ್ಯ. ಕ್ಲಸ್ಟರ್ ಮಟ್ಟದಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿದ ವಿಜೇತರ ಪಟ್ಟಿ ದಿನಾಂಕ 19/11/2025 ಬುಧವಾರದಂದು ಸಂತ ಫಿಲೋಮಿನಾ ಆಂಗ್ಲ ಮಾಧ್ಯಮ ಶಾಲೆ, ಫಿಲೋ ನಗರ, ದರ್ಬೆ, ಪುತ್ತೂರು. ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಹಿರಿಯ ವಿಭಾಗದಲ್ಲಿ ತೃತೀಯ ಸಮಗ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿರುತ್ತಾರೆ. ಇದರಲ್ಲಿ 3 ವಿದ್ಯಾರ್ಥಿಗಳು ಕ್ಲಸ್ಟರ್ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಗೊಂಡಿರುತ್ತಾರೆ. ಅವರ ಸಾಧನೆಯನ್ನು ಈ ಸಂದರ್ಭದಲ್ಲಿ ಗುರುತಿಸಿ ಗೌರವಿಸುವ ಕ್ಷಣ ಇದಾಗಿದೆ.
ಕಿರಿಯ ವಿಭಾಗದಲ್ಲಿ ಪ್ರತ್ಯುಷ್ ಎಸ್ರೈ 3ನೇ ತರಗತಿ ಛದ್ಮವೇಷದಲ್ಲಿ ಪ್ರಥಮ ಸ್ಥಾನ. ಹಿರಿಯ ವಿಭಾಗದಲ್ಲಿ ರೋವಿನ್ ಸುಕೇರ 7ನೇ ತರಗತಿ ಕ್ಲೇ ಮಾಡೆಲಿಂಗ್ ಪ್ರಥಮ. ಪೃಥ್ವಿನ್ ಡಿಸೋಜಾ 7ನೇ ತರಗತಿ ಮಿಮಿಕ್ರಿಯಲ್ಲಿ ಪ್ರಥಮ. ಸಂಸ್ಥಾಪಕರ ದಿನದ ಪ್ರಯುಕ್ತ ನಡೆದ ಆಟೋಟ ಸ್ಪರ್ಧೆಯಲ್ಲಿ ವೈಯಕ್ತಿಕ ಚಾಂಪಿಯನ್ಶಿಪ್ ಪಡೆದ ವಿದ್ಯಾರ್ಥಿಗಳು. ಹಿರಿಯ ಬಾಲಕಿಯರ ವಿಭಾಗದಲ್ಲಿ ಫಾತಿಮತ್ ಸಹಲಾ 200 ಮೀಟರ್ ಪ್ರಥಮ, 400 ಮೀಟರ್ ಪ್ರಥಮ, ಶಾರ್ಟ್ ಪುಟ್ಟಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ವೈಯಕ್ತಿಕ ಚಾಂಪಿಯನ್ಶಿಪ್ ಅನ್ನು ಪಡೆದುಕೊಂಡಿದ್ದಾರೆ. ಹಿರಿಯ ಬಾಲಕರ ವಿಭಾಗದಲ್ಲಿ ಹೇಮಲ್ 400 ಮೀಟರ್ ಪ್ರಥಮ, 600 ಮೀಟರ್ ಪ್ರಥಮ. ಕಿರಿಯ ಬಾಲಕರ ವಿಭಾಗದಲ್ಲಿ ಮುಜಾಮಿಲ್ 200 ಮೀಟರ್ ಪ್ರಥಮ, 400 ಮೀಟರ್ ಪ್ರಥಮ. ಕಿರಿಯ ಬಾಲಕಿಯರ ವಿಭಾಗದಲ್ಲಿ ಶನ್ಜಾ ಫಾತಿಮಾ 400 ಮೀಟರ್ ಪ್ರಥಮ, 200 ಮೀಟರ್ ಪ್ರಥಮ, ಶಾರ್ಟ್ ಪುಟ್ ಸೆಕೆಂಡ್. ಮೈಸೂರಿನಲ್ಲಿ ನಡೆದ ಆಲ್ ಇಂಡಿಯಾ ಶಿಟೋರಿಯಾ ಕರಾಟೆ-ಡು ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದವರು 7ನೇ ತರಗತಿಯ ಪವಿಶ್ರೀ ಆರ್ ಕಟ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿರುತ್ತಾರೆ. ಹಾಗೆಯೇ 7ನೇ ತರಗತಿಯ ಆರ್ಯಂ ಕುಶಿತ್ ಕಟ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಅಬ್ದುಲ್ ಅಸರ್ ಬಹುಮಾನಗಳನ್ನು ವಿತರಿಸಿದ ಅತಿಥಿಗಳಿಗೆ ಧನ್ಯವಾದಗಳು. ಹಾಗೆಯೇ ಬಹುಮಾನಗಳನ್ನು ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ನಡತೆ ಬೋಧಿಸದ ಶಿಕ್ಷಣ, ಮನುಷ್ಯತ್ವ ತೋರದ ವಿಜ್ಞಾನ ಇವೆರಡು ಅಪಾಯಕಾರಿ ಮತ್ತು ಉಪಯೋಗವಿಲ್ಲದ್ದು ಎಂಬ ನೀತಿ ವಚನ ಇದೆ. ಹೌದು, ಶಿಕ್ಷಣ ಎಂದರೆ ನೀತಿ ನಡತೆಗಳನ್ನು ಮಾತ್ರ ಬೋಧಿಸುವುದಲ್ಲ. ಮನುಷ್ಯತ್ವ ಇಲ್ಲದ ವಿಜ್ಞಾನವು ಉಪಯೋಗಕ್ಕೆ ಬರುವುದಿಲ್ಲವೆಂದು ನಮ್ಮ ಕಥೋಲಿಕ್ ಶಿಕ್ಷಣ ಮಂಡಳಿಯ ಕಾರ್ಯದರ್ಶಿಗಳಾದ ಅತಿ ವಂದನೀಯ ಡಾಕ್ಟರ್ ಪ್ರವೀಣ್ ಲಿಯೋ ಲಸ್ರಾದೋ ಇವರನ್ನು ನೋಡಿದರೆ ಅರಿವಿಗೆ ಬರುತ್ತಾರೆ. ಸರಳ ಸಜ್ಜನಿಕೆಯ ಸ್ವಭಾವ, ಇತರರಿಗೆ ಉಪಯೋಗಕ್ಕೆ ಬರುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಮನುಷ್ಯತ್ವಕ್ಕೆ ಮೊದಲುಗೊಂಡು ಕಾರ್ಯಪ್ರವೃತ್ತರಾಗಿ ತಮ್ಮ ಕೈ ಕೆಳಗೆ ಬರುವ ಸಿಬ್ಬಂದಿ ಹಾಗೂ ವಿದ್ಯಾಸಂಸ್ಥೆಗಳನ್ನು ಚೆನ್ನಾಗಿ ಮುನ್ನಡೆಸುತ್ತಾ ಬಂದಿರುತ್ತಾರೆ ಎಂದು ನಾವು ಹೆಮ್ಮೆಯಿಂದ ಹೇಳುತ್ತೇವೆ. ಅವರ ಸಾಧನೆಗಾಗಿ ನಾವು ಅಭಿನಂದಿಸುವುದು ನಮ್ಮ ಕರ್ತವ್ಯವೂ ಕೂಡ. ಇದೀಗ ಇವರನ್ನು ಅಭಿನಂದಿಸುವ ಸಮಯ. ಪೂಜ್ಯರೇ, ದಯವಿಟ್ಟು ನೀವು ನಿಮಗಾಗಿ ಕಾದಿರಿಸಿದ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಇದೀಗ ಅಭಿನಂದನಾ ಸಮಾರಂಭವನ್ನು ನಮ್ಮ ಶಾಲಾ ಶಿಕ್ಷಕರಾದ ಶ್ರೀಯುತ ಸುಬ್ಬರಾಜ ಶಾಸ್ತ್ರಿಯವರು ನಡೆಸಿಕೊಡಬೇಕಾಗಿ ವಿನಂತಿ. ವಂದನೆಗಳು. ಯಶಸ್ಸು ಎಂಬುದು ಶಿಸ್ತು, ಕಠಿಣ ಶ್ರಮ, ಏಕಾಗ್ರತೆ, ಕೌಶಲ, ಅದೃಷ್ಟ ಮೊದಲಾದ ಭಿನ್ನ ಭಿನ್ನ ಭೋಗಿಗಳ ರೈಲು. ಆದರೆ ಅದರ ಎಂಜಿನ್ ಮಾತ್ರ ಆತ್ಮವಿಶ್ವಾಸವೇ. ಒಳ್ಳೆಯ ನಿರ್ಧಾರ ನಿನ್ನನ್ನು ಅರ್ಧ ಗೆಲ್ಲಿಸಿದರೆ ಇನ್ನರ್ಧ ಪ್ರಯತ್ನ ಮತ್ತು ಪರಿಶ್ರಮ ಗೆಲ್ಲಿಸುತ್ತದೆ. ಕಳೆದ ವರ್ಷ ಮಂಗಳೂರು ಧರ್ಮ ಪ್ರಾಂತ್ಯದ ಕೆಥೋಲಿಕ್ ಶಿಕ್ಷಣ ಮಂಡಳಿಯ ಕಾರ್ಯದರ್ಶಿಯಾಗಿ ಸ್ಥಾನವಹಿಸಿಕೊಂಡ ತಾವು ಕೆಥೋಲಿಕ್ ಶಿಕ್ಷಣ ಮಂಡಳಿಗೆ ಒಳಪಟ್ಟ ಎಲ್ಲ ಸಂಸ್ಥೆಗಳನ್ನು ಸ್ವತಃ ವೀಕ್ಷಿಸಿ ಅಲ್ಲಿನ ಕುಂದು ಕೊರತೆಗಳನ್ನು ಗಮನಿಸಿ ಸಂಸ್ಥೆಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕ ರೂಪರೇಷೆಗಳನ್ನು ಮಾಡಿ ಕಾರ್ಯರೂಪಕ್ಕೆ ತಂದಿದ್ದು ತಮ್ಮ ಸಾಧನೆ. ಶಿಕ್ಷಣದ ಕ್ಷೇತ್ರದಲ್ಲಿ ಮೌಲ್ಯಗಳನ್ನು ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ದಾರಿದೀಪವಾಗಿ ನಿಲ್ಲುವುದು ಬಹಳ ದೊಡ್ಡ ಜವಾಬ್ದಾರಿ. ಅದರ ನೇತೃತ್ವದಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಗಳು ಅಕಾಡೆಮಿಕ್ ಕ್ಷೇತ್ರದಲ್ಲಷ್ಟೇ ಅಲ್ಲ, ಮೌಲ್ಯಾಧಾರಿತ ಶಿಕ್ಷಣದಲ್ಲಿ
ಶಿಸ್ತು, ಸೌಜನ್ಯ ಮತ್ತು ಸಮಗ್ರ ಮಾನವೀಯ ಬೆಳವಣಿಗೆಯಲ್ಲಿ ಹೊಸ ಬೆಳಕಾಗಿದೆ. ತಮ್ಮ ಸ್ಫೂರ್ತಿ ಮಕ್ಕಳ, ಶಿಕ್ಷಕರ, ಸಿಬ್ಬಂದಿಗಳ ಚೈತನ್ಯವನ್ನು ಉತ್ತೇಜಿಸಿದೆ. ಒಳ್ಳೆಯ ನಡತೆಯಿಂದ ನಮಗೆ ಯಾವುದೇ ಲಾಭ ಸಿಗದೇ ಇರಬಹುದು, ಆದರೆ ಅಂತಹ ಗುಣಕ್ಕೆ ಸಾವಿರಾರು ಹೃದಯಗಳನ್ನು ಗೆಲ್ಲುವ ಶಕ್ತಿ ಇರುತ್ತದೆ. ಡಾಕ್ಟರ್ ಲಸ್ರಾದ್ರವರೇ, ಸರಳತೆ, ಸೇವಾ ಮನೋಭಾವ, ಸಮನ್ವಯ ಶಕ್ತಿಯ ಹಾಗೂ ದೃಢ ನಿರ್ಧಾರ ಇವೆಲ್ಲವೂ ನಮಗೆಲ್ಲರಿಗೂ ಪ್ರೇರಣೆ. ಅವರ ಸೇವೆ ಕೇವಲ ಆಡಳಿತವಲ್ಲ, ಅವರದು ದೇವರ ಸೇವೆ, ಮನುಷ್ಯತ್ವಕ್ಕಾಗಿ ಸಲ್ಲಿಸಿದ ಪ್ರೀತಿಯ ಕರ್ತವ್ಯ. ಪ್ರೀತಿಯ ಡಾಕ್ಟರ್ ಲಸ್ರಾದ್ರವರೇ, ನಿಮ್ಮನ್ನು ಈ ಸಂಸ್ಥೆಯ ಪರವಾಗಿ ನಾವು ಗೌರವಿಸುವುದು ನಮ್ಮ ಕರ್ತವ್ಯ. ಹಾಗಾಗಿ ನಮ್ಮ ಈ ಪ್ರೀತಿಯ ಒಂದು ನೆನಪಿನ ಕಾಣಿಕೆಯನ್ನು ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳು ಅವರಿಗೆ ನೀಡುವುದರ ಮೂಲಕ ಗೌರವಿಸಬೇಕು ಅಂತ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಬದುಕಿನಲ್ಲಿ ನೆಮ್ಮದಿ ನೀಡುವ ಎರಡು ಸಂಗತಿ ಎಂದರೆ ಪ್ರೀತಿಸುವುದು ಮತ್ತು ಪ್ರೀತಿಸಲ್ಪಡುವುದು. ನಮ್ಮ ಈ ಪ್ರೀತಿಯ ಕಾಣಿಕೆಯನ್ನು ಸ್ವೀಕರಿಸಿದ ತಮಗೆ ನಮೋ ನಮಃ. ಸನ್ಮಾನ ಸ್ವೀಕರಿಸಿದ ಗುರುಗಳಿಗೆ ಅಭಿನಂದನೆಗಳು. ಸನ್ಮಾನಿತ ನುಡಿಗಳನ್ನಾಡಿದ ಸರ್ ನಿಮಗೂ ವಂದನೆಗಳು. ಜನರ ಸೇವೆಯೇ ಜನಾರ್ದನ ಸೇವೆ ಎಂಬಂತೆ ಕಥೋಲಿಕ್ ಶಿಕ್ಷಣ ಮಂಡಳಿಯ ಚುಕ್ಕಾಣಿ ಹಿಡಿದ ನಂತರ ಎಲ್ಲ ಶಾಲೆಗಳ ಶಿಕ್ಷಕರ ಹಾಗೂ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಾಗಿ ಸತತವಾಗಿ ಶ್ರಮಿಸುತ್ತಾ ನಮ್ಮೆಲ್ಲರನ್ನು ಮುನ್ನಡೆಸುತ್ತಿರುವ ಫಾದರ್, ನಿಮ್ಮ ನುಡಿಗಳಿಗಾಗಿ ಈ ಸಮಯ. ವೇದಿಕೆಯಲ್ಲಿರುವಂತಹ ಅತಿವಂದನೀಯ ಲಾರೆನ್ಸ್ ಮಸ್ಕರೇನಸ್, ಸಂಚಾಲಕರು ಹಾಗೂ ಜೊತೆ ಕಾರ್ಯದರ್ಶಿ ಮಾಯದೆ ದೇವಸ್ ಸಮೂಹ ಶಿಕ್ಷಣ ಸಂಸ್ಥೆಗಳು ಪುತ್ತೂರು, ವಂದನೀಯ ಮರ್ವಿನ್ ಪ್ರವೀಣ್ ಲೋಬೋ ಸಹಾಯಕ ಧರ್ಮಗುರುಗಳು, ಶ್ರೀ ಜೆರಾಲ್ಡ್ ಡಿಕೋಸ್ಟಾ ಉಪಾಧ್ಯಕ್ಷರು ಹಾಗೂ ಶಾಲಾ ಆಡಳಿತ ಮಂಡಳಿಯ ಸದಸ್ಯರು, ಶ್ರೀಮತಿ ಜಾನೆಟ್ ಡಿಸೋಜಾ ಮುಖ್ಯ ಶಿಕ್ಷಕಿಯರು, ಶ್ರೀಮತಿ ರಮ್ಲತ್ ಎಂ ಉಪಾಧ್ಯಕ್ಷರು ರಕ್ಷಕ ಶಿಕ್ಷಕ ಸಂಘ, ಶಾಲಾ ವಿದ್ಯಾರ್ಥಿ ನಾಯಕ ಶ್ರೇಯಾಂಗ್ ಭಂಡಾರಿ, ಶಾಲೆಯ ಶಿಕ್ಷಕ ವೃಂದದವರೇ, ಮಕ್ಕಳೇ, ಪೋಷಕರೇ, ಈ ಧರ್ಮ ಕೇಂದ್ರದ ಅಧೀನದಲ್ಲಿರುವ ವಿವಿಧ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರೇ, ಧರ್ಮ ಭಗಿನಿಯರೇ, ಊರ ಮಹನೀಯರೇ, ದಾನಿಗಳೇ ಹಾಗೂ ಪ್ರಿಯ ಜನರೇ, ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು ಒಂದೆರಡು ಮಾತುಗಳನ್ನಾಡಲು ನಾನು ಬಹಳ ಸಂತೋಷದಿಂದಿದ್ದೇನೆ. ಖಂಡಿತವಾಗಿಯೂ ಯಾರು ಕೂಡ ಇಲ್ಲಿ ಭಾಷಣ ಕೇಳಲಿಕ್ಕಂತ ಬರಲಿಲ್ಲ. ನಿಮ್ಮ ಮಕ್ಕಳು ಸ್ಟೇಜಿನಲ್ಲಿ ಯಾವಾಗ ಪ್ರೋಗ್ರಾಮ್ ಕೊಡ್ತಾರೆ, ಯಾವಾಗ ನಲಿತಾರೆ, ಯಾವಾಗ ಹಾಡ್ತಾರೆ, ಯಾವಾಗ ನಾಟಕ ಮಾಡ್ತಾರೆ ಎಂಬುದನ್ನು ನೀವು ಕಾಯ್ತಾ ಇದ್ದೀರಿ. ಆದರೂ ಏನು ಹೇಳ್ತೇವೆ, ಈ ಎಲ್ಲ ಭಾಷಣಗಳು ಮಾಡಿ ಮುಗಿಸಬೇಕಾಗ್ತದೆ. ಇವತ್ತು ನನಗೆ ಮಾಡಿದ ಆ ಸತ್ಕಾರ ಸನ್ಮಾನ ಅದು ನನಗಲ್ಲ, ಈ ಶಾಲೆಗೆ, ಈ ಶಾಲೆಯ ಶಿಕ್ಷಕರಿಗೆ ಸಲ್ಲಬೇಕಾದದ್ದು, ಈ ಶಾಲೆಯ ಜೊತೆ ಕಾರ್ಯದರ್ಶಿಯವರಿಗೆ ಸಲ್ಲಬೇಕಾದದ್ದು. ಯಾಕಂದರೆ ನಾನು ಇರುವುದು ಮಂಗಳೂರಿನಲ್ಲಿ, ಜಾಸ್ತಿಯಾಗಿ ನನ್ನ ಆಫೀಸಿನಲ್ಲಿ. ಆದರೆ ಈ ಶಾಲೆಯ ಆಗು ಹೋಗುಗಳ ಮತ್ತು ದಿನನಿತ್ಯದ ಕಾರ್ಯವೈಖರಿಯನ್ನು ನೋಡುವಂಥವರು ಇಲ್ಲಿರುವಂತಹ
ಈ ಶಾಲೆಯ ಮುಖ್ಯ ಶಿಕ್ಷಕರು, ಗೌರವ ಶಿಕ್ಷಕಿಯರು, ಇತರ ಶಿಕ್ಷಕರು ಹಾಗೂ ಜೊತೆ ಕಾರ್ಯದರ್ಶಿಯವರು. ಆದ ಕಾರಣ ತಾವು ದೊಡ್ಡ ಮನಸ್ಸು ಮಾಡಿ ನಿಮಗೇನು ಸಲ್ಲಬೇಕಾದದ್ದನ್ನು ನನಗೆ ಸಲ್ಲಿಸಿದ್ದೀರಿ. ಧನ್ಯವಾದಗಳು. ಪ್ರಿಯರೇ, ಇಲ್ಲಿರುವಂತಹ ಪೋಷಕರಲ್ಲಿ ನಾನು ಕೇಳ್ತಾ ಇದ್ದೇನೆ, ಸುಮಾರು 1 ಗಂಟೆಯಷ್ಟು ಹೊತ್ತಾಯಿತು. ನನಗೆ ಒಂದು ಅನಿಸಿತು ಏನಂದರೆ, ನಾವೊಂದು ಟಿ ವಿಯಲ್ಲಿ ಕಾರ್ಯಕ್ರಮ ನೋಡ್ತಾ ಇದ್ದೇವೆ, ಒಂದು ಟಿ ವಿಯಲ್ಲಿ ಪ್ರೋಗ್ರಾಮ್ ನೋಡ್ತಾ ಇದ್ದೇವೆ ಎಂಬ ಮನೋಭಾವ ನನಗೆ ಬಂತು. ಯಾಕೆಂದರೆ 3 ಗಂಟೆಯಿಂದ ಈ ತನಕ 1 ಸೆಕೆಂಡ್ ಕೂಡ ವೇಸ್ಟ್ ಮಾಡದೆ ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದಾರೆ, ನಿರೂಪಣೆ ಮಾಡಿದ್ದಾರೆ. ಮಕ್ಕಳು ಈ ಪ್ರೈಸ್ ತಗೊಳ್ಳಿಕ್ಕೆ ಬರುವಂತಹ ರೀತಿ ಕೂಡ ಅಷ್ಟು ಚೆನ್ನಾಗಿ ಆಗಿದೆ. ನಾನು ಸುಮ್ಮನೆ ಹೊಗಳ್ತಾ ಇಲ್ಲ. ಈ 2 ವರ್ಷಗಳಲ್ಲಿ ಸುಮಾರು 50-60 ಶಾಲಾ ವಾರ್ಷಿಕೋತ್ಸವಕ್ಕೆ ನಾನು ಹೋಗಿದ್ದೇನೆ. ಕೆಲವೊಮ್ಮೆ ನಾನು ಅಧ್ಯಕ್ಷನಾಗಿ ನನ್ನ ಕೈಯಿಂದಲೇ ಅವರಿಗೆ ಸನ್ನೆ ಮಾಡಿ ಒಮ್ಮೆ ಬನ್ನಿ ಮುಗಿಸಿ ಅಂತ ಹೇಳುವಂಥ ಪರಿಸ್ಥಿತಿ ಇತ್ತು. ಆದರೂ ಕೂಡ ಇಲ್ಲಿ 1 ಗಂಟೆಯೊಳಗೆ ಅಧ್ಯಕ್ಷರ ಭಾಷಣ ಮತ್ತು ಮಕ್ಕಳಿಗಾಗಿ ಮೀಸಲಾಗಿಟ್ಟ ಸಮಯ ಅವರಿಗೆ ಸಲ್ಲಬೇಕು ಎಂಬುದಾಗಿ ಬಹಳ ಚೆನ್ನಾಗಿ ಇಲ್ಲಿ ಆಯೋಜಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಥೋಲಿಕ ವಿದ್ಯಾಮಂಡಳಿಯ ಕಾರ್ಯದರ್ಶಿಯಾಗಿ ಮೊದಲನೇದಾಗಿ ಅತಿವಂದನೀಯ ಲಾರೆನ್ಸ್ ಮಸ್ಕರೇನಸ್ ಸಂಚಾಲಕರು, ಇವರನ್ನು ನಾನು ಅಭಿನಂದಿಸುತ್ತೇನೆ. ನಿಮಗೆ ಎಲ್ಲರಿಗೂ ತಿಳಿದಿರುವ ಹಾಗೆ ಈ ವರ್ಷ ಅವರು ಈ ಧರ್ಮ ಕೇಂದ್ರದಲ್ಲಿ ವಿಚಾರಣೆಯಲ್ಲಿ 6 ವರ್ಷ ಪೂರ್ಣಗೊಳಿಸಲಿದ್ದಾರೆ. ನಾನು ಅವರಿಗೆ ಹೀಗೆ ಬರ್ತಾ ಇರುವಾಗ ನಿಮ್ಮದು 6 ವರ್ಷ ಆಯಿತು ಅಂತ ಹೇಳುವಾಗ ಅವರ ಮುಖದಲ್ಲಿ ಒಂದು ಮುಗುಳ್ನಗೆ ಇತ್ತು. ಏನಂತ ಗೊತ್ತಿಲ್ಲ, ತೃಪ್ತಿಯಿಂದ ಆಗಿರ್ಬೋದು, ಸಂತೋಷದಿಂದ ಆಗಿರ್ಬೋದು, ಅಥವಾ ನಾನು ಸಾಧಿಸಿದ್ದೇನೆ ಎಂಬ ಒಂದು ಆತ್ಮಸ್ಥೈರ್ಯದಿಂದಲೂ ಆಗಿರ್ಬೋದು. ಈ ಶಿಕ್ಷಣ ಸಂಸ್ಥೆಗಳನ್ನು, ಹಲವಾರು ಸಂಸ್ಥೆಗಳನ್ನು ಇಲ್ಲಿ ಅವರು ನಡೆಸಿಕೊಂಡು ಬಂದಿದ್ದಾರೆ. ಆದ ಕಾರಣ ನಾನು ಈ ಕಥೋಲಿಕ ಮಂಡಳಿಯ ಪರವಾಗಿ ನಿಮಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅವರ ಹೇಗೆ ಜೀವ ದೊಡ್ಡದ, ಅವರ ಏನು ಹೃದಯ ಮತ್ತು ಅವರ ಆಲೋಚನೆಗಳು, ಯೋಜನೆಗಳು ಎಲ್ಲವೂ ದೊಡ್ಡದಾಗಿವೆ. ಈ ಶಾಲೆ ಅಭಿವೃದ್ಧಿಗೆ ಅವರು ಕಾರಣರಾಗಿದ್ದಾರೆ. ಜೊತೆಗೆ ಈಗಾಗಲೇ ಹಲವಾರು ಬಾರಿ ನಾವು ಹೇಳಿದ್ದೇವೆ, ಈ ಶಾಲೆಯ ಮುಖ್ಯ ಶಿಕ್ಷಕಿಯರು ಶ್ರೀಮತಿ ಜಾನೆಟ್ ಡಿಸೋಜಾ ಅವರು ಈ ಶಾಲೆಯ ಚುಕ್ಕಾಣಿ ಹಿಡಿದ ಮೇಲೆ ಈ ಶಾಲೆಯ ಹೆಸರು ಇನ್ನೂ ಮೇಲಕ್ಕೆ ಹೋಗಿದೆ. ಒಂದೊಮ್ಮೆ 900ರಷ್ಟು ವಿದ್ಯಾರ್ಥಿಗಳು ಕೊರೋನಾದ ಮೊದಲು ಈ ಶಾಲೆಯಲ್ಲಿದ್ದರು. ಈಗ ಕೂಡ 700ಕ್ಕಿಂತ ಮೇಲೆ 750ರ ತನಕ ವಿದ್ಯಾರ್ಥಿಗಳ ಸಂಖ್ಯೆ ಇರುವುದು. ನಮ್ಮ ಕಥೋಲಿಕ ವಿದ್ಯಾಮಂಡಳಿಯಲ್ಲಿ ಸುಮಾರು 120ರಷ್ಟು ಅನುದಾನಿತ ಕನ್ನಡ ಮಾಧ್ಯಮ ಶಾಲೆಗಳಿವೆ. ಆ ಎಲ್ಲ ಶಾಲೆಗಳಲ್ಲಿಯೂ ಪ್ರಥಮ ಸ್ಥಾನ ವಿವಿಧ ಕ್ಷೇತ್ರಗಳ, ವಿಶೇಷವಾಗಿ ಈ ವಿದ್ಯಾರ್ಜನೆಯ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಏನುಂಟು ಅದಕ್ಕೆ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಗೆ ಅದು ಸಲ್ಲುತ್ತದೆ ಮಾಯಿದೆ ದೇವಸ್ ವಿದ್ಯಾಸಂಸ್ಥೆಗೆ. ಆದ ಕಾರಣ ಇಲ್ಲಿಯ ಮುಖ್ಯ ಶಿಕ್ಷಕಿಯನ್ನು ನಾನು ಅಭಿನಂದಿಸುತ್ತೇನೆ. ನಾನು ಕಂಡ ಇನ್ನೊಂದು ವಿಶೇಷ ಇಲ್ಲಿ ಏನಂದರೆ, ಅನುದಾನಿತ ಶಿಕ್ಷಕರಿರುವುದು ಬರೀ ಕೈ ಬೆರಳಲ್ಲಿ ಎನಿಸುವಷ್ಟು. ಆದರೆ ಈ ಶಾಲೆಯ ಕ್ವಾಲಿಟಿ ಏನುಂಟು, ಗುಣಮಟ್ಟ ಏನುಂಟು, ಅದನ್ನು ಕಾಪಾಡುವಲ್ಲಿ ನಿಮ್ಮ ಮುಖ್ಯ ಶಿಕ್ಷಕಿಯರು ಈಗಾಗಲೇ ಹೇಳಿರುವಂತೆ ಇಲ್ಲಿರುವ ಗೌರವ ಶಿಕ್ಷಕಿಯರು, ಅವರ ಶ್ರಮ, ಅವರ ಶ್ರದ್ಧೆ, ಅವರ ಶಿಸ್ತು ಸ್ಟೇಜಿನ ಹೊರಗೆ ಆಗಿರ್ಬೋದು, ಮುಂದೆ ಆಗಿರ್ಬೋದು, ಹಿಂದೆ ಆಗಿರ್ಬೋದು. ನಾನು ಇವತ್ತು ಮಾತ್ರ ಅಲ್ಲ, ಹಿಂದೆ ಕೂಡ ನೋಡಿದ್ದೇನೆ, ಬಹಳಷ್ಟಿದೆ. ನಾನು ಇಲ್ಲಿರುವ ಎಲ್ಲರ ಜನರ ಪರವಾಗಿ, ವಿಶೇಷವಾಗಿ ಪೋಷಕರ ಪರವಾಗಿ ನಿಮಗೆ ಅತ್ಯುನ್ನತ ಗೌರವವನ್ನು ಸಲ್ಲಿಸ್ತೇನೆ. ನಿಮ್ಮ ಟೈಟಲಿಗೆ, ನಿಮ್ಮ ಶೀರ್ಷಿಕೆಗೆ ಸರಿಯಾಗಿ ನೀವು ಗೌರವವನ್ನು ತರುವಂತಹ ವಿಶೇಷ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ನಿಮಗೆಲ್ಲರಿಗೂ ಅಭಿನಂದನೆಗಳು. ಪ್ರಿಯರೇ, ಇಲ್ಲಿ ಮಕ್ಕಳನ್ನು ನೋಡುವಾಗ ನನಗೆ ನನ್ನ ಬಾಲ್ಯದ ನೆನಪು ಬರ್ತದೆ. ನಾನು ಪ್ರೈಮರಿಯಲ್ಲಿ, ಪ್ರಾಥಮಿಕ ಶಾಲೆಯಲ್ಲಿರುವಾಗ ನನಗೆ ಒಂದು ಡ್ಯಾನ್ಸಿಗೆ ಅವಕಾಶ ಕೊಟ್ಟಿದ್ದರು. ಒಂದು ಲುಂಗಿ ಕಟ್ಟಿಕೊಂಡು ಬೆಸ್ತರ ನೃತ್ಯ ಮಾಡಲಿಕ್ಕಿತ್ತು. ಅದು ಡ್ಯಾನ್ಸ್ ಮಾಡಲಿಕ್ಕೆ ಶುರುವಾಗಾಗ ಲುಂಗಿ ಒಂದು 2-3 ಗಂಟೆ ಮೊದಲು ಕಟ್ಟಿಟ್ಟದ್ದು ಅದು ಬಿಚ್ಚಲಿಕ್ಕೆ ಸ್ಟಾರ್ಟ್ ಆಯಿತು. ನನಗೆ ಸ್ಟೇಜಿಗೆ ಹೋಗಲಿಕ್ಕೆ ಆಗಲಿಲ್ಲ. 1 ಸ್ಟೆಪ್ಪು ಮುಂದಕ್ಕೆ, 2 ಸ್ಟೆಪ್ಪು ಹಿಂದಕ್ಕೆ ಹಾಕಿ ನನ್ನನ್ನು ಟೀಚರ್ ಆಮೇಲೆ ದೂಡಿ ಹಾಕಿದರು. ಆದರೆ ಇವತ್ತು ಈ ಮಕ್ಕಳನ್ನು ನೋಡುವಾಗ ಅವರು ಎಷ್ಟು ಹುಷಾರಿದ್ದಾರೆ, ಎಷ್ಟು ಪ್ರತಿಭೆಯಿಂದ ತುಂಬಿದವರಾಗಿದ್ದಾರೆ. ಈ ವಾರ್ಷಿಕೋತ್ಸವಕ್ಕೆ ನೀವು ಕೊಟ್ಟಂತಹ ಶೀರ್ಷಿಕೆ ಸೃಜನ ಶಾಲಾ ವಾರ್ಷಿಕೋತ್ಸವ. ನಿಜವಾಗಿಯೂ ಮಕ್ಕಳಲ್ಲಿ ಸೃಜನಶೀಲತೆ, ಕ್ರಿಯೇಟಿವಿಟಿ
ಆ ಟ್ಯಾಲೆಂಟ್ಸ್ ಏನಿದೆ ಅದು ಅಡಗಿಕೊಂಡಿದೆ. ವಿದ್ಯಾಭ್ಯಾಸ ಎಂದರೇನು? ವಾಟ್ ಈಸ್ ಎಜುಕೇಷನ್? ಎದೂಚೆರೆ ಇನ್ ಲ್ಯಾಟಿನ್ ಇಸ್ ಟು ಬ್ರಿಂಗ್ ಔಟ್, ಹೊರತರುವುದು. ಏನು ಒಳಗೆ ಸುಪ್ತವಾಗಿ ಉಂಟು, ಅಡಗಿಕೊಂಡುಂಟು, ಅದನ್ನು ಒಬ್ಬ ಮ್ಯಾಜಿಷಿಯನ್, ಜಾದೂಗಾರ ಏನೂ ಇಲ್ಲದರಿಂದ ಹೊರಗೆ ತಂದ ಹಾಗೆ ಈ ಶಿಕ್ಷಕರು ಇಡೀ ವರುಷ ದಿನಗಟ್ಟಲೆ ಆ ವಿದ್ಯಾರ್ಥಿಗಳಲ್ಲಿದ್ದ ಪ್ರತಿಭೆಯನ್ನು ಹೊರಗೆ ತರುತ್ತಾರೆ. ಒಂದು ಕಥೆ ಹೇಳಿ ನನ್ನ ಸಂದೇಶವನ್ನು ನಾನು ಕೊನೆಗೊಳಿಸುತ್ತೇನೆ. ಕೆಲವರು ಈ ಕಥೆಯನ್ನು ಕೇಳಿರ್ಬೋದು. ಒಂದೊಮ್ಮೆ ನಾನು ಈ ಕಥೆಯನ್ನು ಇಲ್ಲಿಯೇ ಈ ವೇದಿಕೆಯಲ್ಲಿ ಹೇಳಿದ್ದೆ. ಆದರೂ ಕೂಡ ಈಗಿರುವ ಪೋಷಕರು ಮಕ್ಕಳು ಬೇರೆ ಅಂತ ಅನಿಸಿಕೊಂಡು ನಾನು ಈ ಕಥೆಯನ್ನು ಹೇಳ್ತಾ ಇದ್ದೇನೆ. ಹೇಗೆ ಮನುಷ್ಯರ ಮಕ್ಕಳು ಶಾಲೆಗೆ ಹೋಗ್ತಾರಾ, ಹಾಗೆ ಪ್ರಾಣಿಗಳ ಮಕ್ಕಳು ಕೂಡ ಶಾಲೆಗೆ ಹೋಗಬೇಕಂತ ಕಾಡಿನಲ್ಲಿರುವ ಪ್ರಾಣಿಗಳಿಗೆ ಸ್ವಲ್ಪ ಆಶೆ ಆಯಿತಂತೆ. ಹಾಗೆ ದೊಡ್ಡ ದೊಡ್ಡ ಪ್ರಾಣಿಗಳು ಜೊತೆಗೂಡಿ ಒಂದು ಮೀಟಿಂಗ್ ಮಾಡಿದರು ಅವರು. ಮತ್ತು ಶಾಲೆ ಕಟ್ಟುವುದಕ್ಕೆ ನಿರ್ಧಾರ ಮಾಡಿದರು. ಶಾಲೆ ಒಂದು ಕಟ್ಟಿದರು. ಮತ್ತು ಇನ್ನು ಕೆಲವರು ಬಂದು ಒಂದು ಪೋರ್ಷನ್ ಸಿಲೆಬಸ್ಸನ್ನು ರೆಡಿ ಮಾಡಿದರು. ಏನು ಸಿಲೆಬಸ್? ಓಡುವುದು, ಈಜುವುದು, ಮರ ಹತ್ತುವುದು, ಹಾರುವುದು. ಯಾವುದೆಲ್ಲ ಮಕ್ಕಳೇ ಪೋರ್ಷನ್? ಯಾವುದು? ಓಡುವುದು, ಈಜುವುದು, ಮರ ಹತ್ತುವುದು, ಹಾರುವುದು. ಅಡ್ಮಿಷನ್ಸ್ ಎಲ್ಲ ಆಯಿತು. ಕ್ಲಾಸಿನಲ್ಲಿ ಬೇರೆ ಬೇರೆ ಪ್ರಾಣಿಗಳಿದ್ದವು. ಫಸ್ಟ್ ಪೀರಿಯಡ್ ಏನು? ಓಡುವುದು. ಫಸ್ಟ್ ಪೀರಿಯಡಿಗೆ ಮೊಲಕ್ಕೆ ಭಾರಿ ಖುಷಿ ಆಯಿತು. ಯಾಕೆಂದರೆ ಅದಕ್ಕೆ ಓಡುವುದಂದರೆ ಬಹಳ ಇಷ್ಟ. ಓಡಲಿಕ್ಕೆ ಮೊಲ ಭಾರಿ ಮುಂದಾಯಿತು. ಆದರೆ ಆ ಕ್ಲಾಸಿನಲ್ಲಿದ್ದ ಬೇರೆ ಪ್ರಾಣಿಗಳು, ಅಳಿಲುಗಳು ಮತ್ತು ಬಾತುಕೋಳಿ ಮತ್ತು ಗಿಡುಗ, ಅದಕ್ಕೆ ಅಷ್ಟು ಇಷ್ಟ ಆಗಲಿಲ್ಲ. ಅಳಿಲು ಏನು ಅಲ್ಪ ಸ್ವಲ್ಪ ಓಡಿತು. ಆದರೆ ಬಾತುಕೋಳಿಗೆ ಓಡಲಿಕ್ಕೆ ಮನಸ್ಸಿಲ್ಲ. ಯಾಕಂದರೆ ಕಲ್ಲು ಮುಳ್ಳುಗಳಲ್ಲಿ ಓಡಲಿಕ್ಕೆ ಅಲ್ಲಿಗೆ ಆಗಲಿಲ್ಲ. ಹದ್ದಿಗೆ ಇಂಟ್ರೆಸ್ಟ್ ಇರಲಿಲ್ಲ. ಯಾಕಂದರೆ ಹಾರಲಿಕ್ಕೆ ಬರುವಾಗ ಓಡುವುದು ಯಾಕೆ ಅಂತ. ಫಸ್ಟ್ ಪೀರಿಯಡ್ ಆಯಿತು. ಎರಡನೇ ಪೀರಿಯಡ್ ಈಜುವುದು. ಈಗ ಯಾರಿಗೆ ಇಂಟ್ರೆಸ್ಟ್ ಬಂತು ಎರಡನೇ ಪೀರಿಯಡಲ್ಲಿ? ಬಾತುಕೋಳಿಗೆ. ಕರೆಕ್ಟ್. ಬಾತುಕೋಳಿಗೆ ಈಜುವುದು, ಈಸಾಡುವುದಂದರೆ ಬಹಳ ಇಷ್ಟ ಆಯಿತು. ಆದರೆ ಮೊಲಕ್ಕೆ ನೀರು ನೋಡಿ ಸ್ವಲ್ಪ ಶೀತ ಮತ್ತು ಕೆಮ್ಮು ಶುರುವಾಯಿತು. ಯಾಕಂದರೆ ನೀರಿಗೆ ಹಾರಬೇಕಲ್ಲ. ಅಳಿಲಿಗೆ ನೀರಿಗೆ ಇಳಿಲಿಕ್ಕೆ ಮನಸ್ಸಿರಲಿಲ್ಲ. ಟೀಚರ್ ಹೇಳಬೇಕು ಕಂಪಲ್ಸರಿನೇ ಇಳಿಯಬೇಕು ನೀರಿಗೆ ಅಂತ. ಹದ್ದು ಹಾಗೆ ಹೀಗೆ ಅಂತ ಎರಡನೇ ಪೀರಿಯಡು ಆಯಿತು. ಬಾತುಗಳಿಗೆ ತುಂಬ ಖುಷಿ ಆಯಿತು. ಮೂರನೇ ಪೀರಿಯಡು ಮರ ಹತ್ತುವುದು. ಯಾರಿಗೆ ಈಗ ತುಂಬ ಇಷ್ಟ? ಅಳಿಲಿಗೆ. ಕರೆಕ್ಟ್. ಅಳಿಲಿಗೆ ಬಹಳ ಇಷ್ಟ. ಅದು ಮೇಲೆ ಕೆಳಗೆ ಆಚೆ ಈಚೆ ತನ್ನ ಕಲ್ಲರನ್ನು ತೋರಿಸಿತು ಹತ್ತುವುದು ಹೇಗೆ ಅಂತ. ಏನು ಮೊಲ ಹಾಗೆ ಹೀಗೆ ಅಂತ ಸ್ವಲ್ಪ ಮ್ಯಾನೇಜ್ ಮಾಡಿತು. ಗಿಡುಗ ಹೋಗಿ ಮರದ ಮೇಲೆ ಕೂತ್ಕೊಂಡಿದ್ದು. ಆಗ ಟೀಚರ್ ಹೇಳಿದರು ಸಿಲೆಬಸ್ಸಲ್ಲಿ ಅದು ಇಲ್ಲ, ನೀನು ಮೆಲ್ಲಗೆ ಹೋಗಬೇಕು ಅಂತ. ಅದನ್ನು ಕೆಳಗಿಳಿಸಿ ಹತ್ತಿಸಿದರು. ಹಾಗೆ ಹೀಗೆ ಅಂತ ಮೂರನೇ ಪೀರಿಯಡ್ ಕೂಡ ಆಯಿತು. ನಾಲ್ಕನೇ ಪೀರಿಯಡು ಹಾರುವುದು. ಈಗ ಯಾರಿಗೆ ಇಷ್ಟ? ಯಾರಿಗೆ ಇಷ್ಟ? ಹದ್ದಿಗೆ. ಹಾರಲಿಕ್ಕೆ ಯಾರಿಗೆ ಇಷ್ಟ? ಗಿಡುಗ, ಹದ್ದಿಗೆ. ಹದ್ದು ಮೇಲೆ ಹೋಗಿ ಕೂತ್ಕೊಳ್ಳಿದ್ದು. ಬಾತುಕೋಳಿ ಆಚೆ ಈಚೆ ಅಂತ ಕೊಂಬೆಯಿಂದ ಕೊಂಬೆಗೆ ಹಾರಿ ಹೇಗೋ ಮ್ಯಾನೇಜ್ ಮಾಡಿತು. ಅಳಿಲು ಅದಕ್ಕೆ ಹಾರಲಿಕ್ಕೆ ಆಗಲಿಲ್ಲ. ಅದು ಜಂಪ್ ಮಾಡಿತು. ಟೀಚರ್ ಹೇಳಿದರು ಅದು ಜಂಪ್ ಮಾಡೋದು ಪೋರ್ಷನ್ನಲ್ಲಿ ಇಲ್ಲ ಅಂತ, ನೀನು ಹಾರಬೇಕು, ಟ್ರೈ ಮಾಡು. ಹೀಗೆ ಈಗ ಅಂತ 3, 4, 5 ತಿಂಗಳಾಯಿತು. ಮಧ್ಯಾವಧಿ ಪರೀಕ್ಷೆ ಬಂತು. ಎಕ್ಸಾಮಲ್ಲಿ ಓಡುವುದರಲ್ಲಿ ಮೊರಕ್ಕೆ 100, ಈಜುವುದರಲ್ಲಿ ಬಾತುಕೋಳಿಗೆ 100ರಲ್ಲಿ 100, ಮರ ಹತ್ತುವುದರಲ್ಲಿ ಅಳಿಲಿಗೆ 100ರಲ್ಲಿ 100, ಹಾರುವುದರಲ್ಲಿ ಗಿಡುಗನಿಗೆ 100ರಲ್ಲಿ 100. ಆದರೆ ಮೊಲಕ್ಕೆ ಈಜುವುದರಲ್ಲಿ 10 ಮಾರ್ಕು, ಬಾತುಕೋಳಿಗೆ ಓಡುವುದರಲ್ಲಿ 10 ಮಾರ್ಕು, ಅಳಿಲಿಗೆ ಹಾರುವುದರಲ್ಲಿ 10 ಮಾರ್ಕು. ಗಿಡುಗ ಎಲ್ಲ ಸಬ್ಜೆಕ್ಟಲ್ಲಿಯೂ ಪಾಸಾಗಿತ್ತು. ಒಂದರಲ್ಲಿ 100 ಮತ್ತೊಂದರಲ್ಲಿ 35. ಈಗ ಹೆತ್ತವರಿಗೆ ಪೋಷಕರಿಗೆ ಟೆನ್ಷನ್ ಆಯಿತು. ಕೆಲವರು ಫೇಲ್ ಆಗಿದ್ದಾರೆ ಒಂದೊಂದು ಸಬ್ಜೆಕ್ಟಲ್ಲಿ ಅಂತ. ಟ್ಯೂಷನ್ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಅಂತ PTA ಮೀಟಿಂಗಲ್ಲಿ ಡಿಸೈಡ್ ಆಯಿತು. ಯಾರಿಗೆ ಕೋಚಿಂಗ್ ಕೊಡಬೇಕು ಜಾಸ್ತಿ, ಯಾರೆಲ್ಲ ಫೇಲ್ ಆಗಿದ್ದಾರೆ. ಆದ ಕಾರಣ ಮೊಲಕ್ಕೆ ಓಡಲಿಕ್ಕೆ ಇರಲಿಲ್ಲ. ಅದಕ್ಕೆ ಯಾವಾಗಲೂ ಈಜಲಿಕ್ಕೆ, ನೀರಲ್ಲಿ ಹಾಕಿ ಈಜಲಿಕ್ಕೆ ಮಾಡು. ಅಳಿಲಿಗೆ ಮರ ಹತ್ತಲಿಕ್ಕೆ ಇರಲಿಲ್ಲ, ಅದಕ್ಕೆ ಹಾರಲಿಕ್ಕೆ ಪ್ರಾಕ್ಟೀಸ್. ಆಮೇಲೆ ಬಾತುಕೋಳಿಗೆ ಈಜಲಿಕ್ಕೆ ಇರಲಿಲ್ಲ, ಅದಕ್ಕೆ ಓಡಲಿಕ್ಕೆ ಪ್ರಾಕ್ಟೀಸ್. ಹೀಗೆ ಇನ್ನೊಂದು 6 ತಿಂಗಳಾಯಿತು. ಫೈನಲ್ ಪರೀಕ್ಷೆ ಬಂತು. ಎಕ್ಸಾಮಲ್ಲಿ ಮೊಲಕ್ಕೆ ಓಡುವುದರಲ್ಲಿ 25, ಬಾತುಕೋಳಿಗೆ ಈಜುವುದರಲ್ಲಿ 20, 100 ಸಿಕ್ಕಿತ್ತು ಮಧ್ಯಾಹ್ನದ. ಅಳಿಲಿಗೆ ಮರ ಹತ್ತುವುದರಲ್ಲಿ 15, ಯಾಕೆಂದರೆ ಅದು ಹಾರಲಿಕ್ಕೆ ಕಲಿತು ಕೆಳಗೆ ಬಿದ್ದು ಅದಕ್ಕೆ ಬಲವೇ ಇರಲಿಲ್ಲ.
ಹದ್ದಿಗೆ ಮಾತ್ರ ಎಲ್ಲ ಸಬ್ಜೆಕ್ಟಲ್ಲಿ 35 ಸಿಕ್ಕಿತು, ಅದು ಪಾಸಾಯಿತು. ಪ್ರಿಯ ಪೋಷಕರೇ, ನಾನು ಯಾಕೆ ಈ ಕಥೆಯನ್ನು ಹೇಳಿದೆ? ಈ ಪ್ರಪಂಚದಲ್ಲಿ, ವಿಶೇಷವಾಗಿ ಈ ನಮ್ಮ ಸಮಾಜದಲ್ಲಿ ನೋಡುವಾಗ ತುಂಬ ಬೇಸರವಾಗುವ ಒಂದು ವಿಷಯ ಅಂದರೆ, ಎಲ್ಲರೂ ಮಾರ್ಕು ಅಂಕ ಅಂತ ಈ ಅಂಕದ ಹಿಂದೆಯೇ ಓಡ್ತಾ ಇದ್ದಾರೆ. ನಾನು ಯಾರಿಗೂ ಕೂಡ ನೀವು ಮಾರ್ಕ್ ತೆಗಿಬಾರ್ದಂತ ಹೇಳ್ತಾ ಇಲ್ಲ. ಮನುಷ್ಯನಾಗಿ ನಾವು ಬಾಳಬೇಕಾದ್ರೆ ಕೇವಲ ಅಂಕಗಳು ಸಾಕಾಗೋದಿಲ್ಲ. ನಮ್ಮ ಜೊತೆ ಕಾರ್ಯದರ್ಶಿಯವರು, ಸಂಚಾಲಕರು ಹೇಳಿದಾಗೆ ಮೌಲ್ಯಗಳ ಅಗತ್ಯವಿದೆ. ನಾವೆಲ್ಲರೂ ಮೊದಲನೇದಾಗಿ ಮನುಷ್ಯರಾಗಿ ಬಾಳಲು ನಮ್ಮ ವಿದ್ಯಾಭ್ಯಾಸ ನಮಗೆ ಆಧಾರವಾಗಬೇಕು. ನಾವು ಮೊಲವನ್ನು ಅಳಿಲನ್ನಾಗಿ, ಗಿಡುಗನನ್ನು ಮೊಲವನ್ನಾಗಿ, ಮೊಲವನ್ನು ಬಾತುಕೋಳಿಯನ್ನಾಗಿ ಮಾಡಲಿಕ್ಕೆ ವಿದ್ಯಾಭ್ಯಾಸ ಕೊಡುವುದಲ್ಲ. ಮನುಷ್ಯರಾದ ನಾವು ಇನ್ನೂ ಒಳ್ಳೆಯ ಮನುಷ್ಯರಾಗಿ ಮೌಲ್ಯಭರಿತ ಶಿಕ್ಷಣದಿಂದ ಜೀವಿಸಲು ವಿದ್ಯಾಭ್ಯಾಸ ನಮಗೆ ಬೇಕು. ಮಾಯದೇವಿ ಶಾಲೆ ಇಂತಹ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷವಾಗ್ತದೆ. ಆದ ಕಾರಣ ಈ ಶಾಲೆ ಇನ್ನೂ ಮುಂದುವರಿಯಲಿ, ಇನ್ನೂ ಮೇಲಕ್ಕೇರಲಿ. ಇಲ್ಲಿರುವ ಮಕ್ಕಳು ನಿಮಗೆ, ನಿಮ್ಮ ಕುಟುಂಬಕ್ಕೆ, ಈ ಸಮಾಜಕ್ಕೆ, ಈ ಶಾಲೆಗೆ ಹೆಸರನ್ನು ತರಲಿ. ಒಳ್ಳೆಯ ಮನುಷ್ಯರಾಗಿ, ಮಾನವರಾಗಿ ಈ ಸಮಾಜಕ್ಕೆ, ದೇಶಕ್ಕೆ ಒಳಿತನ್ನು ಮಾಡಲಿ ಅಂತ ಹೇಳುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ನಮ್ಮ ಶಾಲಾ ಸಂಚಾಲಕರು, ಶಾಲೆಯ ಮುಖ್ಯ ಶಿಕ್ಷಕಿ ಹಾಗೂ ಶಿಕ್ಷಕರ ಸೇವೆಯನ್ನು ಕೊಂಡಾಡಿ ಶಾಲೆಯ ಶಿಸ್ತುಬದ್ಧವಾದ ನಡೆಯನ್ನು ಹೊಗಳಿ ಶುಭವನ್ನು ನುಡಿಯುತ್ತೀರಿ ಫಾದರ್. ನಿಮ್ಮ ಪ್ರೇರಣೆ ನಮಗೆಲ್ಲರಿಗೂ ಧೈರ್ಯ ತುಂಬುವಂಥದ್ದು. ಫಾದರ್, ನಿಮ್ಮ ಶುಭ ನುಡಿಗಾಗಿ ಹಾಗೂ ನಮ್ಮೆಲ್ಲರನ್ನು ಆಶೀರ್ವದಿಸಿದ್ದಕ್ಕಾಗಿ ಹೃದಯಪೂರ್ವಕವಾಗಿ ವಂದಿಸುತ್ತೇವೆ. ನಮ್ಮ ಆತ್ಮೀಯ ಕರೆಗೆ ಸ್ಪಂದಿಸಿ ನಮ್ಮ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ಸೃಜನ ಸಂಭ್ರಮ ಸಮಾರಂಭವನ್ನು ಚೊಕ್ಕವಾಗಿ ನಡೆಸಿಕೊಟ್ಟು ವೇದಿಕೆಯ ಮೇಲೆ ಇರುವಂತಹ ಗಣ್ಯರಿಗೆ ಸ್ಮರಣಿಕೆಯನ್ನು ನೀಡುವಂತಹ ಈ ಸಮಯ, ಇದನ್ನು ನಮ್ಮ ಶಾಲಾ ಮುಖ್ಯ ಶಿಕ್ಷಕಿಯವರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿದ್ದ ಗಣ್ಯರಿಗೆ ಗೌರವ ಸಮರ್ಪಣೆ. ಇಲ್ಲಿಗೆ ವೇದಿಕೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಸಮುದ್ರದೊಳು ಸೂರ್ಯ ಮುಳುಗಲು ಹೊರಟನೆಂದರೆ ಜೀವನವೇ ಕತ್ತಲಾಗುವುದಿಲ್ಲ, ಭರವಸೆಯ ಹೊಂಬೆಳಕು ಮೂಡುವುದಾಗಿದೆ. ಶಾಂತವಾದ ಚಂದ್ರನೊಡನೆ ನೆಮ್ಮದಿ ನಮ್ಮದಾಗುವುದು. ಅಂತೆಯೇ ಪ್ರಾರಂಭವಾದ ನಮ್ಮ ಈ ಕಾರ್ಯಕ್ರಮವು ಕೂಡ ಮುಕ್ತಾಯಗೊಳ್ಳಲೇಬೇಕು. ನಮ್ಮ ಪ್ರೀತಿಯ ಕರೆಗೆ ಸ್ಪಂದಿಸಿ ಕಾರ್ಯಕ್ರಮಕ್ಕೆ ಆಗಮಿಸಿ ಇನ್ನಷ್ಟು ಮೆರುಗು ನೀಡಿದ ಗಣ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸಲು ಬರುತ್ತಿದ್ದಾರೆ ಶ್ರೀಯುತ ಸುಬ್ಬರಾಜ ಶಾಸ್ತ್ರಿ ಇವರು. ಬದುಕು ಹೇಗಿರಬೇಕು ಎಂದರೆ, ಬೆಳಗ್ಗೆ ಎದ್ದಾಗ ದೃಢ ನಿರ್ಧಾರವಿರಬೇಕು, ರಾತ್ರಿ ಮಲಗುವಾಗ ಆತ್ಮತೃಪ್ತಿ ಇರಬೇಕು. ಪ್ರೀತಿಯನ್ನು ಕಥೆಯಲ್ಲಿ, ಕಲ್ಪನೆಯಲ್ಲಿ, ಕಾದಂಬರಿಗಳಲ್ಲಿ ಹುಡುಕುವವರೇ ಹೆಚ್ಚು. ಆದರೆ ಪ್ರೀತಿ ಬದುಕಿನ ಪ್ರತಿ ಕ್ಷಣದಲ್ಲೂ ಅಡಗಿರುತ್ತದೆ. ಗುರುತಿಸಿದವರಿಗಷ್ಟೇ ಅನುಭವಕ್ಕೆ ದಕ್ಕುತ್ತದೆ. ನಮ್ಮ ಇಂದಿನ ಕಾರ್ಯಕ್ರಮದ ಅತಿಥಿಗಳನ್ನು ಕೃತಜ್ಞತಾಪೂರ್ವಕವಾಗಿ ನೆನೆಯುವಂತಹದ್ದು ನಮ್ಮ ಕರ್ತವ್ಯ. ಇಂದಿನ ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಅತಿವಂದನೀಯ ಡಾಕ್ಟರ್ ಪ್ರವೀಣ್ ಲಿಯೋ ಲಸ್ರಾದು, ಕಾರ್ಯದರ್ಶಿಗಳು, ಕೆಥೋಲಿಕ್ ಶಿಕ್ಷಣ ಮಂಡಳಿ, ನಿಮ್ಮನ್ನು ಈ ಸಂದರ್ಭದಲ್ಲಿ ಕೃತಜ್ಞತಾಪೂರ್ವಕವಾಗಿ ಸ್ಮರಿಸುತ್ತಾ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ನಮ್ಮ ಸಂಸ್ಥೆಗಳ ಸಂಚಾಲಕರು, ಜೊತೆ ಕಾರ್ಯದರ್ಶಿಗಳು ಆಗಿರುವಂತಹ ಅತಿವಂದನೀಯ ಲಾರೆನ್ಸ್ ಮಾಸ್ಕರೇನಸ್, ನಿಮ್ಮನ್ನು ಈ ಸಂದರ್ಭದಲ್ಲಿ ಕೃತಜ್ಞತಾಪೂರ್ವಕ ನೆನೆಯುತ್ತಾ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಡೆದು ಬಂದ ದಾರಿಯಲ್ಲಿ ಹೇಳಿಕೊಳ್ಳಲಾಗದ ನೋವಿರುತ್ತದೆ. ಅದರಂತೆ ನಾವಾಗಲು ಪ್ರಯತ್ನಿಸಬೇಕು. ಆದರೆ ಆ ಸವಾಲು ಸ್ವೀಕರಿಸಲು ನಾವೆಲ್ಲರೂ ಸಿದ್ಧರಾಗಿರಬೇಕು. ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನಮ್ಮ ರಕ್ಷಕ ಶಿಕ್ಷಕ ಮಾಜಿಯಸ್ ಚರ್ಚಿನ ಪಾಲನಾ ಸಮಿತಿ ಉಪಾಧ್ಯಕ್ಷರಂತಹ ಶ್ರೀಯುತ ಜೆರಾಲ್ಡ್ ಡಿ ಕೋಸ್ಟಾ ಹಾಗೂ ಮಾಜಿಯಸ್ ಚರ್ಚಿನ ಸಹಾಯಕ ಧರ್ಮಗುರುಗಳಂಥ ವಂದನೀಯ ಮರ್ವಿನ್ ಪ್ರವೀಣ್ ಲೋಬೋ, ತಮ್ಮನ್ನು ಈ ಸಂದರ್ಭದಲ್ಲಿ ಕೃತಜ್ಞತಾಪೂರ್ವಕವಾಗಿ ನೆನೆಯುತ್ತಾ ಇದ್ದೇನೆ. ಹಾಗೆಯೇ ನಮ್ಮ ಶಾಲೆಯ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ರಮ್ಲತ್ ಹಾಗೂ
ವಿದ್ಯಾರ್ಥಿ ನಾಯಕನಾಗಿರುವಂತಹ ಶ್ರೇಯಾಂಕ್ ಭಂಡಾರಿ ಇವರಿಗೂ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ಲ ಆತ್ಮೀಯ ಬಂಧು ಭಗಿನಿಯರನ್ನು, ಹಿರಿಯ ಶಿಕ್ಷಕರನ್ನು, ನಮ್ಮ ಸಹಸಂಸ್ಥೆಗಳ ಮುಖ್ಯ ಶಿಕ್ಷಕರನ್ನು, ಪತ್ರಿಕಾ ಮಾಧ್ಯಮದವರು, ಸುದ್ದಿ ಮಾಧ್ಯಮದವರು ಹಾಗೂ ನಮ್ಮ ಶಾಲೆಯ ಎಲ್ಲ ಪೋಷಕರನ್ನು, ವಿದ್ಯಾರ್ಥಿಗಳನ್ನು ಕೃತಜ್ಞತಾಪೂರ್ವಕದಿಂದ ನೆನೆಯುತ್ತಾ ಈ ವೇದಿಕೆಯ ಸಭಾ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹಾಡುತ್ತಿದ್ದೇನೆ. ವಂದನೆಗಳು. ನೃತ್ಯ ಎನ್ನುವುದು ಒಂದು ಕಲೆ. ಸ್ವರಗಳಿಂದ ಕೂಡಿದ ಹಾಡನ್ನು ಕಿವಿಯಲ್ಲಿ ಆಲಿಸುತ್ತಾ, ಬಾಯಿಯಿಂದ ಹಾಡುತ್ತಾ, ಒಂದು ಸಣ್ಣ ನಗೆಯನ್ನು ಬೀರಿ ಮುಖದಿಂದ ಭಾವನೆಯನ್ನು ವ್ಯಕ್ತಪಡಿಸುತ್ತಾ ಹೆಜ್ಜೆ ಹೆಜ್ಜೆ ಸೇರಿಸಿ ಕುಣಿಯುವುದೆಂದರೆ ಅದೇನೋ ಆಸೆ ನಮ್ಮ ಪುಟಾಣಿ ವಿದ್ಯಾರ್ಥಿಗಳಿಗೆ. ಎಲ್ಲರೂ ಕಾತುರರಾಗಿ ಕಾಯುತ್ತಿದ್ದ ಸಮಯ ಇದೀಗ. ಎಲ್ಲ ಮಕ್ಕಳು ನಿಮ್ಮ ಮುಂದೆ ತಮ್ಮ ಪ್ರತಿಭೆಯನ್ನು ತೋರ್ಪಡಿಸಲು ಕಾತುರದಿಂದ ಕಾಯುತ್ತಿರುವ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವು ಇದೀಗ ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದ್ದು, ವೇದಿಕೆಯಲ್ಲಿರುವ ಗಣ್ಯರು ವೇದಿಕೆಯನ್ನು ತೆರವುಗೊಳಿಸಿ ವೇದಿಕೆಯ ಮುಂಭಾಗದಲ್ಲಿರುವ ಆಸನಗಳಲ್ಲಿ ಆಸೀನರಾಗಿ ಮಕ್ಕಳ ಕಾರ್ಯಕ್ರಮವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಡ್ಯಾನ್ಸ್ನಲ್ಲಿ ಭಾಗವಹಿಸುವ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಶಿಕ್ಷಕರ ಬಳಿ ಸೇರುವುದು, ಮುಂದಿನ ಕಾರ್ಯಕ್ರಮಕ್ಕೆ ಸಿದ್ಧರಾಗಲು ಸಹಕರಿಸಲು ಕೋರುತ್ತೇನೆ. ನಿಮ್ಮ ತರಗತಿಯ ಡ್ಯಾನ್ಸ್ ಆದ ಬಳಿಕ ಬಾಳಿಗೆಯ ವಸ್ತುಗಳನ್ನು ಅಥವಾ ಬಾಡಿಗೆಯ ವಸ್ತ್ರವನ್ನು ಯಾರು ತೆಗೆದುಕೊಂಡಿದ್ದೀರೋ ಅದು ನಿಮ್ಮ ತರಗತಿಯ ಶಿಕ್ಷಕರಲ್ಲಿ ಕೊಟ್ಟು ಸಹಕರಿಸಬೇಕಾಗಿ ವಿನಂತಿ. ಈ ನಮ್ಮ ಕಾರ್ಯಕ್ರಮಕ್ಕೆ 1,000ಕ್ಕಿಂತ ಅಧಿಕ ಧನ ಸಹಾಯವನ್ನು ನೀಡಿ ನಮ್ಮನ್ನು ಸದಾ ಪ್ರೋತ್ಸಾಹಿಸುತ್ತಿರುವ ದಾನಿಗಳನ್ನು ನೆನೆಯುವುದು ನಮ್ಮ ಆದ್ಯ ಕರ್ತವ್ಯ. ಶ್ರೀಮತಿ ಮತ್ತು ಶ್ರೀ ಫಿಲೋಮೆನಾ ಮಾರ್ಟಿಸ್ ನಿವೃತ್ತ ಶಿಕ್ಷಕರು, ಶ್ರೀಯುತ ಫೆಡ್ರಿಕ್ ಕ್ಲಿಫರ್ಡ್ ರೋಡ್ರಿಗಸ್ ಮಂಗಳೂರು, ಮ್ಯಾಕ್ಸಿಮ್ ಲವೀನಾ ಕ್ರಾಸ್ತಾ ಮಂಗಳೂರು, ಶ್ರೀ ಅಬ್ದುಲ್ ಆರಿಸ್ ರಮ್ರತ್ ಎಂ ಸಾಮೆತಡ್ಕ, ಶ್ರೀಮತಿ ಹಿಲ್ಡಾ ಮಸ್ಕರೆನಸ್ ನಿವೃತ್ತ ಶಿಕ್ಷಕರು, ಶ್ರೀಮತಿ ಜೆಸ್ಸಿ ಮಸ್ಕರೆನಸ್ ನಿವೃತ್ತ ಶಿಕ್ಷಕರು, ಜೈಮಾಲ್ ಉಚ್ಚಿಲ್ ನಿವೃತ್ತ ಶಿಕ್ಷಕರು, ಶ್ರೀಯುತ ಜೋಸೆಫ್ಸ್ ಗೋವಿಯಸ್ ಇವರ ಹೆಸರಿನಲ್ಲಿ ಶ್ರೀಮತಿ ಝೀನಾ ಗೋವಿಯಸ್ ಪುತ್ತೂರು, ರೋಷನ್ ರಸ್ರಾದೋ ಶಾಲಾ ಮ್ಯಾನೇಜ್ಮೆಂಟ್ ಕಮಿಟಿಯ ಸದಸ್ಯರು, ಅನ್ನ ಮರಿಯಾ ನಿವೃತ್ತ ಶಿಕ್ಷಕರು, ಸಿಸಿಲಿಯಾ ವೇಗಸ್ ನಿವೃತ್ತ ಶಿಕ್ಷಕರು, ಶಾಲಾ ಅಭಿಮಾನಿ ಹೆಸರು ಬೇಡ ಎಂದು ಹಾಗೂ ಸಿಟಿ ಬಜಾರ್ ಪುತ್ತೂರು ಈ ಎಲ್ಲ ದಾನಿಗಳನ್ನು ನಾವು ಕೃತಜ್ಞತಾಪೂರ್ವಕವಾಗಿ ನೆನೆಯುತ್ತೇವೆ. ನಮ್ಮ ಶಾಲಾ ಶಿಕ್ಷಕರ ವಿದ್ಯಾರ್ಥಿಗಳ ಹೆತ್ತವರು ಕೂಡ ನಮಗೆ ಧನ ಸಹಾಯವನ್ನು ನೀಡಿರುತ್ತಾರೆ. ಅವರುಗಳ ಹೆಸರುಗಳು ಈ ಕೆಳಗಿನಂತಿವೆ: ಮಹಮ್ಮದ್ ಶರೀಫ್ ಸಜಿಪಮೂಡ, ಶ್ರೀ ತಿಮ್ಮಪ್ಪ ಗೌಡ ಪಡ್ನೂರು, ಶ್ರೀ ಹಸನ್ ಹಾಜಿ ಸಿಟಿ ಬಜಾರ್, ಶ್ರೀ ಜಯಾಂತ್ ಬಬ್ಬಳಿಗೆ, ಶ್ರೀಮತಿ ಯಶಸ್ವಿನಿ ಕಲ್ಲಾರೆ, ಶ್ರೀ ಚಣಿಯಪ್ಪ ಬಿ ಆರ್ಯಾಪು, ಶ್ರೀಮತಿ ರೀಟಾ ರೊನಾಲ್ಡ್ ಸಿಕ್ವೇರಾ ಬಲ್ನಾಡು, ಶ್ರೀ ಲಕ್ಷ್ಮಣ ಆಚಾರ್ಯ ಬನ್ನೂರು, ಶ್ರೀ ಮ್ಯಾಕ್ಸಿಮ್ ಡಿಕುಣ್ಣ ಬಲ್ನಾಡು, ಶ್ರೀ ಪದ್ಮನಾಭ ನಾಯ್ಕ ಸರ್ವೆ, ಶ್ರೀ ಪ್ರಸಾದ್ ವಿ ನಾಯ್ಕ ಬಲ್ನಾಡ್, ಶ್ರೀ ಬಾಲಕೃಷ್ಣ ಡಿ ಬರಿಮಾರು, ಶ್ರೀ ಏರ್ನೀಸ್ ಡಿಸೋಜಾ ಬಲ್ನಾಡು, ಶ್ರೀ ಮೋಣಪ್ಪ ಕಿ ಶಾಂತಿನಗರ, ಶ್ರೀ ಕೆ ಸತೀಶ್ ಬಲ್ನಾಡ್, ಶ್ರೀ ಪ್ರಶಾಂತ್ ಬಿ ನೆಹರು ನಗರ, ಕುಮಾರಿ ಸಾಣ್ವಿ ಪಿ ನೆಹರು ನಗರ, ಶ್ರೀ ಸುರೇಶ್ ಡಿಸೋಜಾ ಪದವ್, ಶ್ರೀ ಮೊಹಮ್ಮದ್ ರಫೀಕ್ ಬನ್ನೂರು, ಶ್ರೀ ಕೆ ಹನೀಫ್ ಕೊಯ್ಲಾ, ಶ್ರೀ ಪೂವಪ್ಪ ಗೌಡ ಶಿಂಗಾಣಿ, ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮ ಸ್ವಾಗತ ನೃತ್ಯದಿಂದ. ನಮಸ್ಕಾರ 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 ನಮಸ್ಕಾರ. ಹಾಯ್, ಹೇಗಿದ್ದೀರಿ ಎಲ್ಲರೂ?
ಶಿಕ್ಷಣವೆಂಬ ಬೆಳಕು ಮಾತ್ರವೇ ಮನುಷ್ಯನ ಮನದ ಕತ್ತಲೆಯನ್ನು ದೂರ ಮಾಡಬಲ್ಲದು ಎಂಬ ನುಡಿಮುತ್ತಿನಂತೆ ಇಂದು ಜ್ಞಾನ ಬೆಳಕಿನ ಹಬ್ಬ ಸೃಜನವನ್ನು ನಾವೆಲ್ಲರೂ ಒಟ್ಟಾಗಿ ಸಂಭ್ರಮಿಸುತ್ತಿದ್ದೇವೆ. ನಮ್ಮ ಶಾಲೆಯಲ್ಲಿ ಈ ಸಾಧನೆಗಳ ಹಬ್ಬಕ್ಕೆ ಇಲ್ಲಿ ನೆರೆದಿರುವ ನೀವೇ ನಮ್ಮ ಶಕ್ತಿ, ನೀವೇ ನಮ್ಮ ಸ್ಫೂರ್ತಿ. ಇಂದು ನಾವು ಕಾಣುವ ಪ್ರತಿಯೊಂದು ಕಾರ್ಯಕ್ರಮವು ನಮ್ಮ ವಿದ್ಯಾರ್ಥಿಗಳ ಪ್ರತಿಭೆಯ ಫಲವಾಗಿದೆ. ಸಂಗೀತದ ನಾದದಲ್ಲಿ ಮೈಮರೆಯೋಣ, ನೃತ್ಯದ ಲಾಸ್ಯದಲ್ಲಿ ತೇಲಾಡೋಣ, ಕಲೆಯ ಸೊಬಗನ್ನು ಸವಿಯುತ್ತಾ ಈ ಕ್ಷಣಗಳನ್ನು ಆನಂದಿಸೋಣ. ಹಾಡಿನ ಹನಿಯು ಮನವ ತಣಿಸಲಿ, ನೃತ್ಯದ ಸೊಬಗು ಕಣ್ಣಿಗೆ ಹಬ್ಬವಾಗಲಿ, ಕಲೆಯ ಮಾಧುರ್ಯದಲ್ಲಿ ಮುಳುಗಿ ನಮ್ಮ ವಾರ್ಷಿಕೋತ್ಸವ ಸೃಜನ ನಮ್ಮೆಲ್ಲರ ಮನಗಳಲ್ಲಿ ಸ್ಮರಣೀಯವಾಗಲಿ ಎಂಬ ಆಶಯ ನಮ್ಮದು. ಇನ್ನು ಮುಂದೆ ನಿಮಗಾಗಿ ಬಣ್ಣಗಳ, ತಾಳಗಳ, ಹೆಜ್ಜೆಗಳ ಹಬ್ಬ ಮೊದಲ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ನಿಮ್ಮೆಲ್ಲರನ್ನು ಸ್ವಾಗತ ನೃತ್ಯದ ಮೂಲಕ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು. बहार चमकाए धरती पे तारे, अब की मौसम हमको भी महकाए प्यारे। कुछ ना कहीं बस हवा के संगीत सुनते रहे, करेंगे महसूस इसमें विधाता के बढ़ते कदम। की लहर अंबर पे बन जाती बादल, जब वो बरसते सागर का फिर भरता दामन। सागर की लहर अंबर पे बन जाती बादल, जब वो बरसते सागर का फिर भरता दामन।
ಧನ ಸಹಾಯ ನೀಡಿದಂತಹ ಪೋಷಕರ ಮುಂದುವರಿದ ಭಾಗ ಶ್ರೀ ಕೆ ಹಮೀದ್ ಕೊಯ್ಲಾ, ಶ್ರೀ ಪೂವಪ್ಪ ಗೌಡ ಕುಟ್ರುಪಾಡಿ, ಶ್ರೀ ವಿಕ್ಟರ್ ಪಾಯ್ಸ್ ಶಿಂಗಾಣಿ, ಶ್ರೀ ರವಿರಾಜ್ ಅಳಕೆ ಮಜಾಲು, ಶ್ರೀಮತಿ ಲೀಲಾವತಿ ಯತೀಶ ಅಟ್ಲಾರು, ಶ್ರೀ ಆನಂದ ಗೌಡ ಬಲ್ನಾಡು, ಶ್ರೀ ಕೆ ರಮೇಶ್ ಗೌಡ ಕುಂಟಲಡ್ಕ, ಶ್ರೀ ಸುನಿಲ್ ಕೆ ಅರಿಯಡ್ಕ, ಶ್ರೀ ಜಗನ್ನಾಥ ಪೂಜಾರಿ ಸಾಮೆತಡ್ಕ, ಶ್ರೀ ಧನಂಜಯ ಕೆ ಆರ್ಯಾಪು, ಶ್ರೀ ವಸಂತ ಕಬಕ, ಶ್ರೀ ಕೆ ಗಣೇಶ್ ಕುಂಟಲಡ್ಕ, ಶ್ರೀ ಬಾಲಕೃಷ್ಣ ರೈ ದೇರ್ಲಾ, ಶ್ರೀ ಮಹಾಬಲೇಶ್ವರ ಕುಕ್ಕಾಡಿ, ಶ್ರೀಮತಿ ಶ್ರೇಯಾ ಎನ್ ಎ ಪಡ್ಡೆಯೂರು, ಶ್ರೀ ಎಸ್ ಅಬ್ದುಲ್ ರೆಹಮಾನ್ ಸಂಪ್ಯ, ಶ್ರೀ ಅಬ್ದುಲ್ ಸತ್ತಾರ್ ಮತ್ತು ಕುಟುಂಬ ಅಜ್ಜಿಕಲ್ಲು, ಶ್ರೀ ಸತೀಶ್ ಕಂಜೂರು ಪಂಜ, ಶ್ರೀ ವಿಶ್ವನಾಥ ಕುಕ್ಕುತ್ತಾಡಿ, ಶ್ರೀ ಎಂ ದಿವಾಕರ ಜಯಂತ್ ಮಚ್ಚಿಮಲೆ, ಶ್ರೀ ಚಂದ್ರಕಾಂತ್ ಉರ್ಲಾಂಡಿ, ಶ್ರೀ ಗುಣಕ್ಕರ್ ಮೋಹಿನಿ ಸ್ನೈತಾಡಿ, ಶ್ರೀಯುತ ರಾಬರ್ಟ್ ಡಿಸೋಜಾ ಶಾಂತಿಗೋಡು, ಶ್ರೀ ಗಣೇಶ್ ಶೆಟ್ಟಿಗಾರ್ ಬೊಳ್ವಾರು, ಶ್ರೀ ಸಬ್ಜಾನ್ ಸಾಹೇಬ್ ಆರ್ಯಾಪು, ಶ್ರೀ ಹರೀಶ್ ಕೊಂಬೆಟ್ಟು, ಶ್ರೀ ಪರಮೇಶ್ವರ ಎಂ ಆರ್ಯಾಪು, ಶ್ರೀ ಶೇಖರ ಕೆ ಕಬಕ, ಶ್ರೀ ನವೀನ್ ವಿಕ್ಟರ್ ಡಿಸೋಜಾ ಸಾಮೆತಡ್ಕ, ಚಂದ್ರಶೇಖರ್ ರೈ ಪರ್ಪುಂಜ, ಶ್ರೀ ಫಯಾಜ್ ಬೇಗಂ ಕಂಬಳಬೆಟ್ಟು, ಶ್ರೀ ವಿಶ್ವನಾಥ ಶೆಟ್ಟಿ ಒಳಮೊಗ್ರು, ಶ್ರೀ ಎಸ್ ಮೊಹಮ್ಮದ್ ಅಶ್ರಫ್ ಬಿಳಿಯೂರು ಕಟ್ಟೆ, ಶ್ರೀ ಬಾಲಕೃಷ್ಣ ಎಂ ಮುಂಡೋಡಿ. ಸ್ವಾಗತ ನೃತ್ಯದ ಮೂಲಕ ನಮ್ಮೆಲ್ಲರನ್ನು ಸ್ವಾಗತಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಹಾಯ್ ಶಾನ್ವಿ. ಹಾಯ್ ವಂಶಿ. ನೋಡಿದ್ಯಾ ನನ್ನ ಅಕ್ಕನವರು ಹೆಂಗೆ ಡ್ಯಾನ್ಸ್ ಮಾಡಿದ್ರು ಅಂತ? ಹೌದು ಹೌದು, ಬಹಳ ಚಂದ ಮಾಡಿದ್ರು. ನಮ್ಮೆಲ್ಲರನ್ನು ಸ್ವಾಗತಿಸಿದ್ರಲ್ವಾ? ಹೌದು. ಹಾಗೇನೆ ನಾವು ಸಹ ಒಂದು ಡ್ಯಾನ್ಸ್ ಮಾಡೋಣವಾ? ಹಾ, ಅದಕ್ಕಿಂತ ಮೊದಲು ನಾನು ಹೇಳುವ ಒಗಟಿಗೆ ಉತ್ತರ ಕೊಡುತ್ತೀಯಾ? ಹೇಳು ನೋಡೋಣ. ರೆಕ್ಕೆ ಉಂಟು ಹಕ್ಕಿ ಅಲ್ಲ, ಕೊಂಬು ಉಂಟು ಗೂಳಿ ಅಲ್ಲ, ಬಾಲ ಉಂಟು ಕೋತಿ ಅಲ್ಲ. ಹಾಗಾದೇನಿದು? ಏನಪ್ಪದು? ನನಗೆ ಗೊತ್ತಿಲ್ಲ, ನೀನೇ ಹೇಳು ನೋಡ. ಅಯ್ಯೋ, ಅಷ್ಟು ಸಹ ಗೊತ್ತಿಲ್ವಾ? ಇದು ಗಾಳಿಪಟ ಅಲ್ವಾ? ಹೌದಲ್ವಾ? ನಮ್ಮ ಸಹಪಾಠಿಗಳ ಜೊತೆ ಅದೇ ಡ್ಯಾನ್ಸ್ ಮಾಡೋಣವಾ? ಹಾ, ಅದರ ಜೊತೆ ಸಿಬಿ ಸಿಬಿ ಹಾಡಿ ಕುಣಿಯೋಣ ಬಾ. ಸರಿ. गुनगुनाती है ये हवाएं, गुनगुनाता है गगन, गा रहा है ये सारा आलम. सुबिडू परम Zubi dubi pampara, zubi dubi parampam, zubi dubi nache kyun pagal stupid man. Zubi dubi pampara, zubi dubi parampam, zubi dubi nache kyun pagal stupid man. शाखों पे पत्ते गा रहे हैं, फूलों पे भंवरे गा रहे, दीवानी किरणें गा रहे हैं, ये पंछी गा रहे. वो बगिया में दो फूलों की हो रही है गुफ्तगू, जैसा फिल्मों में होता है हो रहा है हूबहू. आई 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 zubi dubi pampara, zubi dubi parampam, zubi dubi nache kyun pagal stupid man. Zubi dubi pampara, zubi dubi parampam, zubi dubi nache kyun pagal stupid man. rim jim rim jim rim jim san san
साड़ी में यूं ठुमके लगाती तू जैसा फिल्मों में होता है हो रहा है हूबहू आई 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 जुबी डुबी डुबी पंपारा जुबी डुबी परांपा Zubi dubi nache क्यों पागल stupid man Zubi dubi pampara Zubi dubi parampa Zubi dubi nache क्यों पागल stupid man ಇಲ್ಲಿ ತುಂಬಾ ಗಾಳಿ ಇದೆಯಪ್ಪ. ನನ್ನ ಹತ್ರ ಈಗ ಒಂದು ಗಾಳಿಪಟ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಾವೆಲ್ಲ ಒಟ್ಟಿಗೆ ಆಡ್ಬೋದಿತ್ತು. ನನ್ನ ಹತ್ರ ಇದೆ, ಇಲ್ಲಿ ನೋಡಿ. ಬಾ ಆಟ ಆಡೋಣ. ಸರಿ ಬಾ, ನಾವು ನಮ್ ಗಾಳಿಪಟನ ಆಕಾಶ ಮುಟ್ಟೋ ತರ ಹಾರಿಸೋಣ. ಗಟ್ಟಿಯಾಗಿ ಹಿಡ್ಕೋ. 1 2 3 ಅಲ್ಲ ಆದ್ರೆ ಹಾರ್ತೈತಲ್ಲ ಇದು ಗುಳಿ ಅಲ್ಲ ಆದ್ರೆ ಕೊಂಬೈತಲ್ಲ ಬಾಲ ಇದ್ರೂನು ಕೋತಿಯಲ್ಲ ಪಟ ಪಟ ಹಾರೋ ಗಾಳಿ ಪಟ 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 ಬೋರು ಧೂಳಿ ಪಟ ದಾಟುತ್ತಿದೆ ದಾರ ನುಡ್ಡಿಲೈತೆ ಮಜಾ ಹಾಕೋಣ ಬಾ ಮಜಾ ಮಾಡೋಣ ಬಾ ಬಣ್ಣ ಹಚ್ಚೋಣ ಬಾ ಬಾನ ಮುಚ್ಚೋಣ ಬಾ ಪಟ ಪ್ರಗತಿಯ ಸಂಕೇತ ಪಟ ಪಟ ಹಾರೋ ಗಾಳಿ ಪಟ 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 ಬೋರು ಧೂಳಿ ಪಟ ಇದು ಹಕ್ಕಿಯಲ್ಲ ಆದ್ರೆ ಹಾರ್ತೈತಲ್ಲ ಇದು ಗುಳಿ ಅಲ್ಲ ಆದ್ರೆ ಕೊಂಬೈತಲ್ಲ ಬಲ ಇದ್ರೂನು ಕೋತಿಯಲ್ಲ ಪಟ ಪಟ ಹಾರೋ ಗಾಳಿ ಪಟ 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 ಬೋರು ಧೂಳಿ ಪಟ ಮೇಲೇರಿ ಬೀಗುದು ಒಮ್ಮೊಮ್ಮೆ ಬಾಗುದು ಕೇಳು ಹೀಗೆ ಆಗಾಗ ಏರುವುದು ಆಗಾಗ ಇಳಿಯುವುದೇ ಬಾಳು ಎಷ್ಟೇ ಮೇಲ್ ಹೋದರು ಚಿಕ್ಕೋನಾಗೆ ಇರು ಅನ್ನೋ ನೀತಿ ಪಾಠನ ಪಟ್ಟ ಹೇಳ್ದು ಗುರು
ಅಂತ ಮರೆತೋರು ಗೊತ್ತಾದ್ರು. ಪಟ ಪಟ ಹಾರೋ ಗಾಳಿಪಟ, ಪಟ ಪಟ ಓಡು ಧೂಳಿಪಟ. ಇದು ಹಕ್ಕಿ ಅಲ್ಲ, ಆದ್ರೆ ಹಾರ್ತೈತಲ್ಲ, ಇದು ಗುಳಿ ಅಲ್ಲ, ಆದ್ರೆ ಕೊಂಬೈತಲ್ಲ. ಕಾಲ ಇದ್ರೂನು ನೀನಲ್ಲ. ಏ ಏ ಏ ಪಟ ಪಟ ಹಾರೋ ಗಾಳಿಪಟ, ಪಟ ಪಟ ಓಡು ಧೂಳಿಪಟ, ಪಟ ಪಟ ಹಾರೋ ಗಾಳಿಪಟ, ಪಟ ಪಟ ಓಡು ಧೂಳಿಪಟ. 1,000 ಹಾಗೂ ಅದಕ್ಕಿಂತ ಹೆಚ್ಚಿನ ಧನ ಸಹಾಯ ನೀಡಿದ ಪೋಷಕರ ಹೆಸರುಗಳು: ಎಸ್ ಮೊಹಮ್ಮದ್ ಅಶ್ರಫ್ ಬಿಳಿಯೂರುಕಟ್ಟೆ, ಬಾಲಕೃಷ್ಣಯ್ಯ ಮುಂಡೋಡಿ, ಇಬ್ರಾಹಿಂ ಬಾತಿಷಾ ಒಲತಡ್ಕ, ಚಂದ್ರಪ್ಪ ಗೌಡ ಕೆದಿಲ, ಶ್ರೀಮತಿ ಬಿ ಶಬೀನಾ ಬಳ್ವಾರು, ವಿಶ್ವನಾಥ ಎ ಗುಂಡ್ಯ, ಭಾಸ್ಕರ ಕೆ ಕುರೇಲು, ಬಲ್ಲಮಜಲ್ ಉಮ್ಮರ್ ಕುರಿಯ, ಪೌಲ್ ಡಿಸೋಜಾ ಶಾಂತಿಗೋಡು, ಗಣೇಶ್ ಶಿಂಗಾಣಿ, ಲೋಕೇಶ್ ಏರಗಾರ ಪಡ್ನೂರು, ಗೋಪಾಲ ನಾಯ್ಕ್ ಎ ಪೆರ್ನೆ, ಶ್ರೀ ಅಬ್ದುಲ್ ಸತ್ತಾರ್ ಕಬಕ, ಬಿ ಜಗನ್ನಾಥ್ ಭಟ್ ಪುತ್ತೂರು, ಶಾಂತಿ ಪಿ ಕೆ ಕುಂಜೂರು, ಶರತ್ ಸಂಹಿತಾ ಶಿವಹರಿ ನಿವಾಸ, ಶ್ರೀಮತಿ ವನಿತಾ ಅಶೋಕ್ ಕುಮಾರ್ ರೈ ಅಳಕೆ ಮಜಲು, ಎಂ ಸತೀಶ್ ರೂಪಿತ್ ಕೆ ಕೆದಂಬಾಡಿ, ಕೆ ಇಸಿಬು ಮುರಾ, ಶ್ರೀ ಜಯಂತ್ ಉರ್ಲಾಂಡಿ, ಮಹಮ್ಮದ್ ಅನ್ಸರ್ ಕೊಡಿಪಾಡಿ, ಮಹಮ್ಮದ್ ಹನೀಫ್ ಕರ್ಜಾಲು, ಕೆ ವಸಂತ್ ಆಚಾರ್ಯ ಅಶ್ವಿ ಗೋಲ್ಡ್, ಶ್ರೀಮತಿ ಪ್ರತಿಮಾ ಸಾಲ್ಮರ, ಶ್ರೀಮತಿ ಯಶೋಧ ಜಿಡೇಕಲ್, ಶ್ರೀಮತಿ ಯಶೋಪ್ ಸೇಸಪ್ಪ ನಾಯ್ಕ್ ವೀರಮಂಗಿಲ, ಶ್ರೀ ಅಶೋಕ್ ಪೆಡ್ಡಿ ಕೆಮ್ಮಿನಡ್ಕ, ಶ್ರೀ ಎಚ್ ಯೂಸುಫ್ ಒಳತಡ್ಕ, ಶ್ರೀ ಲೋಲಾಕ್ಷ ಪಿ ಬಪ್ಪಳಿಗೆ, ಶ್ರೀಮತಿ ರಾಧಾ ಕಾಡುಮನೆ ಮರೇಲ್, ಅಶೋಕ್ ಮತ್ತು ಗೀತಾ ಸರ್ವೆ, ಕೃಷ್ಣ ನಾಯ್ಕ್ ಮಚ್ಮಲೆ, ಮಹಮ್ಮದ್ ಆರಿಸ್ ಕೊಡಪಾಡಿ, ಉಮ್ಮರ್ ಕೆಮ್ಮಾಯ್, ನಜೀರ್ ಪುತ್ತೂರು, ಸೋಜಾ ಕಂಪ್ಯೂಟರ್ಸ್ ದರ್ಬೆ, ಫ್ಯಾನ್ಸಿ ಪಾರ್ಕ್ ಪುತ್ತೂರು, ಅನಿಲ್ ಸಾಮೆ ತಡ್ಕ, ಲೆತಿಶಿಯಾ ಮಸ್ಕರೆನಸ್ ಪುತ್ತೂರು, ಫಿಲೋಮೆನಾ ಫೆರಾವು. ಸೊಗಸಾಗಿ ನೃತ್ಯ ಮಾಡಿದ 1ನೇ ತರಗತಿಯ ಮಕ್ಕಳಿಗೆ ಧನ್ಯವಾದಗಳು. ಹೆಜ್ಜೆಗೆ ಹೆಜ್ಜೆಯ ಕೂಡಿಸುತ್ತಾ, ಅಂದದಿ ಮನವ ಕಾಡಿಸುತ್ತಾ, ನಾದಕ್ಕೆ ತಕ್ಕಂತೆ ಕುಣಿಸುತ್ತಾ, ಲಜ್ಜೆ ಇಟ್ಟು ಜಕ್ಕಣಕ ಎಂದು ಹೆಜ್ಜೆ ಹಾಕುವ ನನ್ನ ಗೆಳತಿಯರೊಂದಿಗೆ ಕಾಡು ಕುದುರೆ ಓಡಿಸಲು ಬರುತ್ತಿದ್ದಾರೆ ನಮ್ಮ 2ನೇ ತರಗತಿಯ ಮಕ್ಕಳು. ಓಡಿ ಬಂದಿತ್ತ, ಕಾಡು ಕುದುರೆ ಓಡಿ ಬಂದಿತ್ತ. ಊರಿನಾಚೆ ದೂರ ದಾರಿ ಶುರುವಾಗೋ ಜಾಗದಲ್ಲಿ, ಮೋಡ ಬೆಟ್ಟ ಸೂರ್ಯ ಹುಟ್ಟಿ ಹೆಸರಿನ ಗುಟ್ಟ ಮಾಡೇವಳ್ಳಿ. ಮಿಗಿಲೇ ಇಲ್ಲದ ಮುಗಿಲಿನಿಂದ ಜಾರಿ ಬಿದ್ದ ವನಕಿ ಹಂಗ ಕಾಡಿನಿಂದ ಚಂಗನ ನೆಗೆದಿದ್ದ. ಕಾಡು ಕುದುರೆ ಓಡಿ ಬಂದಿದ್ದ, ಕಾಡು ಕುದುರೆ ಓಡಿ ಬಂದಿದ್ದ.
ಬಿರುಗತ್ತಿತ್ತ ಬ್ಯಾಸಿಗೆ ಬಿಸಿಲ ಉಸಿರಾಡಿತ್ತ ಹತ್ತಿ ಉರಿಯೋ ಕೇಶರಾಶಿ ಕತ್ತಿನಾಗ ಮುನಿಯುತ್ತಿತ್ತ ಧೂಮಕೇತು ಹಾರಿದ್ದ ಹೈ ಹೈ ಅಂತ ಹಾರಿ ಬಂದಿತ್ತ ಕಾಡು ಕುದುರೆ ಓಡಿ ಬಂದಿತ್ತ ಕಾಡು ಕುದುರೆ ಓಡಿ ಬಂದಿತ್ತ ಜಕ್ಕಣಕ ಜಕ್ಕಣಕ ಜೈ ದೊಡ್ಡಣ್ಣೋರು ಕುಣಿತಿದ್ರು ಸಕ ದಿನ ದಿನ ಕೈ ಜಕ್ಕಣಕ 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 ಜೈ ದೊಡ್ಡಣ್ಣೋರು ಕುಣಿತಿದ್ರು ಸಕ ದಿನ ದಿನ ಕೈ ಕುಣಿತಿದ್ರೆ ದೊಡ್ಡಣ್ಣೋರು ಹೊತ್ತುಕೊಂಡು ಮೈ ಕುಣಿತಿದ್ರೆ ದೊಡ್ಡಣ್ಣೋರು ಹೊತ್ತುಕೊಂಡು ಮೈ ಹಿಟ್ಟೆ ಬಿಟ್ರು ಪುಟ್ಟಮ್ಮನೋರು ನೆತ್ತಿ ಮೇಲೆ ಕೈ ಜಕ್ಕಣಕ 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 ಜೈ ದೊಡ್ಡಣ್ಣೋರು ಕುಣಿತಿದ್ರು ಸಕ ದಿನ ದಿನ ಕೈ ಜಕ್ಕಣಕ ಜಕ್ಕಣಕ ಜೈ ದೊಡ್ಡಣ್ಣೋರು ಕುಣಿತಿದ್ರು ಸಕ ದಿನ ದಿನ ಕೈ ಜಕ್ಕಣಕ 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 ಜೈ ದೊಡ್ಡಣ್ಣೋರು ಕುಣಿತಿದ್ರು ಸಕ ದಿನ ದಿನ ಕೈ ಜಕ್ಕಣಕ ಜಕ್ಕಣಕ ಜೈ ದೊಡ್ಡಣ್ಣೋರು ಕುಣಿತಿದ್ರು ಸಕ ದಿನ ದಿನ ಕೈ ಜಕ್ಕಣಕ 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 ಜೈ ದೊಡ್ಡಣ್ಣೋರು ಕುಣಿತಿದ್ರು ಸಕ ದಿನ ದಿನ ಕೈ ಕುಣಿತಿದ್ರೆ ದೊಡ್ಡಣ್ಣೋರು ಹೊತ್ತುಕೊಂಡು ಮೈ ಕುಣಿತಿದ್ರೆ ದೊಡ್ಡಣ್ಣೋರು ಹೊತ್ತುಕೊಂಡು ಮೈ ಹಿಟ್ಟೆ ಬಿಟ್ರು ಪುಟ್ಟಮ್ಮನೋರು ನೆತ್ತಿ ಮೇಲೆ ಕೈ ಜಕ್ಕಣಕ 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 ಜೈ ದೊಡ್ಡಣ್ಣೋರು ಕುಣಿತಿದ್ರು ಸಕ ದಿನ ದಿನ ಥೈ
ನಿಜವಾದ ತಾಯಿ ಮಗುವನ್ನು ಸಾಯಿಸಲು ಒಪ್ಪುವುದಿಲ್ಲ. ಇದು ರಕ್ತ ಸಂಬಂಧ. ಯಾರಲ್ಲಿ ಆ ನೀಚ ಸ್ತ್ರೀ ಸುಳ್ಳು ನಾಟಕ ಮಾಡಿದ್ದಾರೆ. ಕನಿಕರ ಇಲ್ಲದ ಆಕೆಗೆ ಶಿಕ್ಷೆಯಾಗಬೇಕು. ಕರೆದುಕೊಂಡು ಹೋಗಿ ಆಕೆಯನ್ನು ಬಂಧಿಸಿ. ಶುಭವಾಗಲಿ ತಾಯಿ, ಹೋಗಿ ಬನ್ನಿ. ದೇವರ ದಯೆಯಿಂದ ಈ ನ್ಯಾಯ ರಾಜರ ಬುದ್ಧಿವಂತಿಕೆಯಿಂದ ಮಾತ್ರ ಸಾಧ್ಯವಾಯಿತು. ಸಲೋಮನ್ ರಾಜನಿಗೆ ಜಯವಾಗಲಿ, ಜಯವಾಗಲಿ ಸಲೋಮನ್ ರಾಜನಿಗೆ, ಸಲೋಮನ್ ರಾಜನಿಗೆ ಜಯವಾಗಲಿ, ಜಯವಾಗಲಿ ಸಲೋಮನ್ ರಾಜನಿಗೆ. ದೇವರ ಕೃಪಾವರದಿಂದ ಸಲೋಮನ್ ಅರಸರು ಬುದ್ಧಿವಂತಿಕೆ ಪಡೆದು ತನ್ನ ರಾಜ್ಯದ ಜನರ ನ್ಯಾಯ ತೀರ್ಮಾನವನ್ನು ಹೇಗೆ ಮಾಡುತ್ತಿದ್ದರೆಂದು ನಾವಿಲ್ಲಿ ನೋಡಿದೆವು. ಸುಸೂತ್ರವಾದ ಆಡಳಿತ ಅನುಭವಿಸಿದ ಜನರು ಆನಂದವೇ ಉಲ್ಲಾಸವೇ ಸಂತೋಷವೇ ಸಮೃದ್ಧಿಯೇ ಎಂದು ಹಾಡಿ ಹೊಗಳಿ ನೃತ್ಯವನ್ನು ಮಾಡಿ ದೇವರನ್ನು ಕೊಂಡಾಡುವರು. ಹಲ್ಲೆಲೂಯಾ ಹೋಸನ್ನಾ ಹೋಸನ್ನಾ ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸನ್ನಾ ಹೋಸನ್ನಾ ಹಲ್ಲೆಲೂಯಾ. ದೇವರ ಜನರೇ, ನಾವೆಲ್ಲರೂ ಕೂಡಿ ದೇವರನ್ನು ಆರಾಧಿಸೋಣ. ಆನಂದವೇ ಉಲ್ಲಾಸವೇ ಸಂತೋಷವೇ ಸಮೃದ್ಧಿಯೇ. ಆನಂದವೇ ಉಲ್ಲಾಸವೇ ಸಂತೋಷವೇ ಸಮೃದ್ಧಿಯೇ. ಹಲ್ಲೆಲೂಯಾ ಹೋಸನ್ನಾ ಹೋಸನ್ನಾ ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸನ್ನಾ ಹೋಸನ್ನಾ ಹಲ್ಲೆಲೂಯಾ. ಆನಂದವೇ ಉಲ್ಲಾಸವೇ ಸಂತೋಷವೇ ಸಮೃದ್ಧಿಯೇ. ಲೋಕದಲ್ಲಿ ರಕ್ಷಕನು ಯೇಸುದೇವ ಬಂದನು, ತನ್ನ ಜನರ ಪಾಪಗಳಿಂದ ಬಿಡಿಸಿ ಕಾಯುವವನು. ಲೋಕದಲ್ಲಿ ರಕ್ಷಕನು ಯೇಸುದೇವ ಬಂದನು, ತನ್ನ ಜನರ ಪಾಪಗಳಿಂದ ಬಿಡಿಸಿ ಕಾಯುವವನು. ಆನಂದವೇ ಆನಂದವೇ ಉಲ್ಲಾಸವೇ ಉಲ್ಲಾಸವೇ. ಆನಂದವೇ ಆನಂದವೇ ಉಲ್ಲಾಸವೇ ಉಲ್ಲಾಸವೇ. ಆನಂದವೇ ಉಲ್ಲಾಸವೇ ಸಂತೋಷವೇ ಸಮೃದ್ಧಿಯೇ. ಅಭಿನಂದನೆಗಳು ವಿದ್ಯಾರ್ಥಿಗಳೇ. 5ನೇ ತರಗತಿಯ ಮೋಹಿತ್ ಹಾಗೂ ಸಾಧ್ವಿಕ್ ಪೂಜಾರಿ ಎಲ್ಲಿದ್ದರೂ ತರಗತಿಗೆ ತೆರಳುವುದು. ನಿಮಗಾಗಿ ಶಿಕ್ಷಕರು ಕಾಯ್ತಾ ಇದ್ದಾರೆ. ಸಾತ್ವಿಕ್ ಹಾಗೂ ಮೋಹಿತ್
ಇಲ್ಲಿ ಹಾಲ್ ಹತ್ರ ಮುಂದೆ ಬಂದು ಶಿಕ್ಷಕರಿಗೆ ಭೇಟಿಯಾಗಿ 3ನೇ ತರಗತಿಯ ಮೋಹಿತ್ ಹುಡುಗ ಅವನು ಕೂಡ ಇಲ್ಲಿ ಸ್ಟೇಜಿನ ಬಳಿ ಬಂದು ಶಿಕ್ಷಕರನ್ನು ಸಿಗುವುದು. ಸಾಲೋಮನ್ ರಾಜರು ದೇವರು ಕೊಟ್ಟ ಬುದ್ಧಿವಂತಿಕೆಯನ್ನು ಹೇಗೆ ಬಳಸಿಕೊಂಡರು ಎಂದು ತಿಳಿದುಕೊಂಡಿಯಲ್ಲವೇ? ಹೌದು, ತುಂಬಾ ಚೆನ್ನಾಗಿ ಅಭಿನಯಿಸಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಪ್ರಕೃತಿಯ ಬೆಚ್ಚನೆಯ ಮಡಿಲಿನಲ್ಲಿ ತಣ್ಣನೆ ಬೀಸುವ ತಂಗಾಳಿ, ಮೋಡಗಳ ನರ್ತನ ಓಟ, ಗುಡುಗು ಮಿಂಚುಗಳ ಆರ್ಭಟ, ಈ ನಿಸರ್ಗದ ವಿಹಂಗಮ ನೋಟ ಇವೆಲ್ಲ ಸೃಷ್ಟಿಕರ್ತನ ಕೊಡುಗೆಯೇ ಸರಿ. ಈ ಸುಂದರ ಪರಿಸರದ ಸೌಂದರ್ಯವನ್ನು ವರ್ಣಿಸುವ ಹಾಡಿನ ನೃತ್ಯವನ್ನು ಮಾಡಿ ತೋರಿಸಲಿದ್ದಾರೆ ನಮ್ಮ 3ನೇ ತರಗತಿಯ ವಿದ್ಯಾರ್ಥಿಗಳು.
ಸೊಗಸಾಗಿ ನೃತ್ಯ ಮಾಡಿದ 3ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಂದನೆಗಳು. ಪ್ರಿಯ ಪ್ರೇಕ್ಷಕರೇ, ಇದೀಗ ನಮ್ಮ ವಿದ್ಯಾರ್ಥಿಗಳು ಆಂಗಿಕ ಭಾಷೆಯ ಮೂಲಕ ಮೊಬೈಲ್ ವ್ಯಸನದ ಬಗ್ಗೆ ಜಾಗೃತಿ ಮೂಡಿಸಲು ತಮ್ಮ ಮುಂದೆ ನಿಂತಿದ್ದಾರೆ. ಅವರನ್ನು ನೀವೆಲ್ಲರೂ ಪ್ರೋತ್ಸಾಹಿಸುವಿರಿ ಎಂಬ ನಂಬಿಕೆಯೊಂದಿಗೆ ಇದೀಗ ಮೂಕಾಭಿನಯ 7ನೇ ತರಗತಿಯ ವಿದ್ಯಾರ್ಥಿಗಳಿಂದ
ಮೈಮ್ ಶೋ ಮೂಲಕ ನಮ್ಮನ್ನೆಲ್ಲ ರಂಜಿಸಿದ ವಿದ್ಯಾರ್ಥಿಗಳಿಗೆ ವಂದನೆಗಳು. ನಮ್ಮ ದೇಶ ಭಾರತ ವೈವಿಧ್ಯತೆಯಿಂದ ಕೂಡಿದೆ. ಲೈಕ್ ಆನ್ ಮಾಡು. ಹೌದು, ಅದಕ್ಕೆ ಭಾರತೀಯರನ್ನು ಎಲ್ಲಿ ಹೋದರೂ ಗೌರವದಿಂದ ಕಾಣುತ್ತಾರೆ. ಅದರಲ್ಲೂ ಕನ್ನಡ ನಾಡಿನ ಕನ್ನಡಿಗರು ಎಲ್ಲಿ ಹೋದರೂ ನಮ್ಮ ಭಾಷೆ ಬಿಟ್ಟು ಕೊಡುವುದಿಲ್ಲ. ಕನ್ನಡಾಂಬೆಯೇ ತಾಯಿ ಎಂದು ಪೂಜಿಸುವ ನಾವು ಕನ್ನಡಿಗರೆಂದು ಗರ್ವದಿಂದ ಹೇಳುತ್ತೇವೆ. ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಎನ್ನುವುದು ಕನ್ನಡಿಗರಾದ ನಮ್ಮೆಲ್ಲರ ಆಶಯ. ಅದಕ್ಕಾಗಿ ಕನ್ನಡ ನಾಡನ್ನು ಗೌರವಿಸುವ ಈ ಕ್ಷಣ ಒಂದು ಸುಂದರ ನೃತ್ಯದ ಮೂಲಕ ಕನ್ನಡದ ಕಂಪನ್ನು ನೆನೆದಿರುವವರ ಮುಂದೆ ಪಸರಿಸೋಣವೇ? ಸರಿ, ನೀವೆಲ್ಲರೂ ನಮ್ಮ ಜೊತೆ ಸೇರಿ ಕನ್ನಡಾಂಬೆಗೆ ಜೈ ಎನ್ನಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಗೆ ಕೋಟಿ ಭಾಷೆ, ಆಡೋಗೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಪ್ರೇಮಕ್ಕೆ ಸ್ವರ್ಗ ಪೀಠ ಇರು. ಕಾವ್ಯಕ್ಕೆ ಕಲ್ಪ ಇದು, ಶಿಲ್ಪಕ್ಕೆ ಕಲ್ಪ ಇದು, ನಾಟ್ಯಕ್ಕೆ ನಾಡಿರು, ನಾದಾಂತ ರಂಗವಿದು. ಕುವೆಂಪು ಬೇಂದ್ರೆಯಿಂದ ಕಾರಂತ ಮಾಸ್ತಿಯಿಂದ ಧನ್ಯವೀ ಕನ್ನಡ. ಕನ್ನಡ ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ.
ನಮ್ಮೂರೇ ನಮಗೆ ಮೇಲು. ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು, ದಾಸರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು. ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ ಎಂದಿಗೂ ನಾನಿಲ್ಲಿಯೇ. ಹುಟ್ಟಿದರೆ ಕನ್ನಡ ನಾಡನ್ನು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ದುಃಖಿದ್ದು ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ, ಬದುಕಿದು ಜಟಕ ಬಂಡಿ ವಿಧಿ ದಡ ಸೇರಿಸುವ ಬಂಡಿ. ಅವ್ವ ಕಣ್ಣು ನಮ್ ಜೀವ ಕಣ್ಣು, ನಮ್ಮ ಅವ್ವ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ನಮ್ ಗರ್ವ ಕಣ್ಣು, ಸಿದ್ಧ ಕಣ್ಣು ಪ್ರಾಣ ಕೊಡುಗೆ ಇನ್ನೆಲ್ಲ ಚೆಲ್ಲ ನಾಡು ನುಡಿಗೆ, ಇನ್ನೆಲ್ಲ ಚೆಲ್ಲ ನಾಡು ನುಡಿಗೆ. ನಮ್ಮ ಅವ್ವ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ನಮ್ ಗರ್ವ ಕಣ್ಣು. ಮೈಸೂರ ಮಲ್ಲಿಗೆ ಕಂಪಲ್ಲಿ ಕನ್ನಡ, ಕೊಡಗಿನ ಕಾಡಿನ ಇಂಪಲ್ಲಿ ಕನ್ನಡ, ಜೇನು ಜಿನುಗೋ ಭಾಷೆನು ಪ್ರೀತಿ ಸುರಿಸೋ ಚಿಲುಮೆನು, ಮಲ್ನಾಡ ಕರೆ ನಗುವಲ್ಲಿ ಕನ್ನಡ, ಮಂಡ್ಯದ ಸಕ್ಕರೆ ಸವಿಯಲ್ಲಿ ಕನ್ನಡ, ನಮ್ಮ ನುಡಿಯೇ ಚಂದನು ನಮ್ಮ ಪದವೇ ಅಂದಾನು. ಅವ್ವ ಕಣ್ಣು ಜೀವ ಕಣ್ಣು, ದೈವ ಕಣ್ಣು ನಮ್ ಗರ್ವ ಕಣ್ಣು, ಸಿದ್ಧ ಕಣ್ಣು ಪ್ರಾಣ ಕೊಡುಗೆ ಇನ್ನೆಲ್ಲ ಜಲ ನಾಡು ನುಡಿಗೆ, ಇನ್ನೆಲ್ಲ ಜಲ ನಾಡು ನುಡಿಗೆ. ಅವ್ವ ಕಣ್ಣು ಜೀವ ಕಣ್ಣು, ದೈವ ಕಣ್ಣು ನಮ್ ಗರ್ವ ಕಣ್ಣು, ಸಿದ್ಧ ಕಣ್ಣು ಪ್ರಾಣ ಕೊಡುಗೆ ಇನ್ನೆಲ್ಲ ಜಲ ನಾಡು ನುಡಿಗೆ, ಇನ್ನೆಲ್ಲ ಜಲ ನಾಡು ನುಡಿಗೆ. ಮಕ್ಕಳು ಗಮನ ಕೊಡಿ. ಶಾಮಿಲುದ್ದೀನ್ ಮತ್ತು ಹಿತೇಶ್ 7B ಎಲ್ಲಿದ್ರು ಸೌಮ್ಯ ಮೇಡಮ್ಗೆ ನೀವು ಸಿಗಬೇಕು, ಆಚೆ ಬದಿಯಲ್ಲಿ ಹೋಗಿ ಸಿಗಬೇಕು. ಶಾಮಿಲುದ್ದೀನ್ ಮತ್ತು ಹಿತೇಶ್ 7B 7A. ಸೊಗಸಾಗಿ ನೃತ್ಯ ಮಾಡಿದ 4ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಂದನೆಗಳು. ಹಾಯ್ ಪ್ರತ್ಯೂಷ್. ಹಾಯ್ ಸ್ವರೂಪ್, ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೇನೆ. ಏನು ನೀನು ಬಹಳ ಖುಷಿಯಲ್ಲಿರುವ ಹಾಗೆ ಇದೆ. ಹೌದು, ಖುಷಿಯಲ್ಲದೆ ಮತ್ತೇನು? ನಿನಗೆ ಗೊತ್ತಿಲ್ಲವೇ, ಇವತ್ತು ನಮ್ಮ ಸೃಜನ ಹಬ್ಬ ಅಲ್ಲವೇ? ಓ ಹೌದಲ್ವಾ,
ಬಣ್ಣ ಬಣ್ಣದ ಉಡುಗೆಗಳೊಂದಿಗೆ ವಿಧ ವಿಧವಾದ ಹಾಡುಗಳಿಗೆ ವಿನೂತನ ನೃತ್ಯದ ಮೂಲಕ ಎಲ್ಲರ ಮನರಂಜಿಸಲಿದ್ದಾರೆ ನಮ್ಮ 3ನೇ ತರಗತಿಯ ಹುಡುಗರು. Dum dum dol, rock and roll. Dum dum dol, rock and roll. Dum 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 dol. 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 ತ್ರಿಪುರ ಸುಂದರಿ ಭಾರಿಣಿ ಹಸಮಣೆಗೆ ಮದುವೆ ಮುಗಿದರೆ ರಾತ್ರಿಯೇ ಮೆರವಣಿಗೆ ನಡೆ ನಡೆ ಮೆಲ್ಲಗೆ ದುಂಡು ದುಂಡು ಮಲ್ಲಿಗೆ. ಐ ಆಮ್ ರೆಡಿ, ಯು ಆರ್ ರೆಡಿ. I can walk the dialogue, I can talk the dialogue, I can sleep the dialogue. Give me the dialogue, I said. ఇంగ్లీషులోన దండ పెట్టరెప్పుడు హుత్తేట తెలుగులో మీకు వందనం. ఎందుకంటే నేను పక్కా లోకల్ నేను పక్కా లోకల్. నేను వాడే గాజులు కోకారైకలన్నీ ఓరమాస లెక్కల. నేను పక్కా లోకల్ నేను పక్కా లోకల్. ಕೊನೆಯ ದಾರಿ ಸಾವು ಒಂದೇ. ಆಮೇಲೆ ಏನಾಯ್ತು? ಆಮೇಲೆ ಐಶ್ವರ್ಯ ಬಂತು. ನೋಡಿ ಬಳಂದವ ಮುತ್ತಿನ ಮಾಲೆ ಚಂದವ ಇವಳು ಯಾವೂರ ಚಲುವೇಶವ. ಸಣ್ಣ ಸಣ್ಣ ಕೊಚ್ಚಿದ್ದೀಲ ಒಂದ ಮುಂಚಿ ಕಡೆದೀಲ ನೀನು ದುಂಬೆ 3 ದಿನ ಬೊಕ್ಕಾಯ್ಕು ಅರ್ಗು ಕಡ ಎಣ್ಣೆ ಬೆಚ್ಚದಿಲ್ಲ ಬೆಚ್ಚಾಣ ತುಲ ಕೊಂಜಂಜನೆ ಬುಡ್ಡುಲ. ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಜೋರಾದ ಚಂದ್ರನೀಗ ಇಲ್ಲೊಂದು ಚೂರು ಅಲ್ಲೊಂದು ಚೂರು ಒಂದಾಗಬೇಕು ಬೇಗ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. Con fuerza, muchachos. Ella. Siga moviendo la manta. Movete, Martita. Movete, Martita. Movete, Martita. Movete, Martita. Movete, Martita. A ver, los pibes si me ayudan con esto. ¿Qué dice? La Marta. Se mueve para, se mueve para, se mueve para, se mueve para, se mueve
ತುಂಬ ಚೆನ್ನಾಗಿ ನೃತ್ಯ ಮಾಡಿದ 3ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಂದನೆಗಳು. ಇಲ್ಲಿ ಕೇಳು ಹರ್ಷ, ಇವತ್ತು ನಾವೆಲ್ಲ ಹೀಗೆಯೇ ಸಿದ್ಧರಾಗಿ ಯಾಕೆ ಬಂದಿದ್ದೇವೆ ಗೊತ್ತಿದ್ದೇ ನಿನಗೆ? ಯಾಕೆ ಅಮ್ಮ? ಏನು ಸಡಗರ, ಏನು ಸಂಭ್ರಮ? ಸಡಗರ ಸಂಭ್ರಮ ಎಲ್ಲವೂ ಇದೆ. ಬಾರಯ್ಯ ಬಾರೋ ಎಂಬ ಸುಂದರವಾದ ಗೀತೆಗೆ ನಾವು 5ನೇ ತರಗತಿಯ ವಿದ್ಯಾರ್ಥಿಗಳು ಹೆಜ್ಜೆ ಹಾಕಲಿದ್ದೇವೆ. ಆ ಹಾಡಿನ ಅರ್ಥ ನಿನಗೆ ತಿಳಿದಿದೆ? ಹಾ, ಹೌದು. ಅದೊಂದು ಭಕ್ತಿ ಗೀತೆ ಎಂದರೆ ತಪ್ಪಾಗಲಾರದು. ಭಕ್ತನು ಭಗವಂತನನ್ನು ತನ್ನ ಮನೆಗೆ ಬರಲು ಆಹ್ವಾನಿಸುತ್ತಾನೆ. ದೇವರ ಮೇಲಿನ ಆಳವಾದ ಭಕ್ತಿಯನ್ನು ನಾವು ಸುಂದರವಾಗಿ ಪ್ರೇಮಿಗಳ ರೂಪದಲ್ಲಿ ವ್ಯಕ್ತಪಡಿಸಿರುತ್ತಾನೆ. ಭಕ್ತನು ದೇವರು ನನ್ನ ಸರದಾರ ಎಂದು ಕರೆಯುವುದು, ದೇವರ ಬರುವಿಕೆಗಾಗಿ ಕಾಯುವುದು, ಸಹಾಯ ಕೋರಿ ಪ್ರಾರ್ಥನೆ ಸಲ್ಲಿಸುವುದು ಸಹ ಎಲ್ಲಿ ಕಾಣಬಹುದಲ್ಲವೇ ಅಮ್ಮ? ಹೌದು ಹೌದು. ಹಾಗಾದರೆ ನಾವು ಕೂಡ ಆತ್ಮೀಯ ಲೇಪನ ಹಚ್ಚಿ ಜಾನಪದ ಶೈಲಿಯಲ್ಲಿ ಹಾಡಿಗೆ ಹೆಜ್ಜೆ ಹಾಕಿ ದೇವರ ಅನುಗ್ರಹವನ್ನು ಬೇಡಿಕೊಳ್ಳೋಣವೇ? ಹೌದು ವೀಕ್ಷಕರೇ, ನೀವು ಕೂಡ ನಮ್ಮ ಜೊತೆ ಸೇರಿಕೊಳ್ಳಿರಿ. ಬಾರಯ್ಯ ಬಾರಯ್ಯ ಓ ಬಾರಯ್ಯ ಬಾರ
ಅಮೋಘವಾದ ನೃತ್ಯವನ್ನು ಪ್ರದರ್ಶಿಸಿದ 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಂದನೆಗಳು. अस्किते तू इटले सुबीत ने सोनो मेकअप करना इला यश्मिता चे तू वेग काले अशे विसाटा माका लसिस्ता काई कोणे मेल्ट मुलेत किते ना तसे काय ना आज एक रोसाचे कार्य असा माझी फ्रेंड्स येतात संगाता मला नो नास करंका असा ओ तशी की वय तू ये ना सोनू दोन गम्मत करूया. हां जायत हावी येता आम्ही रोसाचा कार्यक हळून दळून 6व्या क्लासच्या भुरग्यां संगी सुबीत कोंकणी फादगण नाचोंक वेता. तुम्ही येया पळया. संतोष पवार. ये फुला बाय किती तुझी सोबाय मोगार पुणी पोडशी जाल्यार जाता तुजो राय. चल रे तू चल हांगा तो सर्तीक सरबेलाय करे सुका पळयताना पेंटा पेता वाय. फुला बाय किती तुझी सोबाय मोगार पुणी पोडशी जाल्यार जाता तुजो राय. चल रे तू चल हांगा तो सर्तीक सरबेलाय करे सुका पळयताना पेंटा पेता वाय. नाचपासा लाख घालून ये पावलां पावलां मेळोंक ये हालोन दोलोन तू ये उडी 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 मारून ये नाचपासा लाख घालून ये पावलां पावलां मेळोंक ये हालोन दोलोन तू ये उडी 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 मारून ये नाचपासा लाख घालून ये पावलां पावलां मेळोंक ये हालोन दोलोन तू ये. wazuya moga mandolin Iago kandolin wazuya moga mandolin Iago kandolin wazuya moga mandolin Iago kandolin wazuya moga mandolin एक दिवसा का बसता बसे फोकाणगळले येणं मोडालो वचो नासतना नासता लुटीन पारवलो
तुझो गांव तांतले थोड्या कोंबडे मेवल्या तांचे बरे जावं पूण एकले उरला अंजाळ चिडून डायनाटाचे नाव देखता ताका हरत्या गुडान बोरता फुगासा हो डायना म्हज्या मोगाचे डायना म्हज्या सुखाचे फुगरे घाला कोंबड्या केसांचे समजा सारखे रूपाचे भांगड्या सांगड्या गुणाचे होकाल मुझे संक्रमेताचे डायना म्हज्या मोगाचे डायना म्हज्या सुखाचे फुगरे घाला कोंबड्या केसांचे समजा सारखे रूपाचे भांगड्या सांगड्या गुणाचे होकाल मुझे संक्रमेताचे मोगाच्या सोदनेर हांव आसतना मेळ्ळे म्हाका गोबाई मोगान तुज्या काळीज लासतना म्हजी भोगणा कशी वर्णव हाय बिल्मा मारिया मारिया बिल्मा मारिया म्हजे काळीज सोदलेल्या पारव्या बिल्मा मारिया मारिया बिल्मा मारिया म्हज्या मोगान सांपोडलेल्या तिरव्या बिल्मा मारिया मारिया बिल्मा मारिया 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 La 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 dina dim la 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 dina dim डब म्हणून हाय काळीच गायता गाणा डोळ्यात कानात मोनात हाय भोगनाची दलतात पाना मोग म्हणलो इतलो बरोदी मोग तर मन पुरोगी मोग म्हणलो इतलो बरोदी मोग तर मन पुरोगी संगीता सोवालो मौन दलता कळसांत बोलता मोगास उमाळो बँड वाजता बँडार वळता संगीता सोवालो मौन दलता कळसांत भरता मोगास उमाळो नस 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 आम्ही नाचोया कळसाची दारा उसोया मोगाच्या दगीन लासोया जायव आम्ही नाचोया जायव आम्ही नाचोया नाचताय तर म्हज्या वेंगेत नाच म्हज्या मोगा हसताय तर म्हाका पळोवन हास म्हज्या मोगा दुसऱ्या संगी तुवें नाचचें न्हय हेरांक पळोवन हासचें न्हय दुसऱ्या संगी तुवें नाचचें न्हय हेरांक पळोवन हासचें न्हय मोग म्हजो तुका मोग तुजो म्हाका दिल्लो आसतना नाचताय तर म्हज्या वेंगेत नाच म्हज्या मोगा हसताय तर म्हाका पळोवन हास म्हज्या मोगा मोग म्हजो तुका मोग तुजो म्हाका दिल्लो आसतना नाचताय तर म्हज्या वेंगेत नाच म्हज्या मोगा हसताय तर म्हाका पळोवन हास म्हज्या मोगा
tribal dances are a vital part of tribal culture, used for celebrating occasions, expressing emotions and traditions. These dances are the dances practiced by tribal groups. So today, let us dive into the priceless treasure of tribal dance that manifests the captivating culture in the form of melodic tunes. Now, our English medium students of class 6th and 7th coming to perform a graceful performance. Let us welcome them. It's dark in here. The land where civilization forgot. It's the underground. Welcome to the jungle. Esto es África. Samina, mina, waka, waka, Samina, mina, sangalegua. Porque esto es África. Oye tu Dios y no estarás solo. Llegaste aquí para brillar, lo tienes todo. La hora se acerca, es el momento. Vas a ganar cada batalla, ya lo presiento. Hay que empezar de cero para tocar el cielo. Ahora vamos por todo y todos vamos por ello. Samina, mina, sangalegua, porque esto es África. Samina, mina, waka, waka, Samina, mina, sangalegua, ana, waka, Samina, mina, waka, waka, Samina, mina, sangalegua, porque esto es África. Biggie, biggie, mama, one A to Z. My city, so sell my journey. Biggie, biggie, mama, from east to west. My city, waka, waka, my waka, waka, my jungle.
ತನ್ನಿನರಿ ನಾನೇ వెలుతురు తింటది ఆకు, వెలుతురు తింటది ఆకు, ఆకును తింటది మేక, ఆకును తింటది మేక, మేకను తింటది పులే, మేకను తింటది పులే. ఇది కదరా ఆకలే, ఇది కదరా ఆకలే. పులినే తింటది చావు, చావుని తింటది కాలం, కాలాన్ని తింటది కాళే. ఇది మహా ఆకలే. వేటాడేది ఒకటే, పరిగెత్తేది ఇంకొకటే. దొరికిందా ఇది సస్తాది, దొరక్కపోతే అది సస్తాదే. ఒక జీవికి ఆకలేసిందా, ఇంకో జీవికి ఆయువు కూడిందే. ఏ తాకో తాకో మేక, పులొచ్చి కొడుతుంది పీత హులి. ಜಿಂಗಲಿಯ ಜಿಂಗಿಲಿಯ ಸಿತ್ತಿರಕೊಳ್ಳಿ ಸಿಲುಕುರಾಳೆ, ಜಿಂಗಲಿಯ ಜಿಂಗಲಿಯ ಸಿತ್ತಿರಕೊಳ್ಳ ಕಲಕರಾನೆ.
ಸ್ಥಾನಕ್ಕೆ ನಮ್ಮನ್ನು ಕೊಂಡೊಯ್ದ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಂದನೆಗಳು. ನಮ್ಮ ನಾಡು ಭಾಷಾ ವೈವಿಧ್ಯತೆಯಿಂದ ಕೂಡಿದ ನಾಡು, ಹಲವು ಕಲೆಗಳ ಬೀಡು. ಅದರಲ್ಲೂ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಯ ಗಡಿಭಾಗಗಳನ್ನು ಒಳಗೊಂಡಂತಹ ಈ ನಾಡು ಅಗಾಧ ಇತಿಹಾಸ ಹಾಗೂ ವೈವಿಧ್ಯಮಯ ಸಂಸ್ಕೃತಿಯ ಹೆಸರಿನಲ್ಲಿ ಚಿರಪರಿಚಿತವಾಗಿದೆ. ಅದೇ ನಮ್ಮ ಈ ಸುಂದರ ತುಳುನಾಡು. ಇಲ್ಲಿ ಮಾತನಾಡುವ ಭಾಷೆಯೇ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ತುಳು ಭಾಷೆ. ಈ ನಿನಗೆ ತುಳು ಗೊತ್ತಾ? ದಾನೆ ಗೊತ್ತಿಜಾಂದೆ ನಮ್ಮ ಅಪ್ಪೆ ಭಾಷೆ ತುಳು. ಏತು ಪೊರ್ಲುದ ಭಾಷೆ ನಮ್ಮ ತುಳು ಸಾರ ಎಸಲ್ದ ತಾಮರೆ. ನಮ್ಮ ಹಿರಿಯಗಳು ತುಳುನಾಡಿನ ಏತು ಪೊರ್ಲು ವರ್ಣನೆ ಮಲ್ತೆರು ಪಂಡ ಸುತ್ತಿಗೆ ದಾದು ಮಲ್ಲ ಹರಿವಾನ ದಾದ ಉರುಂಟು ಪನವು ದಾದು ಪೊರ್ಲು. ಬೀದಿ ಬೀದಿ ಧರ್ಮತಕುಲು ಮೆಗ್ಗಿ ಪಲೆಯನ ಲೆಕ್ಕ ಬದುಕುನಂಚಿನ ತುಳುನಾಡ್ದ ಸಂಸ್ಕೃತಿದ ಐಸಿರದ ಪೊರ್ಲುನು ತೂಯರ ರಟ್ಟು ಕಣ್ಣುಲು ಯಾವಂದಿಗೆ ಮುಲ್ತ ಬೆನ್ನಿ ಬೇಸಾಯದ ಪೊರ್ಲು ಯಕ್ಷಗಾನ, ಕೋಲ, ನಾಗಾರಾಧನೆ, ಭೂತಾರಾಧನೆ, ಪಿಲಿವೇಷ, ಕಂಬಲ ಮಾರ್ನಮಿದ ಪಿಲಿವೇಷ ಇಂಚಿತ್ತಿನ ಮಸ್ತ್ ಆಚರಣೆలను ಪ್ರಪಂಚದ ಮೂಲೆಡ್ಲ ನಂಕ್ ತೂಯರ ತಿಕ್ಕಂದು. ಅಂದು ತುಳುತ ಊರು ಪೊರ್ಲು, ನಮ್ಮ ಆಚರಣೆಲು ಪೊರ್ಲು, ನಮ್ಮ ಸಂಸ್ಕೃತಿ ಪೊರ್ಲು, ತುಳುವೆರೇ ಪೊರ್ಲು. ಒಂಜೇ ಪದಟು ಪನಡುಂದಾಂಡ ಪೊರ್ಲುಡು ಪೊರ್ಲು ನಮ್ಮ ಈ ತುಳುನಾಡು. ಅಂಚನೆ ಸೇರ್ದಿಂಚಿನ ಭಿನ್ನರಣ ಬೊಕ್ಕ ಕಲಾಭಿಮಾನಿలను ಕುಡರ ಮೋಕೆಡು ಎತ್ಕೊಂಡು ತುಳುನಾಡ್ದ ಒಂಜಾತ ಆಚರಣೆలను ಸಂಸ್ಕೃತಿನ ನಿಕುಲನ ಎದುರು ಒಂಜಿ ನೃತ್ಯ ಮಲ್ತು ತೋಜಾಯ್ರೆ ಬರೋಂದುಲ್ಲೇರು ನಮ್ಮ ಶಾಲೆದ 7ನೇ ತರಗತಿದ ಕಿನ್ಯ ಜೋಕುಲು. ಪಕ್ಕಿಲ ಬುಲಿತಂಡ ಕೋರಿಲ
ಸೃಷ್ಟಿದ ತುಳುನಾಡು ನಮ್ಮವು. ಬಿರ್ದದ ಬಿರಿರೆ ಕೋಟಿ ಚೆನ್ನರು ಪುಟ್ಟಿನ ಊರು. ನಾಗ ಬೆಮ್ಮೆರೆ ನೆಲೆ ಆಯ್ನ ಊರು. ನಿಕ್ ನಲ ಬೋಡ ಬಲ ಬಯಲ್ದಂಚಿಪೋಯಿ ಪೂರ ಪಂಪೆ. ಉಡುವರಿ ಬಿತ್ತದೆ ಉಂಡಾಯಿ ತುಳುನಾಡು ವಾಪೊರ್ಲು ವಾಪೊರ್ಲು ಉಡುವರಿ ಬಿತ್ತದೆ ಉಂಡಾಯಿ ತುಳುನಾಡು ವಾಪೊರ್ಲು ವಾಪೊರ್ಲು ದೈವ ದೇವಿರೆ ಸಿಗಿಪು ஒரு ಕಾರ್ಮಿಕದ ಒಡಿಪು ದೈವ ದೇವಿರೆ ಸಿಗಿಪು ஒரு ಕಾರ್ಮಿಕದ ಒಡಿಪು ವಾಪೊರ್ಲು 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 ಉಡುವರಿ ಬಿತ್ತದೆ ಉಂಡಾಯಿತು ನಾಡು ವಾಪೊರ್ಲು ವಾಪೊರ್ಲು ಉಡುವರಿ ಬಿತ್ತದೆ ಉಂಡಾಯಿತು ನಾಡು ವಾಪೊರ್ಲು ವಾಪೊರ್ಲು ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡದ ಗೊಬ್ಬುನು ಬಾಕ್ಯಾರ್ಡೆ ದಂಕಗ ನಮ್ಮ ಚೆಂಡದ ಗೊಬ್ಬುನು ಬಾಕ್ಯಾರ್ಡೆ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಒಂಜೇ ಹಾಟ
ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡದ ಬಾಲೆಲೆಂಕುಲು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡದ ಬಾಲೆಲೆಂಕುಲು ತುಳುವ ಮಣ್ಣುಡು ಹುಟ್ಟಿನಂಕುಲು ತುಳುವ ಪೇಟೆಡು ಕೊಕ್ಕುನಕುಲು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡದ ಬಾಲೆಲೆಂಕುಲು. ತೂಯಿರುತ್ತ ನಮ್ಮ ತುಳುನಾಡಿನ ಪೊರ್ಲುನು ಅಂಚನೆ ನನಲಾತ್ ನಮ್ಮ ತುಳು ಭಾಷೆ ಸಂಸ್ಕೃತಿ ಆಚರಣೆಲು ಒರಿಯಡು ಪಡವಡು ಪಂಪಿನ ಆಶೆನು ದೀವೊಂದು ಕೂರ್ತಿನಂಚಿನ ಮಾತೆರೆಗಳ ಸೊಲ್ಮೆ ಸಂದಾಯಿತ ಮಲ್ತೊಂದುಲ್ಲ. ನೀರೊಂದು ಹನಿಯಂತೆ ಕಾಣಬಹುದು, ಆದರೆ ಅದರ ಮೌಲ್ಯವು ಜಗತ್ತನ್ನು ಉಳಿಸುವಷ್ಟು ದೊಡ್ಡದು. ಪ್ರಕೃತಿ ನಮಗೆ ನೀಡಿದ ಈ ಕಾಣಿಕೆಯನ್ನು ನಾವು ಕಾಪಾಡಿಕೊಂಡರೆ ಭವಿಷ್ಯದ ಪೀಳಿಗೆಗೆ ಸುಂದರ ಲೋಕವನ್ನು ಸೃಷ್ಟಿಸಬಹುದು. ನೀರಿಲ್ಲದೆ ಜೀವನವೇ ಇಲ್ಲ. ನೀರು ಪ್ರಕೃತಿಯ ಅತ್ಯಮೂಲ್ಯ ಉಡುಗೊರೆ. ಅದನ್ನು ಉಳಿಸುವುದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ಈಗ ನಾವು ನೋಡಲಿರುವ ಪ್ರದರ್ಶನ ನೀರನ್ನು ಕಾಪಾಡೋಣ, ನೀರನ್ನು ಗೌರವಿಸೋಣ ಎಂಬ ಸಂದೇಶವನ್ನು ಹೊತ್ತು ತಂದಿದೆ. ಈ ನೃತ್ಯವನ್ನು ಪ್ರಸ್ತುತಪಡಿಸುವವರು ನಮ್ಮ ಶಾಲಾ ನೃತ್ಯ ತರಗತಿಯ ವಿದ್ಯಾರ್ಥಿಗಳಿಗೂ. ये तो हम जानते ही हैं कि जल ही जीवन है। ये बात उस वक्त की है जब इस धरती पर जल की कोई कमी नहीं थी। चारों ओर पानी की नदियां बहती थी और पूरी इंसानियत खुशी से अपना जीवन बिता रही थी। तरसते हो तू आजा रे, इस धरती का है राजा तू, ये बात जान ले तू। कठिनाई से टकरा जा तू, नहीं हार मान ले तू। मितवा सुन मितवा, तुझको क्या डर है रे, ये धरती अपनी है, अपना अंबर है रे। ओ मितवा सुन मितवा, तुझको क्या डर है रे, ये धरती अपनी है, अपना अंबर है रे, तू आजा रे। कुछ सालों के बाद वही हुआ जिसका डर था। अचानक पूरी धरती से पानी गायब हो गया। मन धड़काए बदरवा, मन धड़काए बदरवा, मन धड़काए बदरवा। खाने का पानी को कर
बरसाओ, बिजली की तलवार नहीं बूंदों के पानी चलाओ, मेघा छाए बरखा लाए घिर के आए मन मचल मचल नयो जल सफल सफल गए दिन बदल घर से निकल बरसने वाला चमक चमक देखो आई है रुत मत वाली बिछाने हरियाली, ये अपने संग में लाई है सावन को, ये बिजली की पायल ये बादल का आंचल सजाने लाई है धरती के दुल्हन को। डाली डाली पहनेगी फूलों के कंगन सुख अब बरसेगा आंगन मिलेगी अब गली गली, हंसेगी अब गली गली, हवा जो चली तुरंत लगी भली जला दे जो तन मन वो धूप ढली। काले मेघा पानी तो बरसाओ, पानी तो बरसाओ, बिजली की तलवार नहीं बूंदों के पान चलाओ, बूंदों के पान चलाओ, घर घर घिर घिर आए बदरा, घर घर गोरे गाए छाए बदरा, धमक धमक गुजे बदरा के डंके, चमक चमक देखो घन 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 ಸುಂದರವಾದ ಹಾಡಿಗೆ ಹೆಜ್ಜೆ ಹಾಕಿದ ನಮ್ಮ ನೃತ್ಯ ತರಗತಿಯ ವಿದ್ಯಾರ್ಥಿಗಳಿಗೂ ಹಾಗೂ ಅವರಿಗೆ ತರಬೇತಿ ನೀಡಿದ ನೃತ್ಯ ಶಿಕ್ಷಕರಿಗೂ ಮನದುಂಬಿದ ಕೃತಜ್ಞತೆಗಳು. ನಿಮಗೆಲ್ಲರಿಗೂ ತಿಳಿದಿರುವಂತೆ ಶಾಲೆಯಲ್ಲಿ ಪುಸ್ತಕಗಳ ಜಗತ್ತನ್ನು ನಮ್ಮ ಮುಂದಿಡುವವರು ನಮ್ಮ ಶಿಕ್ಷಕರು. ನಮ್ಮ ಇಂದಿನ ಸೃಜನಾ ಸಂಭ್ರಮಕ್ಕೆ ನಮಗೆಲ್ಲ ನೃತ್ಯ ಸಂಯೋಜಕರಾಗಿರುತ್ತಾರೆ ನಮ್ಮ ನೆಚ್ಚಿನ ಶಿಕ್ಷಕರು. ಆತ್ಮೀಯ ಮುಖ್ಯ ಗುರುಗಳ ಮಾರ್ಗದರ್ಶನದಲ್ಲಿ ಎಲ್ಲ ಶಿಕ್ಷಕರು ಅವರ ಬಾಲ್ಯ ನೆನಪುಗಳನ್ನು ಮೆಲುಕು ಹಾಕಲು ಒಂದು ಅದ್ಭುತವಾದ ಪದ್ಯಕ್ಕೆ ಹೆಜ್ಜೆ ಹಾಕಲು ನಿಮ್ಮೆದುರು ಬರುತ್ತಿದ್ದಾರೆ. ಇದೀಗ ನಗು, ಸಂಭ್ರಮ, ಚಪ್ಪಾಳೆಗಳೊಂದಿಗೆ ಅವರನ್ನು ವೇದಿಕೆಗೆ ಆಹ್ವಾನಿಸೋಣ. ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ನಂಬಿದರಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಬೆಟ್ಟ ಕೊಡಿಯ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಚಕ್ಕಣ ಕಣಕ ಜಗ ಚಕ್ಕಣ ಕಣಕ ಜಗ ಚಕ್ಕಣ ಕಣಕ ಜಗ ಚಕ್ಕಣ ಕಣ ಚಕ್ಕಣ ಕಣಕ ಜಗ ಚಕ್ಕಣ ಕಣಕ ಜಗ ಚಕ್ಕಣ ಕಣಕ ಜಗ ಚಕ್ಕಣ ಕಣ
ಮೋಜುಗಾರ ಮಾಗಡಿಯ ರಂಗನಾಥ ಬೇಟೆಗಾರ ಮಾಗಡಿಯ ರಂಗನಾಥ ಬೇಟೆಗಾರ ಚಕ್ಕಣ ಕಣಕ ಚಕ್ಕ ಚಕ್ಕಣ ಕಣಕ ಚಕ್ಕ ಚಕ್ಕಣ ಕಣಕ ಚಕ್ಕ ಚಕ್ಕಣ ಕಣ ಚಕ್ಕಣ ಕಣಕ ಚಕ್ಕ ಚಕ್ಕಣ ಕಣಕ ಚಕ್ಕ ಚಕ್ಕಣ ಕಣಕ ಚಕ್ಕ ಚಕ್ಕಣ ಕಣ. ಮಾದೈಸ್ವಾಮಿ ಬರುವಾಗ ಮಾಳೆಲ್ಲ ಘಮ್ಮೆಂದು ಹುಲ್ಲೆಕರು ಹುಲಿ ಮರಿ ಜೊತೆಯಾಗಿ ಹುಲ್ಲೆಕರು ಹುಲಿ ಮರಿ ಜೊತೆಯಾಗಿ ಮಾಯಕಾರ ಚಿನ್ನದ ರಥವೇರಿ ಬರುತ್ತಾನೆ ಚಿನ್ನದ ರಥವೇರಿ ಬರುತ್ತಾನೆ ಚಕ್ಕಣ ಕಣಕ ಚಕ್ಕ ಚಕ್ಕಣ ಕಣಕ ಚಕ್ಕ ಚಕ್ಕಣ ಕಣಕ ಚಕ್ಕ ಚಕ್ಕಣ ಕಣ ಚಕ್ಕಣ ಕಣಕ ಚಕ್ಕ ಚಕ್ಕಣ ಕಣಕ ಚಕ್ಕ ಚಕ್ಕಣ ಕಣಕ ಚಕ್ಕ ಚಕ್ಕಣ ಕಣ. ಮುತ್ತಿನ ಗದ್ದೆ ಬಿಟ್ಟು ಬಾರಿ ಚಂದಗಾತಿ ಚಾಮುಂಡಿ ಸಿರಿಯಾದ ಜಾಜಿ ಮಗು ವರಳ್ಯಾವೆ ಸಿರಿಯಾದ ಜಾಜಿ ಮಗು ವರಳ್ಯಾವೆ ಚಾಮುಂಡಿ ಸುತ್ತಾಲು ಪರುಸೆ ಮೆರೆದಾವೆ ಸುತ್ತಾಲು ಪರುಸೆ ಮೆರೆದಾವೆ ಚಕ್ಕಣ ಕಣಕ ಚಕ್ಕ ಚಕ್ಕಣ ಕಣಕ ಚಕ್ಕ ಚಕ್ಕಣ ಕಣಕ ಚಕ್ಕ ಚಕ್ಕಣ ಕಣ ಚಕ್ಕಣ ಕಣಕ ಚಕ್ಕ ಚಕ್ಕಣ ಕಣಕ ಚಕ್ಕ ಚಕ್ಕಣ ಕಣಕ ಚಕ್ಕ ಚಕ್ಕಣ ಕಣ. ಕಾಲಿನ ಗೆಜ್ಜೆ ಘಳಿರೆಂದು ಮುತ್ತಿನ ಕಡಗ ಕಣಿರೆಂದು ಗಂಧಾದ ಗಮಲು ಘಮ್ಮೆಂದೋ ಗಂಧಾದ ಗಮಲು ಘಮ್ಮೆಂದು ಸೂಸಿಕೊಂಡು ಅಂದಾದ ಹಾದಿಗೆ ಸಿರಿ ಬಂದೋ ಅಂದಾದ ಹಾದಿಗೆ ಸಿರಿ ಬಂದೋ. ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ನಂಬಿದರಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಬೆಟ್ಟ ಕೊಡಿಯ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಚಕ್ಕಣ ಕಣಕ ಚಕ್ಕ ಚಕ್ಕಣ ಕಣಕ ಚಕ್ಕ ಚಕ್ಕಣ ಕಣಕ ಚಕ್ಕ ಚಕ್ಕಣ ಕಣ ಚಕ್ಕಣ ಕಣಕ ಚಕ್ಕ ಚಕ್ಕಣ ಕಣಕ ಚಕ್ಕ ಚಕ್ಕಣ ಕಣಕ ಚಕ್ಕ ಚಕ್ಕಣ ಕಣ. ಇಡೀ ವರ್ಷ ಶಾಲೆ ಪಾಠ ಪರೀಕ್ಷೆಗಳ ಮಧ್ಯೆ ಸ್ವಲ್ಪ ಸಮಯ ತೆಗೆದುಕೊಂಡು ನಮಗೆ ಸಂತೋಷ ಕೊಟ್ಟ ಈ ನೃತ್ಯವು ನಿಜವಾಗಿಯೂ ಶಿಕ್ಷಕರ ಸಮರ್ಪಣೆಯನ್ನು ಬಿಂಬಿಸುತ್ತದೆ. ನೃತ್ಯದ ಮೂಲಕ ಮನರಂಜಿಸಿದ ಎಲ್ಲ ಶಿಕ್ಷಕರಿಗೆ ವಂದನೆಗಳು. ಈ ಸುಂದರ ಕಾರ್ಯಕ್ರಮವು ನೆನಪಿನ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯಲಿ. ನಿಮ್ಮೆಲ್ಲರ ಸಹಕಾರಕ್ಕೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು.